घर घर तिरंगा, हर घर तिरंगा, घर घर तिरंगा, रथ घर तिरंगा, घरो घरी तिरंगा, प्रत्येक घरी तिरंगा। आसमान को पाना है, आसमान से आगे जाना है, नए भारत की नई कहानी अब आसमां को सुनाना है। गर्व है इस तिरंगे पर, सारे जहां को ये दिखाएंगे। अमृत काल मनाएंगे, घर घर तिरंगा लहराएंगे। घर घर तिरंगा, हर घर तिरंगा, इंटिंट जెండా मने मनेगू त्रिवर्ण, ಇಲ್ಲೊಂದೆಂದು ವರ್ಣ ತೋಡಿ ಬೇಡದ ದೂರ घर घर तिरंगा, हर घर तिरंगा, घर घर तिरंगा। ओ देश मेरे तेरी शान पे सदके, कोई दम है क्या तेरी धूल से बढ़ के। ಒಂದು ರಾಷ್ಟ್ರ, ಒಂದು ಧ್ವಜ, ಒಂದು ಹೆಮ್ಮೆ. ಇದು ಕೇವಲ ತಿರಂಗ ಅಲ್ಲ, ಇದು ನಮ್ಮ ಸ್ವಾತಂತ್ರ್ಯದ ಸಂಕೇತ, ನಮ್ಮ ವೀರ ಯೋಧರ ತ್ಯಾಗದ ಪ್ರತೀಕ, 140 ಕೋಟಿ ಭಾರತೀಯರ ಆತ್ಮಗೌರವದ ಗುರುತು. ಹಿಮಾಲಯದಿಂದ ಕನ್ಯಾಕುಮಾರಿವರೆಗೆ, ಕಚ್ನಿಂದ ಅರುಣಾಚಲದವರೆಗೆ, ತ್ರಿವರ್ಣ ಧ್ವಜದ ಕೆಳಗೆ ನಾವೆಲ್ಲರೂ ಒಂದೇ ಕುಟುಂಬ. ಕಳೆದ ಕೆಲವು ವರ್ಷಗಳಲ್ಲಿ ಭಾರತವು ಜಾಗತಿಕ ವೇದಿಕೆಯಲ್ಲಿ ತನ್ನ ಸ್ಥಾನವನ್ನು ಇನ್ನಷ್ಟು ಬಲಪಡಿಸಿದೆ. ಡಿಜಿಟಲ್ ಇಂಡಿಯಾ, ಆತ್ಮನಿರ್ಭರ ಭಾರತ, ಮೂಲಸೌಕರ್ಯ ಅಭಿವೃದ್ಧಿ, ಅಂತರಿಕ್ಷ ಸಾಧನೆಗಳು ಮತ್ತು ಭಾರತದ ಬೆಳೆಯುತ್ತಿರುವ ಜಾಗತಿಕ ಪ್ರಭಾವ ಇವೆಲ್ಲವೂ ದೇಶದ ಪ್ರಗತಿಯ ಪಯಣವನ್ನು ಪ್ರತಿಬಿಂಬಿಸುತ್ತವೆ. ಈ ಸ್ವತಂತ್ರ ಭಾರತದ ಅಡಿಪಾಯಕ್ಕೆ ಮಹಾತ್ಮ ಗಾಂಧೀಜಿಯವರ ಸತ್ಯ ಮತ್ತು ಅಹಿಂಸೆಯ ಹಾದಿ ಬೆಳಕಾಯಿತು. ಪೂಜ್ಯ ಬಾಪೂಜಿಯವರ ಕನಸಿನ ಭಾರತಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ ರೂಪ ನೀಡಿ ಸಮಾನತೆಯ ಬಲ ನೀಡಿದರು. ಈ ಮಹಾನ್ ಚೇತನಗಳಿಗೆ ನಮ್ಮ ಶಿರಸಾಷ್ಟಾಂಗ ಪ್ರಣಾಮಗಳು. ರಾಷ್ಟ್ರಧ್ವಜದ ಗೌರವವನ್ನು ಜಗತ್ತಿಗೆ ಎತ್ತಿ ಹಿಡಿದ ನಾಯಕರು ನಮ್ಮವರು. ಅಟಲ್ ಬಿಹಾರಿ ವಾಜಪೇಯಿ ಅವರ ಕೆಂಪುಕೋಟೆಯ ಸ್ಫೂರ್ತಿದಾಯಕ ಭಾಷಣ, ಲಾಲ್ ಕೃಷ್ಣ ಅಡ್ವಾಣಿ ಅವರ ರಾಷ್ಟ್ರೀಯ ಐಕ್ಯತೆಯ ಸಂದೇಶ ಮತ್ತು ಶ್ರೀನಗರದ ಲಾಲ್ ಚೌಕ್ನಲ್ಲಿ ಮುರಳಿ ಮನೋಹರ್ ಮಾಲಿಂಗೇಶ್ವರ ದಿವ್ಯ ಸನ್ನಿಧಿಯಲ್ಲಿ ಮಾಡುವಂತ ಈ ಬೃಹತ್ ತಿರಂಗ ಯಾತ್ರೆಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸುತ್ತಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರಭಕ್ತ ಬಂಧುಗಳೇ, ಈ ಕಾರ್ಯಕ್ರಮವನ್ನು ಈಗ
चूर सर चूर पिरा बले पिरा बले कोई मरेकड़ी नीरान विकास का इन्हीं उसूलों से है ये बना तिरंगा हमारा तिरंगा प्यारा घोरे घोरे तिरंगा शौक घोरे तिरंगा तिरंगो प्रति घोरे घर घर तिरंगा हर घर तिरंगा घर घर तिरंगा रथ घर तिरंगा घरों घरी तिरंगा प्रत्येक घरी तिरंगा आसमान को भारत माता के आसमान से आगे जाना है
ఇక్కడ మాత్రం వెళ్ళిపోయారు. ನೀರು ಹೋಗ್ತಾರೆ ಅಲ್ಲ ಹಾಂ ಗುಡ್. ಯಾವುದು ಕೊಡೆ ಹೊಟ್ಟುಂದಿಲ್ಲ ಯಾವುದೊಂದು ಏನೊಂದಿದ್ದಿ ಪೋಸ್ಟ್ ಆಫೀಸಲ್ಲಿ ఉందా ಗಾಡಿ ಎದುರು ಬರ್ತೀನಿ ಹತ್ತಿ നല്ല വണ്ടി ಸ್ವಲ್ಪ ಬುಕ್ಕ ಬರ್ತೀನಿ ಹತ್ತಿ ತುಂಬ ಸಲ ಹೆಚ್ಚು ಬೋದಿಸಿರುತ್ತೆ ನಾನು ಅದು ಬರ್ತಾ ಇಲ್ಲಿದ್ದೇನೆ ದೇವಸ್ಥಾನದ ಹತ್ರ ಅಲ್ಲಲ್ಲ ನಾನು ಇಲ್ಲಿ ಇವನಿಗೆ ಕೊಡೆ ಹಿಡಿತಿದ್ದೀನಿ ಅಂತ ಅಶ್ವತ್ಥಿಗೆ ಹೌದು ಬನ್ನಿ ಗಾಡಿ ಉಂಟು ಹೆಡ್ ಆಫೀಸ್ ಕಡೆಗೆ ಎತ್ತದಿಲ್ಲ ಅವಳು ಅಂತ ಯಾನ ಅದು ಬಂತು ಪಡ್ತಿದ್ರು ರಾಜಣ್ಣ ದಾಮಣ್ಣ ದಾಮಣ್ಣ ಸರಿ ಸರಿ
चंद्रन यानत दामन्नी फूल मैं मरता जिस मुखड़े पे कभी उसका उजाला कम ना हो। ओ माई मेरी क्या फिक्र तुझे क्यों आँख से दरिया बहता है तू कहती थी तेरा चांद हूँ मैं और चांद हमेशा रहता है तेरी मिट्टी बन के मैं खिल जाऊं इतनी सी है दिल की आरज़ू तेरी नदियों में बह जाऊं तेरी फसलों में लहरावा इतनी सी है दिल की आरज़ू अखंड भारत के लिए जीवन समर्पित है मेरा। जो देश को चाहती है वो और कुछ हेलो भाई पढ़ ರಾಷ್ಟ್ರದ ಹಿರಿಮೆಯ ಸಾರಿಹುದು
ಅಡಿಗಳಿಟ್ಟು ಕಲಿಗಳಾಗುವ ವೀರ ಧೀರರಾಳಿದ ಭವ್ಯ ಭಾರತ ನಮ್ಮ ಭಾರತ ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ ಇಲ್ಲಿ ಸಂತತ
ಆತ್ಮೀಯ ದೇಶಭಕ್ತ ಬಾಂಧವರೇ, ತಿರಂಗ ಯಾತ್ರೆಯಲ್ಲಿ ಆಗಮಿಸಿರುವಂಥ ಎಲ್ಲ ದೇಶಭಕ್ತ ಬಂಧುಗಳು ಉಪಹಾರವನ್ನು ಸೇರಿಸಿ ಟೌನ್ ಹಾಲಲ್ಲಿ ಸಂಪನ್ನಗೊಳ್ಳಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವರ ಪವಿತ್ರ ಸನ್ನಿಧಿಯಿಂದ ಹೊರಟಿರುವಂಥ ತಿರಂಗ ಯಾತ್ರೆ ಇದೀಗ ಕಿಲ್ಲೆ ಮೈದಾನದತ್ತ ಆಗಮಿಸ್ತಾ ಇದೆ. ಬಂದಿರುವಂಥ ಎಲ್ಲ ದೇಶಭಕ್ತ ಬಂಧುಗಳು ಉಪಹಾರವನ್ನು ಸ್ವೀಕರಿಸಿ ಪುರಭವನದ ಒಳಗೆ ಆಸೀನರಾಗಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮಹತ್ವ ದೇಶ 80ನೇ ಸ್ವಾತಂತ್ರ್ಯೋತ್ಸವಕ್ಕೆ ದಿನಗಣನೆಗಳು ಆರಂಭವಾಗುತ್ತಿದ್ದಂತೆ ಮಹತೋಬಾರ ಮಹಾಲಿಂಗೇಶ್ವರ ದೇವಸ್ಥಾನದ ಸನ್ನಿಧಿಯಿಂದ ಹೊರಟಿರುವಂಥ ತಿರಂಗ ಯಾತ್ರೆ ಇದೀಗ ಪುತ್ತೂರು ಹೃದಯ ಭಾಗದಲ್ಲಿ ಸಂಚರಿಸಿ ಕಿಲ್ಲೆ ಮೈದಾನದತ್ತ ಆಗಮಿಸ್ತಾ ಇದೆ. ಬಂದಿರುವಂಥ ಎಲ್ಲ ದೇಶಭಕ್ತ ಬಾಂಧವರು ಉಪಹಾರವನ್ನು ಸ್ವೀಕರಿಸಿ ಪುರಭವನದ ಒಳಗೆ ಬಂದು ಆಸೀನರಾಗಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಆತ್ಮೀಯ ದೇಶಭಕ್ತ ಬಂಧುಗಳೇ, ನಮ್ಮೆಲ್ಲರ ಹೃದಯದಲ್ಲಿ ದೇಶಪ್ರೇಮದ ಜ್ವಾಲೆಯನ್ನು ಮತ್ತಷ್ಟು ಪ್ರಜ್ವಲಿಸುವ ಪವಿತ್ರ ತಿರಂಗ ಯಾತ್ರಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ದೇಶಭಕ್ತ ಬಂಧುಗಳು ಉಪಹಾರವನ್ನು ಸ್ವೀಕರಿಸಿ ಪುರಭವನದ ಒಳಗೆ ಆಸೀನರಾಗಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಗಾಳಿ ಮಳೆಯನ್ನು ಲೆಕ್ಕಿಸದೆ ಕೈಯಲ್ಲಿ ತಿರಂಗವನ್ನು ಹಿಡಿದುಕೊಂಡು ದೇಶ ಪ್ರೇಮವನ್ನು ಉದ್ದೀಪನಗೊಳಿಸುತ್ತಾ ಆಗಮಿಸಿರುವಂಥ ಎಲ್ಲ ದೇಶಭಕ್ತ ಬಂಧುಗಳು ಉಪಹಾರವನ್ನು ಸ್ವೀಕರಿಸಿ ಪುರಭವನದ ಒಳಗೆ ಆಸೀನರಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಹಕರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ.
सारे लोग सुरक्षित नहीं हो जाते मैं यहाँ से नहीं हिलने वाला। ಆದರಣೀಯ ದೇಶಭಕ್ತ ಬಾಂಧವರೇ, ತಿರಂಗಾ ಸಮಿತಿ ಪುತ್ತೂರು ವತಿಯಿಂದ ನಡೆದಿರ್ತಕ್ಕಂಥ ತಿರಂಗಾ ಯಾತ್ರೆಯಲ್ಲಿ ಆಗಮಿಸಿರುವಂಥ ಎಲ್ಲ ದೇಶಭಕ್ತ ಬಂಧು ಭಗಿನಿಯರು ಉಪಹಾರವನ್ನು ಸ್ವೀಕರಿಸಿ ಪುರಭವನದ ಒಳಗೆ ಬಂದು ಆಸೀನರಾಗಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ತಿರಂಗಾ ಯಾತ್ರೆಯಲ್ಲಿ ಆಗಮಿಸಿರುವಂಥ ದೇಶಭಕ್ತ ಬಂಧುಗಳು ಉಪಹಾರವನ್ನು ಸ್ವೀಕರಿಸಿ ಪುರಭವನದ ಒಳಗೆ ಬಂದು ಆಸೀನರಾಗಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಪುತ್ತೂರಿನ ಒಡೆಯ ಮಹತೋಪಾರ ಮಾಲಿಂಗೇಶ್ವರ ದೇವರ ಸನ್ನಿಧಿಯಿಂದ ದೇಶಭಕ್ತ ಬಂಧುಗಳು ತಿರಂಗಾ ಯಾತ್ರೆಯಲ್ಲಿ ಇದೀಗ ಕಿಲ್ಲೆ ಮೈದಾನಕ್ಕೆ ಆಗಮಿಸ್ತಾ ಇದ್ದಾರೆ. ಬಂದಿರುವಂಥ ಎಲ್ಲ ದೇಶಭಕ್ತ ಬಂಧು ಭಗಿನಿಯರು ಉಪಹಾರವನ್ನು ಸ್ವೀಕರಿಸಿ ಪುರಭವನದ ಒಳಗೆ ಆಸೀನರಾಗಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನಮ್ಮೆಲ್ಲರ ಹೃದಯದಲ್ಲಿ ದೇಶಪ್ರೇಮದ ಜ್ವಾಲೆಯನ್ನು ಮತ್ತಷ್ಟು ಪ್ರಜ್ವಲಿಸುವ ಪವಿತ್ರ ತಿರಂಗಾ ಯಾತ್ರೆ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮಗೆಲ್ಲರಿಗೂ ಪುತ್ತೂರು ತಿರಂಗಾ ಸಮಿತಿಯಿಂದ ಹಾರ್ದಿಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಬಂದಿರುವಂಥ ಎಲ್ಲ ದೇಶಭಕ್ತ ಬಂಧು ಭಗಿನಿಯರು ಉಪಹಾರವನ್ನು ಸ್ವೀಕರಿಸಿ ಪುರಭವನದ ಒಳಗೆ ಆಸೀನರಾಗಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಸಭಾ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಪತ್ರಕರ್ತ ಮಿತ್ರರು ವೇದಿಕೆಯ ಬಲಭಾಗದಲ್ಲೂ ಕೂಡ ಕುಳಿತುಕೊಳ್ಳಲು ಅವಕಾಶವನ್ನು ಮಾಡಿದ್ದೇವೆ. ಅದನ್ನು ಉಪಯೋಗಿಸಿಕೊಳ್ಳಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸಭಾ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಪತ್ರಕರ್ತ ದೃಶ್ಯ ಮಾಧ್ಯಮದವರಿಗೆ ಸ್ವಾಗತವನ್ನು ಕೋರುತ್ತಾ ವೇದಿಕೆಯ ಬಲಭಾಗದಲ್ಲಿ ಕೂಡ ಪತ್ರಕರ್ತರಿಗೆ ಆಸನದ ವ್ಯವಸ್ಥೆಯನ್ನು ಮಾಡಲಾಗಿದೆ.
ಅಲ್ಲಿ ಕೂಡ ಕುಳಿತುಕೊಳ್ಳಬಹುದು ಅಂತ ಹೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದೆ. ತಿರಂಗಾ ಯಾತ್ರೆಯಲ್ಲಿ ಆಗಮಿಸಿರುವಂಥ ಎಲ್ಲ ದೇಶಭಕ್ತ ಬಂಧು ಭಗಿನಿಯರು ಉಪಹಾರವನ್ನು ಸ್ವೀಕರಿಸಿ ಆದಷ್ಟು ಬೇಗ ಪುರಭವನದ ಒಳಗೆ ಆಸೀನರಾಗಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಸಭಾ ಕಾರ್ಯಕ್ರಮ ಸಮಯಕ್ಕೆ ಸರಿಯಾಗಿ ಆರಂಭಗೊಳ್ಳಲಿಕ್ಕಿದೆ. ಎಲ್ಲ ದೇಶಭಕ್ತ ಬಂಧು ಭಗಿನಿಯರು ಪುರಭವನದ ಒಳಗೆ ಬಂದು ಆಸೀನರಾಗಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ತಿರಂಗಾ ಯಾತ್ರೆಯಲ್ಲಿ ಆಗಮಿಸಿರುವಂಥ ಎಲ್ಲ ದೇಶಭಕ್ತ ಬಂಧು ಭಗಿನಿಯರು ಉಪಹಾರವನ್ನು ಸ್ವೀಕರಿಸಿ ಆದಷ್ಟು ಬೇಗ ಪುರಭವನದ ಒಳಗೆ ಬಂದು ಆಸೀನರಾಗಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಸಂಘಟಕರು ಉಪಹಾರವನ್ನು ಸ್ವೀಕರಿಸಿರ್ತಕ್ಕಂಥ ಎಲ್ಲ ದೇಶಭಕ್ತ ಬಂಧುಗಳನ್ನು ಪುರಭವನದ ಒಳಗೆ ಆಸೀನರಾಗಲಿಕ್ಕೆ ವಿನಂತಿ ಮಾಡಬೇಕು ಅಂತೇಳಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ತಿರಂಗಾ ಯಾತ್ರೆಯಲ್ಲಿ ಆಗಮಿಸಿರುವಂಥ ಎಲ್ಲ ದೇಶಭಕ್ತ ಬಂಧು ಭಗಿನಿಯರು ಉಪಹಾರವನ್ನು ಸ್ವೀಕರಿಸಿ ತಕ್ಷಣ ಪುರಭವನದ ಒಳಗೆ ಆಸೀನರಾಗಬೇಕು. ಸಭಾ ಕಾರ್ಯಕ್ರಮ
ಮಹತೋಬಾರ ಮಾಲಿಂಗೇಶ್ವರ ದೇವರ ಸನ್ನಿಧಿಯಿಂದ ಹೃದಯದಲ್ಲಿ ದೇಶಪ್ರೇಮದ ಜ್ವಾಲೆಯನ್ನ ಮತ್ತಷ್ಟು ಪ್ರಜ್ವಲಿಸುವ ಪವಿತ್ರ ತಿರಂಗಾ ಯಾತ್ರಾ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ದೇಶಭಕ್ತ ಬಂಧು ಭಗಿನಿಯರು ಟೌನ್ ಹಾಲ್ನ ಒಳಗಡೆ ಬಂದು ಆಸೀನರಾಗಬೇಕು. ಆದಷ್ಟು ಬೇಗ ಉಪಹಾರವನ್ನು ಸ್ವೀಕರಿಸಿ ಟೌನ್ ಹಾಲ್ನ ಒಳಗಡೆ ಬಂದು ಆಸೀನರಾಗಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸಮಯಕ್ಕೆ ಸರಿಯಾಗಿ ನಮ್ಮ ಸಭಾ ಕಾರ್ಯಕ್ರಮ ಆರಂಭಗೊಳ್ಳಲಿಕ್ಕಿದೆ. ಜೋಶಿ ಅವರು ಹೆಮ್ಮೆಯಿಂದ ಹಾರಿಸಿದ ತ್ರಿವರ್ಣ ಧ್ವಜ ಇಂದಿಗೂ ಪ್ರತಿಯೊಬ್ಬ ಭಾರತೀಯನ ರಕ್ತವನ್ನು ಕುದಿಸುತ್ತದೆ. ಇಂದು ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಕೆಂಪುಕೋಟೆಯ ಮೇಲೆ ನಮ್ಮ ರಾಷ್ಟ್ರಧ್ವಜ ಮತ್ತಷ್ಟು ಎತ್ತರಕ್ಕೆ ಹಾರಾಡುತ್ತಿದೆ. ಸಾಮಾನ್ಯ ಕುಟುಂಬದಿಂದ ರಾಷ್ಟ್ರಪತಿ ಭವನದವರೆಗೆ ದ್ರೌಪದಿ ಮುರ್ಮು ಅವರ ಪಯಣದಂತೆ ತಿರಂಗ ನಮ್ಮ ಕನಸುಗಳಿಗೂ ಗೌರವದ ಸಂಕೇತ. ಹರ್ ಘರ್ ತಿರಂಗ ಕೇವಲ ಕಲ್ಪನೆಯಲ್ಲ, ಭಾರತೀಯರ ಭಾವನೆಯಾಗಿದೆ. ಕೈಯಲ್ಲಿ ತ್ರಿವರ್ಣ ಧ್ವಜ ಹಿಡಿದು ಭಾರತ್ ಮಾತಾ ಕಿ ಜೈ ಎಂದು ಸಂಭ್ರಮಿಸುವ ಪುಟ್ಟ ಮಕ್ಕಳು, ಸಾಂಪ್ರದಾಯಿಕ ಉಡುಪಿನಲ್ಲಿ ದೇಶದ ಶಕ್ತಿಯಾಗಿ ನಿಂತಿರುವ ಮಹಿಳೆಯರು ಮತ್ತು ನವಭಾರತವನ್ನು ಮುನ್ನಡೆಸುತ್ತಿರುವ ನಮ್ಮ ಯುವ ಪೀಳಿಗೆ, ಎಲ್ಲರ ಧ್ವನಿಯಲ್ಲೂ ಒಂದೇ ಮಂತ್ರ, ವಂದೇ ಮಾತರಂ. ಈ ಅಭಿವೃದ್ಧಿಯ ಪಯಣದಲ್ಲಿ ನಾವು ಎಲ್ಲರೂ ಭಾರತದ ನಾಗರಿಕರಾಗಿ ನಮ್ಮ ಕರ್ತವ್ಯವನ್ನು ನೆನಪಿಸಿಕೊಳ್ಳುವ ಕ್ಷಣ ಬಂದಿದೆ. ಪುತ್ತೂರು ಕರೆಯುತ್ತಿದೆ ದೇಶಭಕ್ತಿಯ ಹೆಜ್ಜೆ ಹಾಕಲು, ರಾಷ್ಟ್ರೀಯ ಏಕತೆಯ ಸಂದೇಶ ಸಾರಲು, ನಮ್ಮ ವೀರ ಯೋಧರಿಗೆ ಗೌರವ ಸಲ್ಲಿಸಲು. ತ್ರಿವರ್ಣ ಧ್ವಜವನ್ನು ಹೆಮ್ಮೆಯಿಂದ ಎತ್ತಿ ಹಿಡಿಯಲು ಬನ್ನಿ. ಕುಟುಂಬ ಸಮೇತರಾಗಿ ಬನ್ನಿ. ಯುವಕರು ಬನ್ನಿ. ತಾಯಂದಿರು, ಸಹೋದರಿಯರು, ಹಿರಿಯರು, ಪ್ರತಿಯೊಬ್ಬ ಭಾರತೀಯರು ಈ ಮಹಾ ತಿರಂಗಾ ಯಾತ್ರೆಯ ಭಾಗವಾಗೋಣ. ನಮ್ಮ ಹೆಜ್ಜೆ ಒಂದೇ ಸಂದೇಶ ಸಾರಲಿ, ಒಂದು ಭಾರತ, ಶ್ರೇಷ್ಠ ಭಾರತ. ರಾಷ್ಟ್ರ ಮೊದಲಿಗೆ, ರಾಷ್ಟ್ರ ಸರ್ವೋಪರಿ. ತಿರಂಗಾ ಹಿಡಿದು ಭಾರತದ ಹೆಮ್ಮೆಯನ್ನು ವಿಶ್ವಕ್ಕೆ ಸಾರೋಣ. ವಂದೇ ಮಾತರಂ. ಜೈ ಹಿಂದ್. ಭಾರತ ಮಾತಾ ಕಿ ಜೈ. ದೇಶಭಕ್ತ ಬಂಧು ಭಗಿನಿಯರು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ತಿರಂಗಾ ಸಮಿತಿ ಪುತ್ತೂರಿನ ವತಿಯಿಂದ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ತಿರಂಗಾ ಯಾತ್ರೆಯಲ್ಲಿ ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ದೇಶಭಕ್ತ ಬಂಧು ಭಗಿನಿಯರು ಉಪಹಾರವನ್ನು ಸ್ವೀಕರಿಸಿ ತಕ್ಷಣ ಟೌನ್ ಹಾಲ್ನ ಒಳಗಡೆ ಸಂಪನ್ನಗೊಳ್ಳಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಜ್ಯೋತಿ ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ತ್ರಿವರ್ಣ ಧ್ವಜದ ಗೌರವದೊಂದಿಗೆ ದೇಶ ಪ್ರೇಮ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಭಾರತ ಮಾತೆಯ ಮಹಿಮೆಯನ್ನ ಸಾರುವ, ದೇಶಭಕ್ತಿಯ ಭಾವನೆಯನ್ನು ನಮ್ಮೆಲ್ಲರ ಹೃದಯಗಳಲ್ಲಿ ಮೂಡಿಸುವ ಒಂದೇ ಮಾತರಂ ಪ್ರಾರ್ಥನೆಯೊಂದಿಗೆ ಇಂದಿನ ನಮ್ಮ ಸಭಾ ಕಾರ್ಯಕ್ರಮ ಆರಂಭಗೊಳ್ಳಲಿಕ್ಕಿದೆ. ನಮ್ಮ ಒಂದೇ ಮಾತರಂ ಹಾಡಿಗೆ ಎಲ್ಲ ಸಭಾಸದರು ಎದ್ದು ನಿಂತು ಗೌರವವನ್ನು ನೀಡಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಒಂದೇ ಮಾತರಂ ಹಾಡುವವರು ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿನಿಯರು. ಭಾರತ್ ಮಾತಾ ಕಿ.
मातरं वन्दे मातरं सुजलां सुफलां मलयज शीतलां सस्यश्यामलां मातरं वन्दे मातरं शुभ्रजोत्स्ना पुलकितयामिनी पुल्लकुसुमिता द्रुमदलशोभिनी सुहासिनीं सुमधुरभाषिणी सुखदां वरदां मातरं वन्दे मातरं कोटिकोटिकण्ठा कलकलनिनादकराले कोटिकोटिभुजैर्धृता करकरवाले अबलाख्यनमायतो बले बहुबलधारिणीं नमामि तारिणीं त्रिपुरलवारिणीं मातरं वन्दे मातरं तुम्हें विद्या तुम्हें धर्मा तुम्हें हृदि तुम्हें मर्मा त्वं हि प्राणाः शरीरे बाहुले तुम्हें मा शक्ति हृदये तुम्हें मा भक्ति तुम्हारे प्रतिमा गढ़ी मंदिरे मंदिरे वन्दे मातरं त्वं हि दुर्गा दश प्रहरणधारिणी कमलां कमलदलविहारिणी वाणी विद्यादायिनी नमामि त्वां नमामि कमलामलां अतुलां सुजलां सुफलां मातरं वन्दे मातरं श्यामलां सरलां सुस्मितां भूषितां धरणी परणीं मातरं वन्दे मातरं वन्दे मातरं भारत माता की जय। ಒಂದೇ ಮಾತರಮಗೆ 151ನೇ ವರ್ಷದ ಈ ಶುಭ ಸಂದರ್ಭದಲ್ಲಿ ಲೋಕಸಭೆಯಲ್ಲೂ ಕೂಡ ಒಂದೇ ಮಾತರಮಗೆ ರಾಷ್ಟ್ರೀಯ ಗೌರವ ನೀಡುವಂಥ ಮಸೂದೆ ಮಂಡನೆಯಾದಂಥ ಈ ಶುಭ ಕಾಲದಲ್ಲಿ ಪುತ್ತೂರಿನಿಂದ ಒಂದೇ ಮಾತರಂ ಇವತ್ತು ವಿವೇಕಾನಂದ ವಿದ್ಯಾರ್ಥಿಗಳ ಇಂದ ಮೊಳಗಿದೆ. ಅವರಿಗೆ ಪೂರಕವಾಗಿರ್ತಕ್ಕಂಥ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. 140 भारत देश हमारा प्रणाम
साथ घर तिरंगा, घरों घरी तिरंगा, प्रत्येक घरी तिरंगा। आसमान को पाना है, आसमान से आगे जाना है। नए भारत की नई कहानी अब आसमां को सुनाना है। गर्व है इस तिरंगे पर, सारे जहां को ये दिखाएंगे। अमृत काल मनाएंगे, घर घर तिरंगा लहराएंगे। घर घर तिरंगा, हर घर तिरंगा, इंटिंटा झंडा मने मनेगू त्रिवर्णा। इंडिया 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 केसरिया रंग है क्या? ये रंग मेरी शक्ति का है, ये रंग मेरी ताकत का है, ये रंग देश के माथे पे सजा। श्वेत है क्या? रंग सत्य का। ये श्वेत रंग शांति का है, ये श्वेत रंग एके का है, ये रंग देश के दिल में है बसा। रंग हरा तो खुशहाली का है, ये धर्म चक्र विकास का। इन्हीं उसूलों से है ये बना तिरंगा हमारा। तिरंगा प्यारा, घोरे घोरे तिरंगा, शौक घोरे तिरंगा, घेर घेर तिरंगो, ज्योति घोरे पताका। घर घर तिरंगा, हर घर तिरंगा, घर घर तिरंगा। घर घर तिरंगा, हर घर तिरंगा, घर घर तिरंगा। ओ देश मेरे तेरी शान पे सदके, कोई दम है क्या तेरी धूल से बढ़ के। ನಮ್ಮೆಲ್ಲರ ಹೃದಯದಲ್ಲಿ ದೇಶಪ್ರೇಮದ ಜ್ವಾಲೆಯನ್ನ ಮತ್ತಷ್ಟು ಪ್ರಜ್ವಲಿಸುವ ಪವಿತ್ರ ತಿರಂಗಾ ಯಾತ್ರಾ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮಗೆಲ್ಲರಿಗೂ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸುತ್ತಾ, ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಗೌರವಾನ್ವಿತ ಅತಿಥಿಗಳು ವೇದಿಕೆಗೆ ಬರಬೇಕು. ಅವರನ್ನು ತಿರಂಗಾ ಯಾತ್ರಾ ಸಮಿತಿಯ ಸಂಚಾಲಕರು ಬರಮಾಡಿಕೊಳ್ಳಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿರುವ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾಗಿರುವಂಥ ಸತೀಶ್ ಕುಂಪಲ್ರವರು, ಮುಖ್ಯ ಭಾಷಣಕಾರರಾಗಿ ಆಗಮಿಸಿರುವಂಥ CT ರವಿಯವರು, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಮ್ಮೆಯ ಸಂಸದರಾಗಿರ್ತಕ್ಕಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರು, ಅದೇ ರೀತಿ ನಮ್ಮ ಜಿಲ್ಲೆಯ ಶಾಸಕರುಗಳಾಗಿರುವಂಥ ಹರೀಶ್ ಪೂಂಜಾರ್ ಅವರು, ಭಾಗೀರಥಿ ಮುರಳ್ಯರವರು, ರಾಜೇಶ್ ನಾಯಕರವರು, ಅದೇ ರೀತಿ ವೇದವ್ಯಾಸ್ ಕಾಮತ್ರವರು, ಡಾಕ್ಟರ್ ಭರತ್ ಶೆಟ್ಟಿಯವರು, ಅದೇ ರೀತಿ ನಮ್ಮೆಲ್ಲ ಗೌರವಾನ್ವಿತ ಅತಿಥಿಗಳು ಭಾರತ ಮಾತೆಗೆ ಪುಷ್ಪಾರ್ಚನೆಯನ್ನು ಮಾಡಿ ವೇದಿಕೆಯಲ್ಲಿ ಆಸೀನರಾಗಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಹರ್ಘರ್ ತಿರಂಗದ ರಾಜ್ಯ ಸಂಚಾಲಕರು, ಕಾರವಾರದ ಮಾಜಿ ಶಾಸಕರಾಗಿರುವಂಥ ರೂಪಾಲಿ ನಾಯಕ್ರವರು, ಮಂಗಳೂರು ವಿಭಾಗದ ಪ್ರಭಾರಿಗಳಾಗಿರುವಂಥ ಭಾರತೀಶ್ರವರು, ಅದೇ ರೀತಿ ನಮ್ಮ ಸಂಚಾಲಕರಾಗಿರುವಂಥ ವಿಧಾನ ಪರಿಷತ್ತಿನ ಸದಸ್ಯರು ಆಗಿರುವಂಥ ಕಿಶೋರ್ ಕುಮಾರ್ ಬೊಟ್ಯಾಡಿಯವರು, ಪುತ್ತೂರಿನ ಮಾಜಿ ಶಾಸಕರಾಗಿರ್ತಕ್ಕಂಥ ಸಂಜೀವ ಮಠಂದೂರ್ರವರು, ಅದೇ ರೀತಿ ಹೆಮ್ಮೆಯ ವೀರ ಸೈನಿಕರ ಪುತ್ತೂರಿನ ಅಧ್ಯಕ್ಷರಾಗಿರ್ತಕ್ಕಂಥ ವಸಂತರವರು ವೇದಿಕೆಗೆ ಆಗಮಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ.
बोलो भारत माता की, भारत माता की, भारत माता की, वंदे वंदे वंदे। ನಿವೃತ್ತ ಸೈನಿಕರ ಅಧ್ಯಕ್ಷರಾಗಿರ್ತಕ್ಕಂಥ ವಸಂತ ಗೌಡರವರ ವೇದಿಕೆಗೆ ಬರಬೇಕಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮಹತೋಬಾರ ಮಾಲಿಂಗೇಶ್ವರ ದೇವರ ಪುಣ್ಯ ಸನ್ನಿಧಿಯಿಂದ ಹೊರಟಿರ್ತಕ್ಕಂಥ ತಿರಂಗ ಯಾತ್ರೆ ಇದೀಗ ಸ್ವಾತಂತ್ರ್ಯ ಹೋರಾಟಗಾರ NS ಕಿಲ್ಲೆ ಅವರ ಮೈದಾನದಲ್ಲಿ, ಅವರ ಹೆಸರಿನ ಮೈದಾನದಲ್ಲಿ ಸಂಪನ್ನಗೊಂಡಿದೆ. ಇದೀಗ ಸಭಾ ಕಾರ್ಯಕ್ರಮ ಕೂಡ ಆರಂಭಗೊಂಡಿದೆ. ನಮ್ಮೆಲ್ಲ ಅತಿಥಿಗಳು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ತಿರಂಗ ಯಾತ್ರೆಯ ಈ ಸಭಾ ಕಾರ್ಯಕ್ರಮದ ಬಂದಿರುವಂಥ ಎಲ್ಲ ಅತಿಥಿಗಳನ್ನು ಸ್ವಾಗತಿಸಬೇಕು ಅಂತೇಳಿ ನಮ್ಮ ಗ್ರಾಮಾಂತರ ಮಂಡಲದ ಬಿಜೆಪಿಯ ಅಧ್ಯಕ್ಷರಾಗಿರುವಂಥ ದಯಾನಂದ್ ಶೆಟ್ಟಿ ಉಜ್ಜರಮಾರ್ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. बोलो भारत माता की, बोलो भारत माता की, बोलो भारत माता की। ಆದರಣೀಯ ಎಲ್ಲ ರಾಷ್ಟ್ರಭಕ್ತ ಬಂಧುಗಳೇ, ಅತ್ಯಂತ ಒಂದು ಒಳ್ಳೆಯ ಕಾರ್ಯಕ್ರಮದ ಆಯೋಜನೆಗೆ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಸಹಕಾರವನ್ನು ನೀಡುತ್ತಿರತಕ್ಕಂತಹ ಈ ರಾಷ್ಟ್ರಭಕ್ತ ಬಂಧುಗಳಿಗೆ ಪ್ರಪ್ರಥಮವಾಗಿ ಅತ್ಯಂತ ಹೃದಯ ತುಂಬಿದ ಸ್ವಾಗತವನ್ನು ಬಯಸುತ್ತಾ, ಇವತ್ತಿನ ಈ ತಿರಂಗ ಯಾತ್ರೆಯ ಸಮಿತಿಯ ನೇತೃತ್ವದಲ್ಲಿ ನಡೆದಿರುವಂತಹ ಈ ರಾಜ್ಯದ ಪ್ರಪ್ರಥಮವಾಗಿ ರಾಷ್ಟ್ರಧ್ವಜಕ್ಕೆ ಗೌರವ ಸಮರ್ಪಿಸುವಂಥ ಒಂದು ಪುಣ್ಯ ಕಾರ್ಯವನ್ನು ನಮ್ಮ ಜಿಲ್ಲೆಯ ಪ್ರಮುಖರಾದಂತಹ ನಮ್ಮ ಪ್ರಮುಖರು ಪುತ್ತೂರಿಗೆ ಒಂದು ಅವಕಾಶವನ್ನು ಲಭಿಸಿಕೊಟ್ರು. ಅತ್ಯಂತ ಸಂತೋಷದಿಂದ ಅದನ್ನು ಒಪ್ಪಿಕೊಂಡು ಕಳೆದ 5-6 ದಿವಸಗಳಲ್ಲಿ ಇದಕ್ಕೆ ಬೇಕಾದಂಥ ಸಿದ್ಧತೆಯನ್ನು ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಎಲ್ಲ ರಾಷ್ಟ್ರಭಕ್ತರೊಟ್ಟಿಗೆ ಹಂಚುವುದರ ಮುಖಾಂತರ ಭಗವಂತನ ಎಲ್ಲ ಆಶೀರ್ವಾದದಿಂದ, ಮಹಾಲಿಂಗೇಶ್ವರನ ಆಶೀರ್ವಾದದಿಂದ ನಾವು ಅತ್ಯಂತ ಉತ್ಸಾಹದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡೆವು. ಈ ಕಾರ್ಯಕ್ರಮದಲ್ಲಿ ಇವತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮೆಲ್ಲರ ಮಾರ್ಗದರ್ಶಕರು, ಈ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಗೌರವಾನ್ವಿತ ಅಧ್ಯಕ್ಷರಾದಂಥ ಸತೀಶ್ ಕುಂಪಲ್ರವರನ್ನು ನಿಮ್ಮೆಲ್ಲರ ರಾಷ್ಟ್ರಭಕ್ತರ ಬಂಧುಗಳ ಪರವಾಗಿ ಹೃದಯ ತುಂಬಿದ ಅವರನ್ನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಬಂಧುಗಳೇ, ಕಾರ್ಯಕ್ರಮದ ಅನೇಕ ಒತ್ತಡಗಳ ನಡುವೆ 3-4 ದಿವಸಗಳಲ್ಲಿ ನಾವು ಅವರನ್ನು ಸಂಪರ್ಕ ಮಾಡಿ ನಮ್ಮ ಪುತ್ತೂರಿಗೆ ಒಂದು ಒಳ್ಳೆಯ ಅವಕಾಶವನ್ನು ನಮ್ಮ ಹಿರಿಯರು ಆಲೋಚನೆ ಮಾಡಿ ನಮಗೆ ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮವನ್ನು ಅತ್ಯಂತ ಒಂದು ಒಳ್ಳೆಯ ರೀತಿಯಲ್ಲಿ ನಾವು ಸಂಘಟಿಸ್ತೇವೆ. ಆ ಕಾರ್ಯಕ್ರಮದಲ್ಲಿ ರಾಷ್ಟ್ರಧ್ವಜದ ಗೌರವವನ್ನು ಯಾವ ರೀತಿ ಜನರಿಗೆ ಹಂಚಿಕೊಳ್ಬೇಕು ಅನ್ನೋ ಉದ್ದೇಶವನ್ನು ನೀವು ಬಂದು ನಮ್ಮೊಟ್ಟಿಗೆ ಆ ವಿಚಾರವನ್ನು ಹಂಚಿಕೊಳ್ಬೇಕಂತ ವಿನಂತಿಸಿಕೊಂಡಾಗ ಅತ್ಯಂತ ಪ್ರೀತಿಯಿಂದ ಒಪ್ಪಿಕೊಂಡವರು ಈ ರಾಜ್ಯದ ಕರ್ನಾಟಕ ಹಿರಿಯ ಮತ್ತು ಪ್ರಭಾವಿ ರಾಜಕಾರಣಗಳಲ್ಲಿ ಒಬ್ಬರಾಗಿರುವಂತಹ, ಅನೇಕ ವರ್ಷ ತನ್ನ ಜೀವನದ ಎಲ್ಲ ಸಮಯವನ್ನು ಸಮಾಜಕ್ಕಾಗಿ ಮುಡಿಪಾಗಿಟ್ಟುಕೊಂಡು ಸಂಘಟನೆಯ ಹೋರಾಟದ ಮುಖಾಂತರ ರಾಷ್ಟ್ರಭಕ್ತಿಯನ್ನು ತನ್ನ ಜೀವನದಲ್ಲಿ ಅತ್ಯಂತ ಭಕ್ತಿಯಿಂದ ಅಳವಡಿಸಿಕೊಂಡು
ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ನಮಗೆ ಅತ್ಯಂತ ಉತ್ಸಾಹದ ಮಾತುಗಳನ್ನು ಆಡಲಿಕ್ಕೆ ಬಂದಿರುವಂತಹ ನಿಮ್ಮೆಲ್ಲರ ಪ್ರೀತಿಯ ಈ ರಾಜ್ಯದ ಜನನಾಯಕರಾಗಿರುವಂತಹ CT ರವಿಯವರನ್ನು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಹೃದಯ ತುಂಬದಿಂದ ಸ್ವಾಗತಿಸ್ತಾ ಇದ್ದೇನೆ. ಬಂಧುಗಳೇ, ನಮ್ಮ ಜಿಲ್ಲೆಯ ಬಗ್ಗೆ ಅತ್ಯಂತ ಕಾಳಜಿಯನ್ನು ವಹಿಸಿಕೊಂಡು ಸರಿಸುಮಾರು 2 ವರ್ಷ ಮೊದಲು ಈ ಜಿಲ್ಲೆಯ ಇಡೀ ಅಭಿವೃದ್ಧಿಯ ವಿಚಾರವನ್ನು ಕೇಂದ್ರದ ಯೋಜನೆಯಲ್ಲಿ ಅನುಷ್ಠಾನ ಮಾಡಲಿಕ್ಕೆ ಏನು ಅವಕಾಶ ನಾವು ಕೊಟ್ಟಿದ್ದೇವೆ ಜನರು, ಆ ಅವಕಾಶವನ್ನು ಅಕ್ಷರಶಃ ಪಾಲಿಸಿಕೊಂಡು ಈ ಜಿಲ್ಲೆಯ ಮಣ್ಣಿನ ರಾಜಕೀಯದ ನಾಯಕರು, ಯುವಕರ ಕಣ್ಮಣಿಯಾಗಿರ್ತಕ್ಕಂಥ ನಮ್ಮೆಲ್ಲರ ಆತ್ಮೀಯರು, ಮಾರ್ಗದರ್ಶಕರು ಆಗಿರುವಂತಹ ಈ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಕಾರ್ಯದರ್ಶಿಗಳು, ನಿಮ್ಮೆಲ್ಲರ ಹೆಮ್ಮೆಯ ಸಂಸದರಾದಂಥ ಬ್ರಿಜೇಶ್ ಚೌಟರ್ ಅವರನ್ನು ಕೂಡ ಅತ್ಯಂತ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಇನ್ನೋರ್ವರು ನಮ್ಮ ಆತ್ಮೀಯರು, ನಮ್ಮೆಲ್ಲರ ಪ್ರೀತಿಯ ಸಹೋದರಿ ಸಮಾನರಾಗಿಕೊಂಡು ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಬೆಳೆಸುವುದಕ್ಕೆ ತನ್ನಿಂದ ಆಗುವಷ್ಟು ಮಟ್ಟಿಗೆ ತನ್ನ ಶಕ್ತಿ ಮೀರಿ ಕೆಲಸವನ್ನು ಮಾಡ್ತಿರುವಂತಹ ಕಾರವಾರದ ರೂಪಾಲಿ ನಾಯಕರವರು ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಇದ್ದುಕೊಂಡು ಈ ಕಾರ್ಯಕ್ರಮವನ್ನು ಚಂದಕಳ್ಳಿಸಿಗೆ ನಮ್ಮೊಟ್ಟಿಗೆ ಸೇರಿಕೊಂಡಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿರುವಂತಹ ನಮ್ಮ ಜಿಲ್ಲೆಯ ನಮ್ಮೆಲ್ಲರ ಅಭಿವೃದ್ಧಿಯ ಹರಿಕಾರರು, ಹಿಂದುತ್ವದ ವಿಚಾರದಲ್ಲಿ ಇಡೀ ರಾಜ್ಯದಲ್ಲಿ ಅತ್ಯಂತ ಶಕ್ತಿ ಕೊಟ್ಟಿರ್ತಕ್ಕಂಥ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಆರಿಸಿಕೊಟ್ಟು ಬಂದಿರತಕ್ಕಂತಹ ಎಲ್ಲ ನಮ್ಮ ಶಾಸಕರು ಮಿತ್ರಗಳು ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮವನ್ನು ಚಂದ ಮಾಡಿಕೊಡಲಿಕ್ಕೆ ನಮ್ಮೊಟ್ಟಿಗೆ ಬಂದು ಸೇರಿಕೊಂಡಿದ್ದಾರೆ. ಸನ್ಮಾನ್ಯ ರಾಜೇಶ್ ನಾಯಕರು ಬಂಟ್ವಾಳ ವಿಧಾನಸಭಾ ಕ್ಷೇತ್ರ, ಅವರನ್ನು ಕೂಡ ಅತ್ಯಂತ ಈ ಕಾರ್ಯಕ್ರಮದಲ್ಲಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಪ್ರೀತಿಯ ಮಂಗಳೂರು ದಕ್ಷಿಣದ ಶಾಸಕರಾಗಿರುವಂಥ ವೇದವ್ಯಾಸ್ ಕಾಮತ್ ಅವರು ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಕೂಡ ಅತ್ಯಂತ ಗೌರವದಿಂದ ಈ ಕಾರ್ಯಕ್ರಮದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಪ್ರೀತಿಯ ನಮ್ಮೆಲ್ಲರ ಮಾರ್ಗದರ್ಶಕರು, ಯುವಕರ ಕಣ್ಮಣಿ ಆಗಿರ್ತಕ್ಕಂಥ ಉತ್ತರದ ಮಂಗಳೂರಿನ ಉತ್ತರದ ಶಾಸಕರಾಗಿರುವಂತಹ ಭರತ್ ಶೆಟ್ಟಿ ಅವರು ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಕೂಡ ಅತ್ಯಂತ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮೆಲ್ಲರ ಮಿತ್ರರು, ಈ ಭಾಗದ ನಿತ್ಯ ನಿರಂತರ ನಮ್ಮೊಟ್ಟಿಗೆ ಇದ್ದುಕೊಂಡು ನಮ್ಮೆಲ್ಲರನ್ನ ಪ್ರೀತಿಯಿಂದ ಕಾಣ್ತಾ ಇರತಕ್ಕಂತಹ ಹತ್ತಿರದ ಬೆಳ್ತಂಗಡಿ ಕ್ಷೇತ್ರದ ಶಾಸಕರಾಗಿರ್ತಕ್ಕಂತಹ ಹರೀಶ್ ಪುಂಜಾರ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಸ್ವಾಗತ ಮಾಡ್ತಾ ಇದ್ದೇನೆ. ಸಹೋದರಿ, ನಮ್ಮ ಹತ್ತಿರದವರು, ನಮ್ಮೆಲ್ಲ ಕೇಳಿಕೆಗಳಿಗೆ ಒಕ್ಕೊಟ್ಟು ನಮ್ಮೆಲ್ಲರಿಗೂ ನಿತ್ಯ ನಿರಂತರ ಸಹಕಾರವನ್ನು ನೀಡ್ತಿರ್ತಕ್ಕಂತಹ ಭಾಗೀರಥಿ ಮುರಳಿಯವರು ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಇದ್ದಾರೆ. ಅವರನ್ನು ಕೂಡ ಅತ್ಯಂತ ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ. ಈ ತಿರಂಗ ಯಾತ್ರೆಯ ಸಂಚಾಲಕರು, ಆತ್ಮೀಯ ಸಹೋದರ ಮಿತ್ರರಾಗಿರುವಂತಹ ಕಳೆದ 6-7 ದಿವಸದಿಂದ ಅಹೋರಾತ್ರಿ ನಮ್ಮೊಟ್ಟಿಗೆ ಇದ್ದು ನಮ್ಮೆಲ್ಲರಿಗೂ ಪ್ರೇರಣೆ ಕೊಟ್ಟು ಈ ಕಾರ್ಯಕ್ರಮದ ಯಶಸ್ವಿಯಲ್ಲಿ ತನ್ನನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡಿರ್ತಕ್ಕಂಥ ನಮ್ಮೆಲ್ಲರ ಮಿತ್ರರು, ಯುವ ನಾಯಕರು, ಈ ಭಾಗದ ಜನನಾಯಕರಾಗಿರುವಂಥ ಕರ್ನಾಟಕ ವಿಧಾನ ಪರಿಷತ್ನ ಸದಸ್ಯರಾಗಿರುವಂಥ ಕಿಶೋರ್ ಪುತ್ತೂರ್ ಅವರನ್ನು ಕೂಡ ಅತ್ಯಂತ ಗೌರವದಿಂದ ಈ ಕಾರ್ಯಕ್ರಮವನ್ನು ಸ್ವಾಗತಿಸ್ತಾ ಇದ್ದೇನೆ. ಈ ಭಾಗದ ಕಳೆದ ಬಾರಿಯ ಅಭಿವೃದ್ಧಿಯ ಹರಿಕಾರರು, ತಿರಂಗ ಯಾತ್ರೆಯ ಜವಾಬ್ದಾರಿಯನ್ನು, ರಾಷ್ಟ್ರಭಕ್ತಿಯನ್ನು ಇಡೀ ಸಮಾಜಕ್ಕೆ ಮೊನ್ನೆ 7 ದಿವಸಗಳ ಮೊದಲು ಶುರು ಮಾಡಿದಂಥ ಈ ಕಾರ್ಯಕ್ರಮದಲ್ಲಿ ಗ್ರಾಮಕ್ಕೆ ನಮ್ಮೆಲ್ಲರನ್ನ ಕರ್ಕೊಂಡು ಹೋಗಿ ಇದಕ್ಕೆ ಬೇಕಾದ ಪೂರ್ವ ಸಿದ್ಧತೆಯನ್ನು ಮಾಡಿ ಇವತ್ತಿನ ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣೀಭೂತರಾಗಿದ್ದಂತಹ ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಕರಾಗಿದ್ದಂತಹ ಮಾಜಿ ಶಾಸಕರ ಸಂಜೀವ ಮಟ್ಟದೂರು ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ನಮ್ಮೆಲ್ಲರ ಪ್ರೀತಿಯ ಪಕ್ಷದ ಈ ವಿಭಾಗದ ಪ್ರಭಾರಿಗಳು, ನಮ್ಮ ಮಿತ್ರರು ಆಗಿರುವಂತಹ ಭಾರತೀಶ್ ಅವರು ನಮ್ಮೊಟ್ಟಿಗೆ ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನು ಕೂಡ ಅತ್ಯಂತ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಪಕ್ಷದ ನಗರ ಮಂಡಲದ ಅಧ್ಯಕ್ಷರಾಗಿರುವಂಥ ಶಿವಕುಮಾರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಇದ್ದಾರೆ. ಅವರನ್ನು ಕೂಡ ಅತ್ಯಂತ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ನಮ್ಮೆಲ್ಲರಿಗೂ ಅತ್ಯಂತ ಚಿರಪರಿಚಿತರು, ಯುವಕರ ಕಣ್ಮಣಿ, ನಮ್ಮೆಲ್ಲರ ಹಿಂದೂ ಪರ ಹೋರಾಟಕ್ಕೆ ಮುಂಚೂಣಿಯಲ್ಲಿದ್ದು ನಾನು ನಿತ್ಯನೇ ನಿಮ್ಮೊಟ್ಟಿಗೆ ನೀವು ಕೆಲಸ ಮಾಡಿ ಅಂತ ನಮ್ಮೆಲ್ಲರಿಗೂ ಪ್ರೇರಣಾದಾಯಿ ಒಬ್ಬ ನಾಯಕರು ಇವತ್ತಿದ್ದಾರೆ. ಹಿರಿಯ ಹೈಕೋರ್ಟ್ನ ವಕೀಲರಾದಂಥ ಅರುಣ್ ಶಾಮೂರ್ ಅವರು ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಕೂಡ ಅತ್ಯಂತ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ಈ ಕಾರ್ಯಕ್ರಮದ
ಯಶಸ್ವಿಗೆ ಅತ್ಯಂತ ಶ್ರದ್ಧಾಭಕ್ತಿಯಿಂದ ನಮ್ಮ ಕರೆಗೆ ಅತ್ಯಂತ ಗೌರವವನ್ನು ಕೊಟ್ಟು ಈ ಕಾರ್ಯಕ್ರಮದ ವಿಚಾರವನ್ನು ಇಡೀ ಜನಮಾನಸಕ್ಕೆ ಬಿತ್ತರಿಸಬೇಕು ಅಂತ ಕೇಳಿಕೊಂಡಾಗ ಇವತ್ತಿನ ಕಾರ್ಯಕ್ರಮದಿಂದ ಬೆಳಿಗ್ಗೆಯಿಂದ ನಮ್ಮೊಟ್ಟಿಗೆ ಎತ್ತುಕೊಂಡು ಇಡೀ ವಿಚಾರವನ್ನು ಮಾಧ್ಯಮದ ಮುಖಾಂತರ ದೃಶ್ಯ ಮಾಧ್ಯಮ ಮುಖಾಂತರ ಇಡೀ ಜನತೆಗೆ ಹಂಚಲಿಕ್ಕೆ ಬಂದಿರುವಂಥ ನಮ್ಮೆಲ್ಲರ ಪ್ರೀತಿಯ ಪತ್ರಕರ್ತ ಬಂಧುಗಳನ್ನು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮಕ್ಕೆ ಅನೇಕ ಹಿರಿಯರು ನಮ್ಮ ವೇದಿಕೆಯ ಎದುರು ಭಾಗದಲ್ಲಿದ್ದೀರಿ. ವೈಯಕ್ತಿಕವಾಗಿ ನಿಮ್ಮ ಹೆಸರನ್ನು ಹೇಳದೆ ನಿಮ್ಮೆಲ್ಲರನ್ನ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಹಿರಿಯರು ನಮ್ಮೆಲ್ಲರ ಮಾರ್ಗದರ್ಶಕರಾದಂತಹ ಮಾಜಿ MLA ಆದ ಬಾಲಕೃಷ್ಣ ಭಟ್ರವರು ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಇದ್ದೀರಿ. ನಿಮಗೂ ನಮ್ಮ ಪ್ರೀತಿಯ ಸ್ವಾಗತವನ್ನು ಬಯಸ್ತಿದ್ದೇನೆ. ಹಾಗೇನೆ ಈ ಒಂದು ವಿಪರೀತ ಮಳೆಗೆ ಅತ್ಯಂತ ಉತ್ಸಾಹದಿಂದ ರಾಷ್ಟ್ರಭಕ್ತಿಯ ರಾಷ್ಟ್ರ ಧ್ವಜಕ್ಕೆ ಗೌರವ ಸಮರ್ಪಿಸುವ ಕಾರ್ಯದಲ್ಲಿ ನಾವು ಕೂಡ ನಿಮ್ಮೊಟ್ಟಿಗಿದ್ದೇವಂತಹ ಯುವ ಶಕ್ತಿ ಇಡೀ ನಮ್ಮ ಕಾರ್ಯಕ್ರಮಕ್ಕೆ ಶಕ್ತಿಯನ್ನು ಕೊಟ್ಟಿದ್ದೀರಿ. ನಿಮಗೂ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುವ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರನ್ನಾದರೂ ನೋವು ಮಾಡದೆ ಹೆಸರನ್ನು ಬಿಂಬಿಸದೆ ಹೇಳದೆ ಇದ್ದಿದ್ದರೂ ಅದನ್ನು ಕ್ಷಮಿಸಿ, ನಾವು ಮಾಡಿರುವಂಥ ಕಾರ್ಯಕ್ರಮದಲ್ಲಿ ಏನಾದರೂ ಲೋಪಗಳಿದೆ ಅದನ್ನು ಮನ್ನಿಸಿ ರಾಷ್ಟ್ರಧ್ವಜಕ್ಕೆ ರಾಷ್ಟ್ರಭಕ್ತಿಯಿಂದ ನಮಿಸುವಂಥ ಈ ಒಂದು ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಿದಂಥ ನಮ್ಮೆಲ್ಲ ರಾಷ್ಟ್ರಭಕ್ತ ಬಂಧುಗಳಿಗೆ ಈ ವ್ಯವಸ್ಥಾನ ಸಮಿತಿಯಿಂದ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮಕ್ಕೆ ಶಕ್ತಿ ಮೀರಿ ದುಡಿದಿರತಕ್ಕಂಥ ನಮ್ಮ ಗ್ರಾಮಾಂತರ ಮಂಡಲದ ಅಧ್ಯಕ್ಷರಾಗಿರುವಂಥ ದಯಾನಂದ್ ಶೆಟ್ಟಿ ಅವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತಾ, ಇದೀಗ ಈ ತಿರಂಗ ಯಾತ್ರೆಯ ಪ್ರಾಸ್ತಾವಿಕ ನುಡಿಯನ್ನು ಪುತ್ತೂರಿನ ಮಾಜಿ ಶಾಸಕರು ನಮ್ಮೆಲ್ಲರ ಮಾರ್ಗದರ್ಶಕರು ಆತ್ಮೀಯರಾಗಿರುವಂಥ ಸಂಜೀವ ಮಠಂದೂರವರು ನಡೆಸಿಕೊಡಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಬೋಲೋ ಭಾರತ್ ಮಾತಾಕ್ಕೆ. ಸಾಕಾಗೋದಿಲ್ಲ, ಟೆಂಪರೇಚರ್ ಜಾಸ್ತಿ ಆಗಬೇಕು, ಕೋಲ್ಡ್ ಆಗಿದೆ. ಬೋಲೋ ಭಾರತ್ ಮಾತಾಕ್ಕೆ ಜೈ. बोलो भारत माता के, महात्मा गांधी जी के, डॉक्टर बाबा साहब अंबेडकर के, वीर सावरकर के, वल्लभ भाई पटेल के, सुभाष चंद्र बोस जी के, नरेंद्र मोदी जी के. ತಾಯಿ ಭಾರತಿಗೆ ನಮಸ್ಕರಿಸ್ತಾ, ಪುತ್ತೂರಿನ ಆರಾಧ್ಯ ಮೂರ್ತಿ ಮಹಾಲಿಂಗೇಶ್ವರ ದೇವರ ಪಾದಗಳಿಗೆ ನಮಸ್ಕರಿಸ್ತಾ, ಇವತ್ತಿನ ದೇಶಭಕ್ತರ ಈ ಒಂದು ತಿರಂಗ ಯಾತ್ರೆಯ ಸಭಾಧ್ಯಕ್ಷತೆಯನ್ನು ವಹಿಸಿರುವಂತ ನಮ್ಮ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರು ನನ್ನ ಸನ್ಮಿತ್ರರು ಅಂತ ಸತೀಶ್ ಕುಂಪಲ ಅವರೇ, ಇವತ್ತಿನ ಪ್ರಮುಖ ಭಾಷಣಕಾರರು, ರಾಜ್ಯ ವಿಧಾನ ಪರಿಷತ್ತಿನ ಸದಸ್ಯರು, ಮಾಜಿ ಸಚಿವರು ಅಂತ ಹಿರಿಯಂತ CT ರವಿ ಅವರೇ, ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂಥ ನಮ್ಮೆಲ್ಲ ಶಾಸಕ ಮಿತ್ರರೇ, ಎಲ್ಲ ಪಕ್ಷದ ಪದಾಧಿಕಾರಿಗಳೇ, ಸೇರಿರುವಂಥ ಶ್ರದ್ಧೆಯ ತಾಯಂದಿರೇ, ಸಜ್ಜನ ಬಂಧುಗಳೇ, ವಿದ್ಯಾರ್ಥಿ ಮಿತ್ರರೇ, ಇವತ್ತು ಸ್ವಾತಂತ್ರ್ಯದ 80ರ ಆ ಕಂಪು ಇಂಪು ಇವತ್ತು ಮಹಾಲಿಂಗೇಶ್ವರನ ಸನ್ನಿಧಿಯಿಂದ ಸ್ವಾತಂತ್ರ್ಯ ಹೋರಾಟಗಾರ NS ಕಿಲ್ಲೆಯವರ ಆ ಒಂದು ಮೈದಾನಕ್ಕೆ ಬಂದು ಮತ್ತೊಮ್ಮೆ ಸ್ವಾತಂತ್ರ್ಯದ ಕಂಪನ್ನು ಪುತ್ತೂರಿನ ಜನತೆಗೆ ನೀಡಿದಂತ ಎಲ್ಲ ಬಂಧುಗಳಿಗೆ ನನ್ನ ಹೃದಯ ತುಂಬಿದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬಂಧುಗಳೇ, 1947ರ ಸ್ವಾತಂತ್ರ್ಯ ಇವತ್ತಿಗೂ ಬಹುಶಃ ನಮಗೆ ಆ ಬ್ರಿಟಿಷರ ಲಾಲದ ಪೆಟ್ಟು, ಅವರ ಕರಿನೀರಿನ ಆ ಶಿಕ್ಷೆ ನಮ್ಮ ಕಣ್ಣ ಮುಂದೆ ಇರಬೇಕಿದ್ರೆ ಬಹುಶಃ ಇವತ್ತಿನ ಪೀಳಿಗೆ ಮತ್ತೊಮ್ಮೆ ಆ ಕರಿನೀರಿನ ಶಿಕ್ಷೆಯನ್ನು ನೆನಪು ಮಾಡ್ತಾ ಮತ್ತೊಮ್ಮೆ ದಕ್ಷಿಣ ಕನ್ನಡ ಜಿಲ್ಲೆಯ ಸ್ವಾತಂತ್ರ್ಯ ಹೋರಾಟಗಾರರ ಕಿಚ್ಚು, ಅವರ ಆ ಒಂದು ಮರಣದ ನೇಣುಗಂಬ ಏರಿದಂಥ ಕ್ಷಣವನ್ನು ನೆನಪು ಮಾಡುವಂಥ ಕ್ಷಣವೇ ನಮ್ಮ ಈ ಒಂದು ತಿರಂಗ ಯಾತ್ರೆ. 1957ರ ಆ ಒಂದು ಸ್ವಾತಂತ್ರ್ಯ ಹೋರಾಟದ ನಮ್ಮ ಸೇನಾನಿಗಳ ಪ್ರಥಮ ಯುದ್ಧ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 1837ಕ್ಕೆ ಆ ಒಂದು ರೈತ ದಂಗೆ ಸುಳ್ಯದಿಂದ ಆರಂಭ ಆಗ್ತದೆ. ಕೆದಂಬಾಡಿ ರಾಮಯ್ಯಗೌಡರ ನೇತೃತ್ವದಲ್ಲಿ ಬಂದಂತ ಆ ರೈತ ಸೇನೆ ಉಪ್ಪಿನಂಗಡಿಯ ಮಂಜ ವೈದ್ಯ ಅವರ ಮುಖಾಂತರ ಮಂಗಳೂರಿಗೆ ಹೋಗ್ತದೆ.
ಮಂಗಳೂರಿನಲ್ಲಿ ಅವರು ಇವತ್ತಿನ ಬಾವುಟ ಗುಡ್ಡೆಯಲ್ಲಿ ಅವತ್ತು ಬಾವುಟವನ್ನು ಹಾರಿಸ್ತಾರೆ ಬಂಧುಗಳೇ. ಅಂತ ಒಂದು ಇತಿಹಾಸ ಇರುವಂತ ಈ ಜಾಗದಲ್ಲಿ ಮತ್ತೊಮ್ಮೆ ನಾವು ತಿರಂಗ ಯಾತ್ರೆಯನ್ನು ಮಾಡ್ತಾ ಇದ್ದೇವೆ. ಪುತ್ತೂರಿನ NS ಕಿಲ್ಲೆ ಬಹುಶಃ ಅವರ ಪುಳ್ಳಿ ಮೊಮ್ಮಗ ನಮ್ಮ ಸುಭಾಷ್ ರೈ ಅವರಿಲ್ಲಿ ಕೂತಿದ್ದಾರೆ ಬಂಧುಗಳೇ. ಅವರು ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರನಾಗಿ ಇವತ್ತು ಈ ಭಾಗದ ಜನತೆಗೆ ಚಿರಸ್ಮರಣೀಯಾಗಿದ್ದಾರೆ. ಅವರ ಹೆಸರನ್ನು ನಗರಸಭೆಯ ಈ ಒಂದು ಮೈದಾನಕ್ಕೆ ಇಡುವ ಮುಖಾಂತರ NS ಕಿಲ್ಲೆ ಅವರನ್ನು ನೆನಪು ಮಾಡುವಂತ ಕಾರ್ಯ ಈ ಒಂದು ತಿರಂಗ ಯಾತ್ರೆ ಮುಖಾಂತರ ಆಗ್ತಾ ಇದೆ ಬಂಧುಗಳೇ. ಇವತ್ತಿನ ಯುವ ಪೀಳಿಗೆ ಮತ್ತೊಮ್ಮೆ ರಾಷ್ಟ್ರಭಕ್ತ ತಂಡವಾಗಿ ಮತ್ತೆ ಈ ದೇಶದ ಅಭಿವೃದ್ಧಿಯಲ್ಲಿ ಈ ದೇಶದ ಪ್ರತಿಯೊಂದು ವಿಚಾರದಲ್ಲಿ ತಮ್ಮನ್ನು ತಾವು ಮೈಗೂಡಿಸಿಕೊಳ್ಬೇಕು ಎನ್ನುವಂಥ ವಿಚಾರಕ್ಕೆ ಒತ್ತು ಕೊಟ್ಟು ಇವತ್ತು ದೇಶಕ್ಕೆ ಆಂತರಿಕ ಸವಾಲುಗಳಿದೆ, ಅದೇ ರೀತಿಯಲ್ಲಿ ಬಾಹ್ಯ ಸವಾಲುಗಳಿದೆ. ಈ ಆಂತರಿಕ ಬಾಹ್ಯ ಸವಾಲುಗಳು ಮೊನ್ನೆ ಜಂತರ್ ಮಂತರ್ನಲ್ಲಿ ಯಾವ ರೀತಿಯಾಗಿ ಕ್ರೋಢೀಕರಣಗೊಂಡು ಇವತ್ತು ಈ ದೇಶಕ್ಕೆ ಅಪಾಯವನ್ನು ತಂದೊಡ್ಡುವಂತ ಒಂದು ಸನ್ನಿವೇಶ ನಿರ್ಮಾಣ ಆದಾಗ ಈ ದೇಶದ ಯುವ ಪೀಳಿಗೆ ಮತ್ತೊಮ್ಮೆ ಒಟ್ಟಾಗಿ ಒಂದಾಗಿ ಈ ದೇಶದ ಪ್ರಧಾನಿಗೆ ಯಾವ ರೀತಿಯ ಶಕ್ತಿಯನ್ನು ತುಂಬಬೇಕು ಎನ್ನುವುದಕ್ಕೆ ಪುತ್ತೂರಿನ ಜನತೆ ಇವತ್ತೊಂದು ದಿಟ್ಟ ನಿರ್ಧಾರವನ್ನು ಕೊಟ್ಟಿದ್ದೀರಿ ಬಂಧುಗಳೇ. ಅದಕ್ಕೆ ನಿಮಗೆ ನಾನು ಹೃದಯ ತುಂಬಿದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತಿನ ಈ ಒಂದು ಕಾಲಘಟ್ಟದಲ್ಲಿ ಇವತ್ತು ಸಂವಿಧಾನ ಪ್ರಜಾತಂತ್ರ ವ್ಯವಸ್ಥೆಯನ್ನು ಉಳಿಸಿ ಬೆಳೆಸುವಂತ ಕೆಲಸ ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ ಅಂತೇಳಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಈ ತಿರಂಗ ಯಾತ್ರೆ ನೇತೃತ್ವವನ್ನು ವಹಿಸಿಕೊಂಡಿದೆ. ಬಹುಶಃ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿ ಆದಾಗ ಬಹುಶಃ ನಾವು ಆರಂಭದಲ್ಲಿ ರಾಣಿ ಅಬ್ಬಕ್ಕನ ಆ ಒಂದು 150ನೇ ಕಾರ್ಯಕ್ರಮವನ್ನು ತಿರಂಗ ಯಾತ್ರೆಯ ಮುಖಾಂತರ ಆರಂಭ ಮಾಡಿದೆವು. ಇವತ್ತಿನ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಅಲ್ಲಿ ಬಂದು ರಾಣಿ ಅಬ್ಬಕ್ಕನಿಗೆ ಗೌರವಾರ್ಪಣೆ ಸಲ್ಲಿಸುವ ಮುಖಾಂತರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತಿರಂಗ ಯಾತ್ರೆಯ ಹೊಸ ಒಂದು ಮನ್ಮಂತರವನ್ನು ಆರಂಭ ಮಾಡಿದರು. ಅಂದಿನಿಂದ ಇವತ್ತಿನ ತನಕ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಸ್ವಾತಂತ್ರ್ಯದ ನೆನಪನ್ನು ಆಗಸ್ಟ್ 15ಕ್ಕೆ ಮುಂಚೆಯೇ ಒಂದು ವಾರ ಮುಂಚೆ ಆಚರಣೆ ಮಾಡುವ ಮುಖಾಂತರ ಪ್ರತಿಯೊಂದು ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯನ್ನು ತೊಡಗಿಸಿಕೊಂಡು ಸರ್ವ ಧರ್ಮೀಯರ ಸರ್ವ ಪಕ್ಷಗಳನ್ನು ಸೇರಿಸಿಕೊಂಡು ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಬಂಧುಗಳೇ. ಇವತ್ತಿನ ಸನ್ನಿವೇಶದಲ್ಲಿ ದೇಶದ ಪ್ರಧಾನಿಯವರ ಇವತ್ತಿನ ಆ ಒಂದು ಕಾರ್ಯಕ್ರಮಕ್ಕೆ ವೇಗ ಕೊಡುವ ಜೊತೆಯಲ್ಲಿ ಇವತ್ತು ರಾಷ್ಟ್ರದ ಇವತ್ತು ಆಂತರಿಕ ಇರ್ಬೋದು ಬಾಹ್ಯ ಶಕ್ತಿಗಳಿಗೆ ಉತ್ತರ ಕೊಡುವಂಥ ಕೆಲಸವನ್ನು ಇವತ್ತಿನ ಯುವ ಜನತೆ ಮಾಡಬೇಕಾಗಿದೆ. ಅದಕ್ಕೆ ಇವತ್ತು ಸಂವಿಧಾನದ ಕರ್ತೃಗಳಾದಂಥ ನಾವೆಲ್ಲ ಪ್ರಜಾಪ್ರಭುತ್ವವನ್ನು ಮತ್ತೊಮ್ಮೆ ಬಲಪಡಿಸುವ ದಿಸೆಯಿಂದ ನಮ್ಮ ಈ ಒಂದು ತಿರಂಗ ಯಾತ್ರೆ ಈ ತಿರಂಗ ಯಾತ್ರೆಯನ್ನು ಪುತ್ತೂರಿನಲ್ಲಿ ಇಡಲಿಕ್ಕೆ ಬಹುಶಃ ಬಹಳಷ್ಟು ಕಾರಣಗಳಿದೆ. ಪುತ್ತೂರು ಶಿವರಾಮ್ ಕಾರಂತರ ಕರ್ಮಭೂಮಿ, ಸಹಕಾರಿ ನಮ್ಮ ಭೀಷ್ಮ ಮೊಳಹಳ್ಳಿ ಶಿವರಾಯರ ಕರ್ಮಭೂಮಿ. 118 ವರ್ಷಕ್ಕೆ ಸಹಕಾರಿ ಆಂದೋಲನ ಪುತ್ತೂರಿಂದ ಆರಂಭ ಆಗಿದೆ. ಶಿವರಾಮ್ ಕಾರಂತರ ಮುಖಾಂತರ ಸಾಂಸ್ಕೃತಿಕ ಲೋಕಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಂತ ಜಾಗ ಪುತ್ತೂರು. ಇಂಥ ಐತಿಹಾಸಿಕ ಜಾಗದಿಂದ ಈ ಒಂದು ತಿರಂಗ ಯಾತ್ರೆ ಇವತ್ತು ಯಶಸ್ವಿಯಾಗಿದೆ. ಈ ಕಾರ್ಯಕ್ರಮಕ್ಕೆ ಬಂದು ನಮಗೆಲ್ಲ ಸಹಕಾರ ನೀಡಿದಂಥ ಎಲ್ಲ ಬಂಧುಗಳಿಗೆ ತಲೆಬಾಗಿ ನನ್ನ ನಮಸ್ಕಾರವನ್ನು ಸಲ್ಲಿಸಿ ನಾನು ಮಾತನಾಡಿದ್ದೇನೆ. ಜೈ ಹಿಂದ್. ಕೃತಜ್ಞತೆಗಳು ಮಾಜಿ ಶಾಸಕರಾದ ಸಂಜೀವ ಮಠಂದೂರವರಿಗೆ. ಇದೀಗ ಬಂದಿರುವಂಥ ದೇಶಭಕ್ತರನ್ನು ಉದ್ದೇಶಿಸಿ ನಮ್ಮ ಜಿಲ್ಲೆಯ ಹೆಮ್ಮೆಯ ಸಂಸದರು, ದೇಶದ ಹೆಮ್ಮೆಯ ಯೋಧರು ಆಗಿರುವಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರು. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಈ ಅತ್ಯಂತ ಭಾವನಾತ್ಮಕವಾದಂಥ ಈ ತಿರಂಗ ಯಾತ್ರೆ ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರನ್ನ ಉದ್ದೇಶಿಸಿ ಈ ಕಾರ್ಯಕ್ರಮದ ಮಹತ್ವ, ಇದೇ ತಿರಂಗಕ್ಕೋಸ್ಕರ ಸ್ವಾತಂತ್ರ್ಯ ಪೂರ್ವದಲ್ಲಿ ಹಲವಾರು ಜನ ಪ್ರಾಣಾರ್ಪಣೆ ಮಾಡಿದರು. ಅದರ ನಂತರ ಸ್ವಾತಂತ್ರ್ಯ ನಂತರ ಈ ದೇಶದ ಅಖಂಡತೆಯನ್ನು ಉಳಿಸಲಿಕ್ಕೋಸ್ಕರ ಅದೆಷ್ಟೋ ಸೈನಿಕರು ಈ ಧ್ವಜವನ್ನು ಮುಂದಿಟ್ಟುಕೊಂಡು ತಮ್ಮ ಸರ್ವೋಚ್ಚ ಬಲಿದಾನವನ್ನು ಮಾಡಿದಂಥ ಈ ತಿರಂಗದ ಈ ವಿಶೇಷವಾದ ಪುತ್ತೂರಿನ ಯಾತ್ರೆಯ ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರನ್ನ ಉದ್ದೇಶಿಸಿ ಪ್ರೇರಣೆಯ ನುಡಿಗಳನ್ನು ಆಡಲಿಕ್ಕೆ ಬಂದಿರುವಂಥ ಭಾರತೀಯ ಜನತಾ ಪಾರ್ಟಿಯ ಮಾಜಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ, ರಾಜ್ಯದ ಸಚಿವರು,
ಪ್ರಸ್ತುತ ವಿಧಾನ ಪರಿಷತ್ತಿನ ಸದಸ್ಯರು, ನಮ್ಮೆಲ್ಲ ನಾಯಕರಾಗಿರುವಂಥ ಶ್ರೀ ಸಿ ಟಿ ರವಿ ಅವರೇ, ಭಾರತೀಯ ಜನತಾ ಪಾರ್ಟಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಅಧ್ಯಕ್ಷರಾಗಿರುವಂಥ ಸತೀಶ್ ಕುಂಪಲ ಅವರೇ, ವೇದಿಕೆಯಲ್ಲಿರುವಂಥ ಶಾಸಕರಾಗಿರುವಂಥ ವೇದವ್ಯಾಸ್ ಕಾಮತ್ ಅವರೇ, ಕಿಶೋರ್ ಕುಮಾರ್ ಅವರೇ, ಭಾಗೀರಥಿ ಅವರೇ, ಹರೀಶ್ ಪೂಂಜಾ ಅವರೇ, ಡಾಕ್ಟರ್ ಭರತ್ ಶೆಟ್ರೆ, ಮಾಜಿ ಶಾಸಕರಾಗಿರುವಂಥ ರೂಪಾಲಿ ನಾಯ್ಕ್ ಅವರೇ, ಸಂಜೀವ ಮಟ್ಟಂದೂರ್ ಅವರೇ, ಪಾರ್ಟಿಯ ವಿಭಾಗ ಪ್ರಭಾರಿಗಳಾಗಿರುವಂಥ ಭಾರತೇಶ್ ಅವರೇ, ಈ ಮಂಡಲದ ಅಧ್ಯಕ್ಷರಾಗಿರುವಂಥ ದಯಾನಂದ್ ಶೆಟ್ರೆ, ಶಿವಕುಮಾರ್ ಅವರೇ, ಸೇರಿರುವಂಥ ಎಲ್ಲ ರಾಷ್ಟ್ರಭಕ್ತ ಸ್ನೇಹಿತರೆ, ವಿದ್ಯಾರ್ಥಿ ಮಿತ್ರರೇ, ಮಾಧ್ಯಮದ ಸ್ನೇಹಿತರೆ, ಭಾರತದ ತ್ರಿವರ್ಣ ಧ್ವಜ ಒಂದು ಅಪರೂಪದ ಸಂದರ್ಭದಲ್ಲಿ ಉದಯವಾಯಿತು. ಒಂದು ಕಾಲದಲ್ಲಿ ಬ್ರಿಟಿಷರು ಈ ದೇಶವನ್ನು ಆಡಳಿತ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಬ್ರಿಟಿಷರ ಯೂನಿಯನ್ ಜಾಕ್ಗೆ ಸೆಲ್ಯೂಟನ್ನು ಹಾಕಬಾರ್ದು, ತಲೆ ಬಾಗಬಾರ್ದು ಅನ್ನುವಂಥ ಒಂದು ಮಾನಸಿಕತೆಯಿಂದ ಹುಟ್ಟಿದಂಥ ತಿರಂಗ ಇದು. ಕೆಲವು ದಿವಸಗಳ ಹಿಂದೆ ಈ ತಿರಂಗವನ್ನು ಡಿಸೈನ್ ಮಾಡಿದಂಥ, ರಚಿಸಿದಂಥ ಪಿಂಗಳೆ ವೆಂಕಯ್ಯರ ಜನ್ಮದಿನವನ್ನು ನಾವು ಆಚರಣೆ ಮಾಡಿದ್ವಿ. ಇದೇ ತಿರಂಗವನ್ನು ಪ್ರೇರಣೆಯಾಗಿಟ್ಕೊಂಡು ಸ್ವಾತಂತ್ರ್ಯದ ಹೋರಾಟವನ್ನು ಅದೆಷ್ಟೋ ಸಾವಿರಾರು ಜನರು ಮಾಡಿದರು. ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಭಾರತದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟವನ್ನು ಮಾಡಿದ ಆ ಮಹಾಪುರುಷರಿಗೆ ಪುತ್ತೂರಿನ ಮಹಾಜನತೆಯ ಪರವಾಗಿ, ದಕ್ಷಿಣ ಕನ್ನಡ ಜಿಲ್ಲೆಯ ಮಹಾಜನತೆಯ ಪರವಾಗಿ ಕೈ ಮುಗಿದು ನಮನಗಳನ್ನು ಸಲ್ಲಿಸಿ ಈ ನೆಲವನ್ನು ಪರಕೀಯರ ಆಡಳಿತದಿಂದ ವಿಮುಕ್ತಿಗೊಳಿಸಲಿಕ್ಕೋಸ್ಕರ ಹೋರಾಟವನ್ನು ಮಾಡಿದ ಅವರನ್ನು ಸದಾ ನೆನಪಿನಲ್ಲಿ ಇಟ್ಕೊಳ್ಬೇಕು ಅನ್ನುವಂಥ ದೃಷ್ಟಿಯಿಂದ ಈ ತಿರಂಗ ಯಾತ್ರೆಯನ್ನು ಮಾಡಿದ್ದೇವೆ. ಬಂಧುಗಳೇ, ಈ ತಿರಂಗ ಸ್ವಾತಂತ್ರ್ಯದ ನಂತರ ಅದೆಷ್ಟೋ ಸೈನಿಕರಿಗೆ ಪ್ರೇರಣೆ ಆಯಿತು, ಅದೆಷ್ಟೋ ಕ್ರೀಡಾಪಟುಗಳಿಗೆ ಪ್ರೇರಣೆ ಆಯಿತು, ಅದೆಷ್ಟೋ ಸೈಂಟಿಸ್ಟ್ಗಳಿಗೆ ಪ್ರೇರಣೆ ಆಯಿತು. ನಮ್ಮ ಸೈನಿಕರು ಇದೇ ಧ್ವಜದ ಪ್ರೇರಣೆಯನ್ನು ಇಟ್ಕೊಂಡು ಈ ಧ್ವಜ ಹಾರಾಡ್ತಾ ಇರುವಂಥ ಸಂದರ್ಭದಲ್ಲಿ ಈ ಧ್ವಜಕ್ಕೋಸ್ಕರ ತಮ್ಮ ಸರ್ವೋಚ್ಚ ಬಲಿದಾನವನ್ನು ಇತ್ತೀಚೆಗೆ ನಡೆದಂಥ ಕಾರ್ಗಿಲ್ ವಿಜಯ ದಿವಸದ ಸಂದರ್ಭದಲ್ಲಿ 527 ಸೈನಿಕರು, ಎಲ್ಲ ಸೈನಿಕರು 18ರಿಂದ 27 ವರ್ಷದ ಒಳಗಿನ ಪ್ರಾಯದ ಯುವಕರು ಈ ಧ್ವಜವನ್ನು ಪ್ರೇರಣೆಯಾಗಿಟ್ಕೊಂಡು ಭಾರತದ ಅಖಂಡತೆಗೋಸ್ಕರ ಈ ಭಾರತವನ್ನು ಒಂದಾಗಿಟ್ಕೊಳ್ಬೇಕು, ನಾವೆಲ್ಲ ಒಂದಾಗಿ ಯೋಚನೆ ಮಾಡಬೇಕು, ಅದೆಷ್ಟು ಜಾತಿ, ಧರ್ಮ, ಪಂಥ, ಭಾಷೆ ಈ ರಾಷ್ಟ್ರದಲ್ಲಿ ಇದ್ದರೂ ಕೂಡ ಈ ತಿರಂಗದ ಅಡಿಯಲ್ಲಿ ನಾವೆಲ್ಲ ಒಂದೇ ಭಾರತೀಯರು ಅನ್ನುವಂಥ ಒಂದು ಅಪರೂಪದ ಕಲ್ಪನೆ ಅಡಿಯಲ್ಲಿ ತಮ್ಮ ಸರ್ವೋಚ್ಚ ಬಲಿದಾನವನ್ನು ಮಾಡಿ ಈ ತಿರಂಗದ ಗೌರವವನ್ನು ಹೆಚ್ಚು ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಆ ಕಾರಣಕ್ಕೆ ನಮ್ಮ ಪ್ರಧಾನಮಂತ್ರಿಗಳು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಈ ತಿರಂಗ ಯಾತ್ರೆಯನ್ನು ಮಾಡಬೇಕು, ತಿರಂಗವನ್ನು ಹಿಡ್ಕೊಂಡು ಹೃದಯದಲ್ಲಿ ರಾಷ್ಟ್ರಭಕ್ತಿಯನ್ನು ಇಟ್ಕೊಂಡು ಕೈಯಲ್ಲಿ ತಿರಂಗ ಧ್ವಜವನ್ನು ಇಟ್ಕೊಂಡು ಕಿರಿಯರಿಂದ ಹಿರಿಯರವರೆಗೆ ನಾವೆಲ್ಲ ಒಂದಾಗಿ ಒಟ್ಟಾಗಿ ನಡಿಬೇಕು, ರಾಷ್ಟ್ರಕ್ಕೋಸ್ಕರ ಕೆಲಸವನ್ನು ಮಾಡುವ ಮಾನಸಿಕತೆಯನ್ನು ಬೆಳೆಸ್ಕೊಳ್ಬೇಕು, ಈ ತಿರಂಗದ ಪ್ರೇರಣೆಯನ್ನು ಪಡಿಬೇಕು ಅನ್ನುವಂಥ ದೃಷ್ಟಿಯಿಂದ ಈ ತಿರಂಗ ಯಾತ್ರೆಯ ಕರೆಯನ್ನು ಕೊಟ್ಟಿದ್ದಾರೆ. ನಾನಿವತ್ತು ಪುತ್ತೂರಿನ ಸಮಸ್ತ ಜನತೆಗೆ, ವಿಶೇಷವಾಗಿ ವಿದ್ಯಾರ್ಥಿ ಸ್ನೇಹಿತರಿಗೆ, ಯುವಕರಿಗೆ, ಮಹಿಳೆಯರಿಗೆ ಎಲ್ರಿಗೂ ಕೈ ಮುಗಿದು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಒಂದು ಉತ್ತಮವಾದಂಥ, ಹೇಗೆ ಹೇಳ್ತಾರ, ಮಳೆ ಇರಲಿ, ಚಳಿ ಇರಲಿ, ಹಿಮವಿರಲಿ, ತಿರಂಗಕ್ಕೋಸ್ಕರ ನಾವೆಲ್ಲ ನಡೀತೇವೆ ಅನ್ನುವ ರೀತಿಯಲ್ಲಿ ಇವತ್ತು ಅಕ್ಷರಶಃ ಮಳೆಯ ಮಧ್ಯೆ ನಮ್ಮ ಎಲ್ಲ ಪುತ್ತೂರಿನ ಮಹಾಜನತೆ ಉತ್ಸಾಹದಿಂದ, ಸಂಭ್ರಮದಿಂದ, ಸಡಗರದಿಂದ ಈ ರಾಷ್ಟ್ರಕ್ಕೋಸ್ಕರ, ತಿರಂಗಕ್ಕೋಸ್ಕರ, ಈ ರಾಷ್ಟ್ರಕ್ಕೋಸ್ಕರ ಬಲಿದಾನ ಮಾಡಿದ ಸೈನಿಕರಿಗೋಸ್ಕರ, ಈ ರಾಷ್ಟ್ರಕ್ಕೋಸ್ಕರ ಕೆಲಸ ಮಾಡ್ತಾ ಇರುವಂಥ ಪ್ರಧಾನಮಂತ್ರಿಗೋಸ್ಕರ ನಾವೆಲ್ಲ ಒಂದಾಗಿ ಒಟ್ಟಾಗಿ ನಡೆದಿದ್ದೇವೆ. ಅದಕ್ಕೋಸ್ಕರ ತಮಗೆಲ್ಲರಿಗೂ ನಾನು ಕೈ ಮುಗಿದು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, 2047ರೊಳಗೆ ನಾವೊಂದು ವಿಕಸಿತ ಭಾರತವನ್ನು ನಿರ್ಮಾಣ ಮಾಡಬೇಕಾಗಿದೆ. ಆ ವಿಕಸಿತ ಭಾರತವನ್ನು ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ನಮಗೆ ಇದೇ ತಿರಂಗ ಪ್ರೇರಣೆ ಆಗಬೇಕು. ಈ ತಿರಂಗದ ಪ್ರೇರಣೆ ಅಡಿಯಲ್ಲಿ ನಾವೆಲ್ಲರೂ ರಾಷ್ಟ್ರಕ್ಕೋಸ್ಕರ ಒಂದೇ ಮನಸ್ಸಿನಿಂದ, ಒಗ್ಗಟ್ಟಿನಿಂದ ಕೆಲಸವನ್ನು ಮಾಡಬೇಕಾಗಿದೆ. ಹಾಗಾಗಿ
ಇವತ್ತಿನ ಈ ಪುತ್ತೂರಿನ ತಿರಂಗ ಯಾತ್ರೆಯನ್ನು ಯಶಸ್ವಿಗೊಳಿಸಲಿಕ್ಕೆ ಕೆಲಸವನ್ನು ಮಾಡಿದಂಥ 2 ಮಂಡಲ ಅಧ್ಯಕ್ಷರು ಮತ್ತು ಇಡೀ ತಂಡಕ್ಕೂ ನಾನು ಶುಭಾಶಯಗಳನ್ನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಸಿ ಟಿ ರವಿ ಅವರು ಮಾತನಾಡ್ತಾರೆ, ಹೆಚ್ಚಿಗೆ ಏನೂ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಒಂದು ಕ್ಷಣ ಸಾವು ಯೋಚನೆಯನ್ನು ಮಾಡಬೇಕು. ಇತ್ತೀಚಿನ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಆ ಪದಕದ ಪೋಡಿಯಂನಲ್ಲಿ ನಿಂತಹ ಸಂದರ್ಭದಲ್ಲಿಯೂ ಕೂಡ ಆ ತಿರಂಗ ಮೇಲೆ ಹೋಗುವಾಗ ಆ ಕಣ್ಣೀರಿನ ಬಾಷ್ಪ ಆ ಕ್ರೀಡಾಪಟುಗಳ ಕಣ್ಣಲ್ಲಿ ಬರ್ತದೆ. ಕ್ರಿಕೆಟ್ನ ಫೈನಲ್ನಲ್ಲಿ ಆ ರಾಷ್ಟ್ರ ಧ್ವಜ ಮೇಲೆ ಹಾರಾಡ್ತಂಥ ಸಂದರ್ಭದಲ್ಲಿ, ರಾಷ್ಟ್ರಗೀತೆ ಮೊಳಗುವಂಥ ಸಂದರ್ಭದಲ್ಲಿ ಅದಕ್ಕಿಂತ ದೊಡ್ಡ ಪ್ರೇರಣೆ ನಮ್ಮ ಕ್ರೀಡಾಪಟುಗಳಿಗೆ ಇಲ್ಲ. ಅದೇ ರೀತಿಯಲ್ಲಿ ನಮ್ಮ ಸೈನಿಕರು ಗಡಿಯಲ್ಲಿ ಇದೇ ರಾಷ್ಟ್ರಧ್ವಜದ ರಾಷ್ಟ್ರಗೀತೆಯ ಪ್ರೇರಣೆಯಲ್ಲಿ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ನಾವು ಕೂಡ ಅದನ್ನು ಪ್ರೇರಣೆಯಾಗಿಟ್ಕೊಂಡು, ನಾವು ಕೂಡ ಅದನ್ನು ಸ್ಫೂರ್ತಿಯಾಗಿಟ್ಕೊಂಡು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ವಿಕಸಿತ ಭಾರತದ ಕನಸಿಗೆ ಒಟ್ಟಾಗಿ ಶ್ರಮಿಸಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾ ತಮಗೆಲ್ಲರಿಗೂ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ. ರಾಷ್ಟ್ರ ಸ್ವಾತಂತ್ರ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ 80ನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡ್ತಿರುವಂಥ ಸಂದರ್ಭದಲ್ಲಿ ತಮ್ಮೆಲ್ಲರೂ ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೇನೆ. 13ರಿಂದ 15ನೇ ತಾರೀಕಿನವರೆಗೆ ನಮ್ಮೆಲ್ಲರ ಮನೆಗಳಲ್ಲಿ ರಾಷ್ಟ್ರ ಧ್ವಜವನ್ನು ಹಾರಾಡಿಸಬೇಕು, ಹರ್ ಘರ್ ತಿರಂಗದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಎಲ್ಲರಿಗೂ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಕೃತಜ್ಞತೆಗಳು ಗೌರವಾನ್ವಿತ ಲೋಕಸಭಾ ಸದಸ್ಯರಿಗೆ. ಇದೀಗ ದೇಶಭಕ್ತ ಬಂಧುಗಳನ್ನು ಉದ್ದೇಶಿಸಿ ಪುತ್ತೂರಿನಲ್ಲಿ ತಿರಂಗ ಯಾತ್ರೆಯನ್ನು ಮಾಡಿ ನಿಮ್ಮೊಂದಿಗೆ ನಾವಿದ್ದೇವೆ ಅಂತ ಹೇಳುವಂಥ ಧೈರ್ಯವನ್ನು ತುಂಬಿರ್ತಕ್ಕಂಥ ನಮ್ಮ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರು ಆಗಿರುವಂಥ ಸತೀಶ್ ಕುಂಪಲ್ರವರು ಶುಭಾಶಂಸನೆಯನ್ನು ಮಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಈ ಒಂದು ತಿರಂಗ ಯಾತ್ರೆಯ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ನಮ್ಮೆಲ್ಲರ ಪ್ರೀತಿಯ ರಾಜ್ಯದ ನಾಯಕರು, ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಉಲ್ಲೇಖ ಮಾಡಬೇಕು, ಇಲ್ಲದಿದ್ದರೆ ಏನೇನು ಬರೀತಾರೆ. ಈ ಕಾರ್ಯಕ್ರಮಕ್ಕೆ ರಾಜ್ಯಾಧ್ಯಕ್ಷರು ಬರಬೇಕಿತ್ತು. ರಾಜ್ಯಾಧ್ಯಕ್ಷರು ಬರ್ತಾರೆ ಎನ್ನುವ ಕಾರಣಕ್ಕೋಸ್ಕರ ಅವರು ಒಂದು ಡೇಟ್ ಕೊಟ್ಟ ಕಾರಣಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಪುತ್ತೂರಲ್ಲಿ ಯೋಚನೆ ಮಾಡಿದ್ದೆವು. ಆದರೆ ಅವರಿಗೆ ಇವತ್ತು ಸಿ ಟಿ ರವಿಯನ್ನ ಅವರು ಮತ್ತು ರಾಜ್ಯಾಧ್ಯಕ್ಷರು ಒಟ್ಟಿಗೆ ರಾಜ್ಯದಲ್ಲಿ ಒಂದು ಅಗತ್ಯ ಸಭೆ ಇರುವ ಕಾರಣ ಅವರು ಅಲ್ಲಿ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಆ ಕಾರಣಕ್ಕೋಸ್ಕರ ಇವತ್ತು ಸಿ ಟಿ ರವಿ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿ, ನಮ್ಮ ರಾಜ್ಯದ ವಿಧಾನ ಪರಿಷತ್ ಸದಸ್ಯರಾಗಿ, ನಮ್ಮ ಚಿಕ್ಕಮಂಗ್ಳೂರಿನ ಶಾಸಕರಾಗಿ ವಿಶೇಷವಾಗಿ ನಾನು ಅವರಲ್ಲಿ ತುಂಬ ಒತ್ತಡವನ್ನು ಹಾಕಿದೆ. ಯಾಕೆಂದರೆ ನಮ್ಮ ಜಿಲ್ಲೆಗೆ ಪತ್ತೆ ಆಗುವ ಜನ ಸಿ ಟಿ ರವಿ ಅವರು. ಕಟ್ಟರ್ ಹಿಂದುತ್ವಕ್ಕೆ ಬದ್ಧವಾಗಿರುವಂಥ ಒಂದು ಜನ ಯಾರಂದರೆ ರಾಜ್ಯದಲ್ಲಿ ಅದು ಸಿ ಟಿ ರವಿ ಅವರು. ಆ ಕಾರಣಕ್ಕೋಸ್ಕರ ನೀವು ಬರಲೇಬೇಕು ಅಂತ ಒತ್ತಾಯ ಮಾಡಿ ಪಾಪ ಬೆಳಿಗ್ಗೆಯಿಂದ ಈ ತನಕ ಪುತ್ತೂರಿನ ಬೇರೆ ಬೇರೆ ಭಾಗದಲ್ಲಿ, ಉದಾಹರಣೆಗೆ ಬಾಲಕೃಷ್ಣ ರೈ ಅವರ ಮನೆಗೆ ಸಮೇತ ಹೋಗೋದ್ರ ಮುಖಾಂತರ, ಇಲ್ಲಿ ನಮ್ಮ ಹಿರಿಯರನ್ನು ಕೂಡ ಸಂಪರ್ಕ ಮಾಡೋದ್ರ ಮುಖಾಂತರ ಪುತ್ತೂರಿಗೆ ಒಂದು ಸ್ಫೂರ್ತಿಯನ್ನು ಕೊಡುವಂಥ ಕೆಲಸವನ್ನು ಸನ್ಮಾನ್ಯ ಸಿ ಟಿ ರವಿ ಅವರು ಮಾಡಿದ್ದಾರೆ. ವಿಶೇಷವಾಗಿ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ವೇದಿಕೆಯಲ್ಲಿ ಇವತ್ತು ಸಂಸದರು ಕೂಡ ಇವತ್ತು ಅವರಿಗೆ ಲೋಕಸಭೆ ಇರುವ ಕಾರಣ ಅವರಿಗೆ ಕೂಡ ಬರಲಿಕ್ಕೆ ಅನಾನುಕೂಲ ಆಗಿತ್ತು. ಆದರೂ ಕೂಡ ನನ್ನ ಊರು, ನನ್ನ ಲೋಕಸಭಾ ಕ್ಷೇತ್ರ, ನಮ್ಮ ಕಾರ್ಯಕರ್ತರ ಜೊತೆಗೆ ಇರಬೇಕು, ನಮ್ಮ ಊರಿನೊಟ್ಟಿಗೆ ಇರಬೇಕು ಎನ್ನುವ ಹಿನ್ನೆಲೆಯಲ್ಲಿ ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಸೇನಾನಿಯಾಗಿ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಮ್ಮ ಪುತ್ತೂರಿನ ಸುಳ್ಯದ ಶಾಸಕಿ ಭಾಗೀರಥಿ ಮುರಳಿ ಅವರು, ನಮ್ಮ ಮಂಗಳೂರು ದಕ್ಷಿಣದ ಶಾಸಕರಾದ ವೇದವ್ಯಾಸ್ ಕಾಮತ್ ಅವರು, ನಮ್ಮ ವಿಭಾಗದ ಪ್ರಭಾರಿ ಭಾರತೇಶ್ ಅವರು, ನಮ್ಮ ಬೆಳ್ತಂಗಡಿಯ ಶಾಸಕರಾದ ಹರೀಶ್ ಪೂಂಜಾ ಅವರು, ನಮ್ಮ ಕಾರವಾರದ ಮಾಜಿ ಶಾಸಕಿ ಮತ್ತು ನಮ್ಮ ರಾಜ್ಯದ ತಿರಂಗ ಯಾತ್ರೆಯ ಜವಾಬ್ದಾರಿಯನ್ನು ಹೊತ್ತುಕೊಂಡಿರುವಂಥ ರೂಪಾಲಿ ನಾಯಕ್ ಅವರು, ನಮ್ಮ ಬೆಳ್ತಂಗಡಿಯ ಶಾಸಕರಾದ ಹರೀಶ್ ಪೂಂಜಾ ಅವರು, ನಮ್ಮ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಭರತ್ ವೈ ಶೆಟ್ಟಿ ಅವರು, ಅದೇ ರೀತಿ ಈ ಕಾರ್ಯಕ್ರಮವನ್ನು ಪೂರ್ತಿಯಾಗಿ ಸಂಯೋಜನೆ ಮಾಡಿ ಯಶಸ್ಸು ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿರುವಂಥ ಮಾಜಿ ಶಾಸಕರಾದ ಸನ್ಮಾನ್ಯ ಸಂಜೀವ್ ಮಠಂದೂರ್ ಅವರು, ವಿಶೇಷವಾಗಿ ಕ್ರಿಯಾಶೀಲವಾಗಿ ಕೆಲಸ ಮಾಡಿರುವಂಥ ಕಿಶೋರ್ ಕುಮಾರ್ ಪುತ್ತೂರ್ ಅವರು, ಈ ಮಂಡಲದ ಅಧ್ಯಕ್ಷರುಗಳಾದ ದಯಾನಂದ್ ಮತ್ತು ಶಿವಕುಮಾರ್ ಅವರು, ಈ ಮಂಡಲದ ಎಲ್ಲ ಪದಾಧಿಕಾರಿಗಳು, ಪ್ರಧಾನ ಕಾರ್ಯದರ್ಶಿ ಎಲ್ಲರೂ, ವಿಶೇಷವಾಗಿ ವೇದಿಕೆಯ ಮುಂಭಾಗದಲ್ಲಿ ಅರುಣ್ ಶ್ಯಾಮ್ ಅವರಿದ್ದಾರೆ, ಗೋಪಾಲಕೃಷ್ಣ ಹೇರಳೆ ಅವರಿದ್ದಾರೆ, ಬಾಲಕೃಷ್ಣ ಭಟ್ ಅವರಿದ್ದಾರೆ, ಬಾಲಕೃಷ್ಣ ರೈ ಅವರಿದ್ದಾರೆ, ಮೋಹನ್ ರೈ ಅವರಿದ್ದಾರೆ, ಕೃಷ್ಣನಾಯಕ್ ಅವರಿದ್ದಾರೆ,
ನಮ್ಮ ಸುಲೋಚನಕ್ಕ ಇದ್ದಾರೆ, ಆಶಾ ತಿಮ್ಮಪ್ಪ ಇದ್ದಾರೆ, ವಿಶೇಷವಾಗಿ ನಮ್ಮ ಜಿಲ್ಲಾ ಪಂಚಾಯತ್ನ ಶೈಲಜಾ KT ಭಟ್ ಅವರಿದ್ದಾರೆ, ಸುಭಾಷ್ ರೈ ಅವರಿದ್ದಾರೆ. ತುಂಬ ಜನ ನಾನು ಹೆಸರು ಹೇಳಲಿಕ್ಕೆ ಹೋದರೆ ಎಲ್ಲರ ಹೆಸರು ಹೇಳಬೇಕಾದಿತ್ತು. ಆದರೆ ಈ ವೇದಿಕೆಯ ಮುಂಭಾಗದಲ್ಲಿ ಅತ್ಯಂತ ಪ್ರೀತಿಯಿಂದ ಗೌರವದಿಂದ ಬಂದಿರುವಂಥ ಎಲ್ಲ ಆತ್ಮೀಯರೇ, ನನಗೆ ನಿಜವಾಗಿ ತುಂಬ ಖುಷಿ ಆಗ್ತದೆ. ಎಲ್ಲರೂ ಮನಸ್ಸಲ್ಲಿತ್ತು ಬೆಳಿಗ್ಗೆ ಯೋಚನೆ ಮಾಡಿದರೆ ಈ ಮಳೆಗೆ ಹೇಗೆ ಕಾರ್ಯಕ್ರಮ ಮಾಡೋದು ಅಂತ. ನಾನು ಪುತ್ತೂರಿನ ಈ ದೇಶಭಕ್ತ ಜನರಿಗೆ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಎಲ್ಲರೂ ಮಾತಾಡ್ತಿದ್ರು, ಎಲ್ಲರೂ ಮಾತಾಡಿದರೆ ಮುಂದಿನ ದೇಶದ ಭವಿಷ್ಯ ಯಾರಂದರೆ ಯುವಕರು ಅಂತ ಒದ್ದಾಡ್ತಾ ಇದ್ರು. ಎಲ್ಲರೂ ಮಾತಾಡ್ತೇವೆ ನಾವು. ಆದರೆ ಇವತ್ತು ಭಾರಿ ದೊಡ್ಡ ಸಂಖ್ಯೆಯಲ್ಲಿ ಯುವಕರ ತಂಡ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದಕ್ಕೆ ನಾನು ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿಗಳು, ಯುವತಿ ವಿದ್ಯಾರ್ಥಿಗಳು ಬಂದಿದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ಈ ಪುತ್ತೂರಿಗೆ ಹೊಸ ದಿಕ್ಕನ್ನು ಕೊಡುವಂಥ ಯುವತಿಯರು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅವರು ಈ ಪುತ್ತೂರಿಗೆ ಒಂದು ನ್ಯಾಯ ಕೊಡುವಂಥ, ಪುತ್ತೂರಿಗೆ ಒಂದು ಗೌರವ ತಂದು ಕೊಡುವಂಥ ಕೆಲಸವನ್ನು ಮಾಡುವಂಥ ಯುವತಿ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮುಖಾಂತರ ಯಾಕೆ ಹೇಳ್ತಾ ಇದ್ದಾನೆಂದರೆ, ಈ ಥರದ ಮಳೆಗೆ ಯಾರು ಕೂಡ ಬರಲಿಕ್ಕಿಲ್ಲ, ಎಲ್ಲರೂ ಕೂಡ ಮನೆಯ ಒಳಗೆ ಕೂತ್ಕೊಳ್ಳುವರು. ನನಗೆ ಅನಿಸುವುದು 1000 ಎಷ್ಟು ಬಂದಿದೆ ಅಂತ ನನಗೆ ಗೊತ್ತಿಲ್ಲ, ಸುಮ್ಮನೆ 1000 ಹೇಳಿ ತಪ್ಪಾಗೋದು ಬೇಡ. ಸಾವಿರಾರು ಸಂಖ್ಯೆಯಲ್ಲಿ ಮಾತ್ರ ಬಂದಿದ್ದಾರೆ. ಸತ್ಯ, ಸಿದ್ದರಾಮಯ್ಯ ಭಾರಿ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಾರೆ, ಹೌದಲ್ವಾ? ಎಲ್ಲರೂ ಭಾರಿ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಬರಬೇಕಿದ್ರೆ ಇದರ ಪರಿಶ್ರಮ ಇರುವಂಥದ್ದು ಕೇವಲ 4, 5, 6 ದಿನದ ಪರಿಶ್ರಮ ಇರುವಂಥದ್ದು. ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಪುತ್ತೂರಿನಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಿದ್ರೆ ಈ ಪುತ್ತೂರಿನ ದೇಶ ಪ್ರೇಮಿಗಳನ್ನು ಒಗ್ಗೂಡಿಸುವಂಥ ಕೆಲಸ, ಈ ಪುತ್ತೂರಿಗೆ ಒಂದು ಹೊಸ ದಿಕ್ಕನ್ನು ಕೊಡುವಂಥ ಕೆಲಸವನ್ನು ಪುತ್ತೂರಿನ ಜನತೆ ಮಾಡಿದಾರಂತ ತಿಳ್ಕೊಳ್ತೇನೆ. ಈ ಪುತ್ತೂರಿನ ಈ ತಿರಂಗ ಯಾತ್ರೆ ಕಾರ್ಯಕ್ರಮ ಯಾವುದೋ ನಾಯಕತ್ವಕ್ಕೋಸ್ಕರ ಅಥವಾ ಯಾವುದೋ ಸಂಘಟನೆಗೋಸ್ಕರ ಅಥವಾ ಯಾವ ಕಾರಣಕ್ಕೂ ಯಾವುದೇ ಸ್ವಾರ್ಥ ಇಲ್ಲದೆ ಮಾಡಿರುವಂಥ ಪುತ್ತೂರಿನ ಈ ತಿರಂಗ ಯಾತ್ರೆ ನಾವು ಮಾಡಬೇಕಿದ್ರೆ ಪಾರ್ಟಿ ಕಡೆಯಿಂದಲೇ ಮಾಡ್ಬೋದಿತ್ತು. ಆದರೆ ಅದೆಲ್ಲ ಆಗಬಾರ್ದು. ದೇಶ ಪ್ರೇಮಿ, ದೇಶಭಕ್ತ ನರೇಂದ್ರ ಮೋದಿ ಅವರ ಕೈಯನ್ನು ಬಲಪಡಿಸುವಂಥ ಕಾರ್ಯಕ್ರಮ ಆಗಬೇಕು. ಎಲ್ಲರೂ ಭಾಗವಹಿಸಬೇಕೆನ್ನೋ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಇವತ್ತು ಸಂಯೋಜನೆ ಮಾಡಿದ್ದೇವೆ. ಇವತ್ತು ಭಾಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಸ್ಫೂರ್ತಿ ಸಿಕ್ಕಿದೆ. ನರೇಂದ್ರ ಮೋದಿ ಅವರ 2047ರ ವಿಕಸಿತ ಭಾರತ ಆ ಕಲ್ಪನೆಗೆ ನರೇಂದ್ರ ಮೋದಿ ಅವರು ಈ ದೇಶಕ್ಕೋಸ್ಕರ ಯಾವ ರೀತಿ ಕೆಲಸ ಮಾಡ್ತಾರೆ, ಇಡೀ ದೇಶದಲ್ಲಿ ತಿರಂಗ ಯಾತ್ರೆಯನ್ನು ಮಾಡಬೇಕೆನ್ನುವ ಏಕೈಕ ಪಾರ್ಟಿ, ಅದು ರಾಜಕೀಯ ಪಾರ್ಟಿ, ಅದು ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಲಿಕ್ಕೆ ಕೂಡ ಇವತ್ತು ನಾನು ಇಚ್ಛೆ ಪಡ್ತೇನೆ. ತಿರಂಗ ಯಾತ್ರೆಯನ್ನು ದೇಶದ ಮೂಲೆ ಮೂಲೆಯಲ್ಲಿ ಮಾಡಬೇಕು. ಆ ಮೂಲಕ ದೇಶಭಕ್ತಿಯ ಭಾವನೆಯನ್ನು ಪ್ರಜ್ವಲನೆ ಮಾಡಬೇಕೆನ್ನುವ ಹಿನ್ನೆಲೆಯಲ್ಲಿ ನಮ್ಮ ನರೇಂದ್ರ ಮೋದಿ ಅವರು ಕರೆ ಕೊಟ್ಟ ಕಾರ್ಯಕ್ರಮವನ್ನು ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ, ನನಗೆ ದೇಶದ ಗೊತ್ತಿಲ್ಲ, ಕರ್ನಾಟಕ ರಾಜ್ಯದಲ್ಲಿ ಪುತ್ತೂರಿನ ಕಾರ್ಯಕ್ರಮ ಪ್ರಥಮ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಈ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಈ ತಿರಂಗ ಯಾತ್ರೆ ಕಾರ್ಯಕ್ರಮ ಆಗ್ತದೆ. ವೇದಿಕೆಯಲ್ಲಿ ಕೂತಿರುವಂಥ ಎಲ್ಲ MLA ಅವರು ಅವರವರ ವಿಧಾನಸಭಾ ಕ್ಷೇತ್ರದಲ್ಲಿ ಈ ತಿರಂಗ ಯಾತ್ರೆಯನ್ನು ಕಾರ್ಯಕ್ರಮವನ್ನು ಮಾಡೋದ್ರ ಮುಖಾಂತರ ನರೇಂದ್ರ ಮೋದಿ ಅವರ ಏನು ಕಲ್ಪನೆ ಇದೆ, ಏನು ಕನಸಿದೆ, ದೇಶವನ್ನು ಮುನ್ನಡೆಸಲಿಕ್ಕೆ, ದೇಶವನ್ನು ಅಭಿವೃದ್ಧಿಪಡಿಸಲಿಕ್ಕೆ, ದೇಶದ ಬಡವರ ಕಲ್ಯಾಣ ಮಾಡೋದಕ್ಕೋಸ್ಕರ ಏನು ಯೋಚನೆ ಮಾಡಿದ್ದಾರೆ, ಆ ಎಲ್ಲ ಕಾರ್ಯಕ್ಕೆ ಶಕ್ತಿ ಕೊಡುವಂಥ ಕೆಲಸವನ್ನು ಇವತ್ತು ನಾವು ಮಾಡಲಿಕ್ಕೆ ನಮಗೆ ಪ್ರೇರಣೆಯನ್ನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಜೊತೆಗೆ ದೇಶದ ಪ್ರಧಾನಮಂತ್ರಿ ಅವರು ಕರೆ ಕೊಟ್ಟ ಕಾರಣ ಇವತ್ತು ಪುತ್ತೂರಿನಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಒಂದು ಸಣ್ಣ ದಿನಗಳ ಶ್ರಮವಹಿಸಿ ಮಾಡಿರುವಂಥ ಕಾರ್ಯಕ್ರಮದ ಯಶಸ್ಸಿಗೋಸ್ಕರ ನನಗೆ ಈ ಕಾರ್ಯಕ್ರಮದಲ್ಲಿ ಆ ಮಳೆಯಲ್ಲಿ ಒದ್ದೆಯಾಗಿ ಯಾರು ಕಾರ್ಯಕ್ರಮ ಮಾಡಿದ್ರು, ಪುತ್ತೂರಲ್ಲಿ ಬಿಡಿ, ಎಲ್ಲಿ ಕಾರ್ಯಕ್ರಮ ಮಾಡಿದ್ರು, ಇಷ್ಟು ಜೋರು ಮಳೆ ಬರುವಾಗ ಎಲ್ಲ ಬಿಟ್ಟು ಓಡುವ ಪರಿಸ್ಥಿತಿ. ಯಾಕೆಂದರೆ ಅಂಗಡಿಯ ಬಾಗಿಲಿಗೆ ಓಡ್ತಿದ್ರು. ಆದರೆ ಪುತ್ತೂರಿನ ಜನ, ವಿಶೇಷವಾಗಿ ಪುತ್ತೂರಿದೇ ಕಾರ್ಯಕ್ರಮ ಆಗಬೇಕು. ನಾವು ಬೇರೆ ಕಡೆಯಿಂದ ತಂದರೆ, ಬೇರೆ ಭಾಗದಿಂದ ಬಂದರೆ ಪುತ್ತೂರಿನ ಕಾರ್ಯಕ್ರಮ ಆಗುವುದಿಲ್ಲ. ಪುತ್ತೂರಿನ ದೇಶಭಕ್ತ ಜನರ ಕಾರ್ಯಕ್ರಮವೇ ಆಗಬೇಕು ಎನ್ನುವ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಪುತ್ತೂರಿನ ಜನ, ನಾವು ಮಳೆ ಬಂದರೂ, ಬಿಸಿಲು ಬಂದರೂ, ಯಾವುದೇ ಬಂದರೂ ನಾವು ನಿಮ್ಮ ಸಂಘಟನೆಯ ಕೆಲಸದೊಟ್ಟಿಗೆ ಇದ್ದೇವೆ, ನಾವು ನಿಮ್ಮ ಜೊತೆಗೆ ಇದ್ದೇವೆ
ಎನ್ನುವ ಒಂದು ಸಂದೇಶವನ್ನು ಇವತ್ತು ಪುತ್ತೂರಿನ ಪೇಟೆಯಲ್ಲಿ ತೋರಿಸಿಕೊಟ್ಟಂಥ ಪುತ್ತೂರಿನ ಜನರಿಗೆ ಎಲ್ಲರಿಗೆ ಹೃದಯಪೂರ್ವಕ ಅಭಿನಂದನೆಯನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ಯಶಸ್ಸಿಗೋಸ್ಕರ ಕೆಲಸ ಮಾಡಿದಂಥ ಎಲ್ರಿಗೂ ಕೂಡ ನಾನು ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕೃತಜ್ಞತೆಗಳು ಜಿಲ್ಲಾಧ್ಯಕ್ಷರಿಗೆ. ಇದೀಗ ನಮ್ಮೆಲ್ಲರೂ ಅತ್ಯಂತ ಕಾತರದಿಂದ ನಿರೀಕ್ಷಿಸುತ್ತಿರುವ ಕ್ಷಣ. ತಮ್ಮ ಸ್ಪಷ್ಟ ವಿಚಾರಧಾರೆ, ಪ್ರಖರ ವಾಗ್ಮಿತೆ ಹಾಗೂ ರಾಷ್ಟ್ರ ಸೇವೆಯ ಸಂಕಲ್ಪದ ಮೂಲಕ ಸಾವಿರಾರು ಕಾರ್ಯಕರ್ತರಿಗೆ ಸ್ಫೂರ್ತಿಯಾಗಿರುವ ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕರು ಹಾಗೂ ಇಂದಿನ ನಮ್ಮ ಕಾರ್ಯಕ್ರಮದ ಮುಖ್ಯ ಭಾಷಣಕಾರರಾದ ಗೌರವಾನ್ವಿತ ಸಿ ಟಿ ರವಿಯವರನ್ನು ತಮ್ಮ ಅಮೂಲ್ಯ ಮಾರ್ಗದರ್ಶನದ ಮಾತುಗಳನ್ನು ಹಂಚಿಕೊಳ್ಳಲು ಗೌರವಪೂರ್ವಕವಾಗಿ ಆಮಂತ್ರಿಸ್ತಾ ಇದ್ದೇವೆ, ಆಹ್ವಾನಿಸ್ತಾ ಇದ್ದೇವೆ. ಭಾರತ್ ಮಾತಾ ಕಿ. ಎರಡು ಕೈ ಎತ್ತಿ ಮುಷ್ಟಿ ಕಟ್ಟಿ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ವಂದೇ ವಂದೇ. ತಿರಂಗ ಯಾತ್ರೆಯ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರಾದ ಸತೀಶ್ ಕಂಪಲ ಅವರೇ, ಮಿತ್ರ ಸಂಸದರಾದ ಬ್ರಿಜೇಶ್ ಚೌಟ ಅವರೇ, ಸಹೋದರಿ ರೂಪಾಲಿ ನಾಯಕ್ ಅವರೇ, ಭಾರತೀಶ್ ಅವರೇ, ಶಾಸಕ ಮಿತ್ರರಾದ ಹರೀಶ್ ಪೂಂಜಾ ಅವರೇ, ಭರತ್ ಶೆಟ್ರೆ, ವೇದವ್ಯಾಸ್ ಕಾಮತ್ರೆ, ಸಹೋದರಿ ಭಾಗೀರಥಿ ಮರುಳ್ಳಿ ಅವರೇ, ಮಿತ್ರ ಸಂಜೀವ್ ಮಠಂದರ್ ಅವರೇ, ರಾಜೇಶ್ ಹೋದ್ರ, ದಯಾನಂದ್ ಅವರೇ, ಶಿವಕುಮಾರ್ ಅವರೇ, ಹಿರಿಯರಾದ ಬಾಲಕೃಷ್ಣ ಭಟ್ರೆ, ಯುವ ಮಿತ್ರ ಅರುಣ್ ಶ್ಯಾಮ್ ಅವರೇ, ಅನ್ಯಾನ್ಯ ಜವಾಬ್ದಾರಿ ಹೊತ್ತು ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಹಿರಿಯ ಕಿರಿಯ ಬಂಧುಗಳೇ, ಶಾಸಕ ಸಹೋದ್ಯೋಗಿ ಕಿಶೋರ್ ಕುಮಾರ್ ಅವರೇ, ಭಾಳ ಹತ್ತಿರದಲ್ಲಿದ್ದವರು ಸುಲಭದಲ್ಲಿ ನೆನಪಾಗಲ್ಲ, ಮಾಧ್ಯಮ ಸ್ನೇಹಿತರೆ, ನಾವು ತಿರಂಗ ಯಾತ್ರೆ ಪ್ರಾರಂಭಿಸಿದಾಗ ಜೋರಾಗಿ ಮಳೆ, ಬಹುಶಃ ಮಳೆರಾಯನು ನಮ್ಮ ಕಮಿಟ್ಮೆಂಟನ್ನು ಪ್ರಶ್ನೆ ಮಾಡೋಕ್ಕೆ ಬಂದಿದ್ದಾನೆ ಅಂತ ಕಾಣುತ್ತೆ. ನಾನು ಹೆದರಿಸಿದರೆ ಇವರು ಹೆದರಿ ಓಡೋಗ್ತಾರೋ ಇಲ್ವೋ ನೋಡೋಣ ಅನ್ನೋ ಕಾರಣಕ್ಕೇ ನಮ್ಮ ತಿರಂಗ ಯಾತ್ರೆ ಪ್ರಾರಂಭ ಆಗೋ ಕಾಲಕ್ಕೆ ಜೋರಾಗಿ ಮಳೆ. ಈಗ ನೋಡಿ ಮಳೆ ನಿಂತಿದೆ. ಮಳೆರಾಯನಿಗೆ ಒಂದು ಮಾತನ್ನು ನೆನಪಿಸ್ಬೇಕು. ಅದೇನು ಅಂದರೆ, ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಕ್ಯಾಪ್ಟನ್ ವಿಕ್ರಮ್ ಬಾತ್ರ ಒಂದು ಶಿಖರವನ್ನು ಗೆದ್ದು ಇನ್ನೊಂದು ಶಿಖರವನ್ನು ಗೆಲ್ಲಬೇಕು ಅಂತ ಹೇಳೋ ಸಂದರ್ಭದಲ್ಲಿ ಗುಂಡಿನ ಮಳೆಗೆ ಹೆದರದೆ ಅವನು ಹೇಳಿದ ಮಾತು ದಿಲ್ ಮಾಂಗೆ ಮೋರ್. ಗುಂಡಿನ ಮಳೆಗೆ ಹೆದರದೆ ಇರ್ತಕ್ಕಂಥ ದೇಶಭಕ್ತರು ಇನ್ನು ನಿನಗೆ ಹೆದರ್ತಾರೆಯೇ ಅನ್ನೋ ಸಂದೇಶವನ್ನು ನೀವೆಲ್ಲರೂ ಕೊಟ್ಟಿದ್ದೀರಿ. ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ಲಿಕ್ಕೆ ಬಯಸ್ತೇನೆ. ತಿರಂಗ ಅಂದರೆ ಅದು ಕೇವಲ ಬಟ್ಟೆಯ ತುಂಡಲ್ಲ. ನಮಗೆ ತಿರಂಗ ಅಂದರೆ ಅದು ಶೌರ್ಯದ, ಅದು ಸತ್ಯದ, ಅದು ಸಮೃದ್ಧಿಯ, ನಮ್ಮೆಲ್ಲರ ಒಟ್ಟು ದೇಶಭಕ್ತಿಯ ಭಾವನೆಯ ಪ್ರಕಟೀಕರಣದ ಸಂಕೇತ. ನಮಗೆ ಬೇರೆ ಬೇರೆ ಧ್ವಜಗಳಿರ್ಬೋದು. ಸಂಘಟನೆಗೂ ಬೇರೆ ಧ್ವಜ ಇದೆ, ಪಕ್ಷಗಳಿಗೆ ಬೇರೆ ಧ್ವಜ ಇದೆ, ಜಾತಿಗೂ ಧ್ವಜಗಳು ಬೇರೆ ಇದ್ದಾವೆ. ಆದರೆ ದೇಶಕ್ಕಿರೋದು ಒಂದೇ ಧ್ವಜ, ಅದು ನಮ್ಮ ತ್ರಿವರ್ಣ ಧ್ವಜ. ಅದಕ್ಕಿಂತ ದೊಡ್ಡ ಗೌರವದ ಇನ್ನೊಂದು ಧ್ವಜ ಇದೆ ಅಂತ ನಾವ್ಯಾರೂ ಭಾವಿಸಿಲ್ಲ. ಭಗವ ಅದು ನಮ್ಮ ಸನಾತನ ಧರ್ಮದ ಸಂಕೇತ. ಆದರೆ ದೇಶದ ವಿಷಯಕ್ಕೆ ಬಂದಾಗ ತ್ರಿವರ್ಣ ಧ್ವಜವೇ ನಮ್ಮ ಧ್ವಜ. ನಮ್ಮೆಲ್ಲರಿಗೂ
ಸ್ವಾತಂತ್ರ್ಯ ಹೇಗೆ ಬಂತು ಅಂತ ಹೇಳಿದ್ರೆ, ಒಂದು ಗಿಳಿಪಾಠವನ್ನು ಹೇಳಿಕೊಟ್ಟಿದ್ದಾರೆ. ಅಹಿಂಸೆಯ ಹೋರಾಟದಿಂದ ಸ್ವಾತಂತ್ರ್ಯ ಬಂತು ಅಂತ ಹೇಳಿ. ಇದು ಸತ್ಯ ಅಲ್ವಾ? ಸತ್ಯ ಹೌದು. ಪೂರ್ಣ ಸತ್ಯನಾ? ಪೂರ್ಣ ಸತ್ಯ ಅಲ್ಲ. ಅದು ಕೇವಲ ಅರ್ಧ ಸತ್ಯ ಮಾತ್ರ. ಅರ್ಧ ಸತ್ಯ ಪೂರ್ಣ ಸತ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಕಸ್ಮಾತು ಅಹಿಂಸೆಯ ಹೋರಾಟಕ್ಕೇನೆ ಬ್ರಿಟಿಷರು ದೇಶಕ್ಕೆ ಸ್ವತಂತ್ರ ಕೊಟ್ಟು ಅಂತ ಯಾರಾದರೂ ಭಾವಿಸಿದ್ರೆ, ನಮ್ಮ ಕಲಿಯುವ ಮಕ್ಕಳ ಮನಸ್ಸಿನಲ್ಲಿ ಬ್ರಿಟಿಷರು ಎಷ್ಟು ಒಳ್ಳೆಯವರು, ನಾವು ಸತ್ಯಾಗ್ರಹ ಕೂತ ತಕ್ಷಣವೇ ಬಿಟ್ಟು ಹೋಗ್ಬಿಟ್ರು, ಅವರೆಷ್ಟು ಒಳ್ಳೆಯ ಜನ ಇರಬೇಕು ಅಂತ ಭಾವನೆ ಬಂದುಬಿಡುತ್ತೆ. ಬ್ರಿಟಿಷರು ಅಷ್ಟೊಂದು ಒಳ್ಳೆಯ ಜನ ಅಲ್ಲ. ಪೂರ್ಣ ಸತ್ಯ ಏನು ಅಂದರೆ, ಕ್ರಾಂತಿಕಾರಿಗಳು ಬ್ರಿಟಿಷರು ನಿದ್ದೆ ಮಾಡೋದಕ್ಕೂ ಅವಕಾಶ ಕೊಡದೆ ಚಡ್ಡಿ ಒದ್ದೆ ಮಾಡ್ಕೊಳ್ಳೋಂಗೆ ಮಾಡಿದ್ರಲ್ಲ, ಅದು ಪೂರ್ಣ ಸತ್ಯ. ಬ್ರಿಟಿಷರ ಚಡ್ಡಿ ಒದ್ದೆ ಆಗ್ತಿತ್ತು. ಯಾರನ್ನ ನೋಡಿ ಅಂದರೆ ಕ್ರಾಂತಿಕಾರಿಗಳ ಹೆಸರನ್ನು ಕೇಳಿ. ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವತಂತ್ರ ತಂದು ಕೊಡ್ತೇನೆ ಅಂತ ಹೇಳಿದ್ದು ಅಹಿಂಸೆಯ ಹೋರಾಟದ ಪ್ರತಿನಿಧಿ ಅಲ್ಲ. ಈ ದಡ್ಡ ಮಗ ದೊಡ್ಡ ತಾಯಿಗೆ ನನ್ನ ಪ್ರಾಣನಲ್ಲದೆ ಮತ್ತೇನು ಕೊಡ್ಲಿಕ್ಕೆ ಸಾಧ್ಯ ರಾಷ್ಟ್ರಭಕ್ತಿಯ ಗೀತೆಯನ್ನು ಬರೆದಂಥ ವೀರ್ ಸಾವರ್ಕರ್ ಅಹಿಂಸಾತ್ಮಕ ಹೋರಾಟದ ಪ್ರತಿನಿಧಿ ಅಲ್ಲ. ನಾನು ಅಹಿಂಸಾತ್ಮಕ ಹೋರಾಟವನ್ನು ಗೌರವಿಸ್ತೇನೆ. ಅದು ಕೊಟ್ಟಿರುವ ಕೊಡುಗೆ ಸಣ್ಣದು ಅಂತ ನಾನು ಭಾವಿಸಿಲ್ಲ. ಗಾಂಧೀಜಿ ಜನಮನಕ್ಕೆ ಸ್ವಾತಂತ್ರ್ಯ ಹೋರಾಟದ ಮಹತ್ವವನ್ನು ಸರಳ ವಿಧಾನಗಳ ಮೂಲಕ ತಲುಪಿಸಿದರು ಅನ್ನೋದು 100ಕ್ಕೆ 100 ಸತ್ಯ. ಯಾರಿಗೋ ಅನ್ನಿಸ್ತು ನಾನು ಖಾದಿ ಹಾಕಿದರೆ ನಾನು ಸ್ವತಂತ್ರ ಹೋರಾಟಗಾರ ಅಂಥೇಳಿ. ಸಾಮಾನ್ಯ ಸಂಗತಿ ಅಂಥೇಳಿ, ಸಾಮಾನ್ಯ ಸಂಗತಿ ಅಲ್ಲ. ಚರಕ ತಿರುಗಿಸಿದ್ರೆ ನಾನು ದೇಶದ ಸ್ವತಂತ್ರ ಹೋರಾಟದ ಪ್ರತಿನಿಧಿ ಅಂತ ಭಾವಿಸಿದ್ದು ಜನಸಾಮಾನ್ಯರಲ್ಲಿ ನಾನೂ ಒಬ್ಬ ಸ್ವತಂತ್ರ ಹೋರಾಟಗಾರ ಅನ್ನುವಂಥ ಭಾವನೆಯನ್ನು ಉದ್ದೀಪನಗೊಳಿಸೋದಕ್ಕೆ ಸಹಾಯಕ ಆದ ಸಂಗತಿ. ಆದರೆ ಆ ಕಾರಣಕ್ಕೆ ಬ್ರಿಟಿಷರು ದೇಶ ಬಿಟ್ಟು ಓಡೋದ್ರು ಅನ್ನೋದು ಸತ್ಯಕ್ಕೆ ದೂರವಾದ ಸಂಗತಿ. ಆ ಕಾರಣಕ್ಕೆ ದೇಶ ಬಿಟ್ಟು ಓಡೋಗೋದಾಗಿದ್ದರೆ ನಾವು ಭಾವಿಸಿದ ಸ್ವತಂತ್ರ ಹೋರಾಟಗಾರರು ಯಾವ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದರೋ ಆ ಭಾರತವೇ ನಮಗೆ ಸಿಗ್ತಾ ಇತ್ತು. ಲಾಲಾ ಲಜಪತ್ ರಾಯ್ ಹೋರಾಟ ಮಾಡಿದ ಪಂಜಾಬಿನ ಬಹುಭಾಗ ಪಾಕಿಸ್ತಾನದ ಭಾಗ ಆಗಿಬಿಡ್ತು. ಬಹುಶಃ ದೇಶ ತುಂಡು ಮಾಡ್ತಾರೆ ಅಂತ ಭಾವಿಸಿದ್ರೆ ಲಾಲಾ ಲಜಪತ್ ರಾಯ್ ತನ್ನ ಮಾತೃಭೂಮಿಯನ್ನು ಪಾಕಿಸ್ತಾನದೊಳಗೆ ಸೇರಿರೋದನ್ನು ನೋಡಿ ಅವ್ರ ಚೇತನ ಸಂಭ್ರಮಿಸ್ತಾ ಇದೆ ಅಂತ ಭಾವಿಸಿದ್ದೀರಾ? ಭಗತ್ ಸಿಂಗನ ಆತ್ಮ ತನ್ನ ದೇಶ ತುಂಡಾಗಿದ್ದನ್ನು ಸಂಭ್ರಮಿಸೋದಕ್ಕೆ ಸಾಧ್ಯನಾ? ಧೂರ್ತ ಬ್ರಿಟಿಷರು ಭಾರತಕ್ಕೆ ಸ್ವತಂತ್ರ ಕೊಡಲಿಲ್ಲ. ಭಾರತದ ಒಳಗಿದ್ದ 540ಕ್ಕೂ ಹೆಚ್ಚು ಸಂಸ್ಥಾನಗಳಿಗೆ ಸ್ವಾತಂತ್ರ್ಯವನ್ನು ಘೋಷಣೆ ಮಾಡೋದಕ್ಕೆ ಮುಂಚೆ ದೇಶವನ್ನು 2 ತುಂಡು ಮಾಡಿ ಅವರಿಗೊಂದು ಉಚಿತವಾದ ಸಲಹೆ ಕೊಟ್ಟು ಹೋದರು. ಏನದು ಉಚಿತವಾದ ಸಲಹೆ ಅಂದರೆ, ನಿಮಗೆ ಸ್ವತಂತ್ರವನ್ನು ಕೊಟ್ಟಿದ್ದೇವೆ, ನೀವು ಸ್ವತಂತ್ರರಾಗಿಯೂ ಇರ್ಬೋದು, ಪಾಕಿಸ್ತಾನದ ಜೊತೆಗೂ ಸೇರ್ಬೋದು, ಭಾರತದ ಭಾಗವಾಗಿಯೂ ಇರ್ಬೋದು ಅಂತ ಸಲಹೆ ಕೊಟ್ಟು ಹೋದರು. ಒಂದು ವೇಳೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಆ ನೇತೃತ್ವ ಇಲ್ಲದೇ ಇದ್ದಿದ್ರೆ
ಈಗಿರುವ ಭಾರತವನ್ನು ಉಳಿಸ್ಕೊಳ್ಳೋದು ಕಷ್ಟ ಆಗ್ತಿತ್ತು. ಇದು ವಾಸ್ತವಿಕ ಸತ್ಯ. ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಅಹಿಂಸಾತ್ಮಕ ಹೋರಾಟದ ಜೊತೆಗೆ ಕ್ರಾಂತಿಕಾರಿಗಳು ನಡೆಸಿದ ವೀರೋಚಿತ ಬಲಿದಾನ, ಸಂಘರ್ಷ, ಸೈನ್ಯ ಕಟ್ಟಿ ಸುಭಾಷ್ ಚಂದ್ರ ಬೋಸ್ರಂಥವರು ನೇರ ಯುದ್ಧಕ್ಕೆ ಕರೆ ಕೊಟ್ಟ ಪರಿಣಾಮ ಅನ್ನೋಂಥ ಸತ್ಯವನ್ನು ಹೇಳಿದಾಗ ಮಾತ್ರ ಸ್ವಾತಂತ್ರ್ಯ ಹೋರಾಟ ಕೇವಲ ಅಹಿಂಸಾತ್ಮಕ ಹೋರಾಟದಿಂದ ಬರಲಿಲ್ಲ. ನಮ್ಮ ಹಿರಿಯರ ಬಲಿದಾನದ ರಕ್ತವೂ ಸೇರಿದೆ ಅನ್ನೋದು ಅರ್ಥ ಆಗುತ್ತೆ. ಇಲ್ಲೇನೆ ಕೆದಂಬಾಡಿ ರಾಮಯ್ಯ ಗೌಡರು ಅವರು ಗಾಂಧಿವಾದಿ ಆಗಿರಲಿಲ್ಲ. ಈ ಒಂದು ಮೈದಾನಕ್ಕೆ ಹೆಸರು ಕಿಲ್ಲೆಯವರು, NS ಕಿಲ್ಲೆಯವರು. ಅದೆಷ್ಟು ಜನ ಕ್ರಾಂತಿಕಾರಿಗಳು, ವೈದ್ಯ ಅವರು, ಮಂಜ ವೈದ್ಯ ಅವರು, ಅದೆಷ್ಟು ಜನ ಎಲೆಮರೆಯ ಕಾಯಿಗಳ ರೀತಿಯಲ್ಲಿ ಹೆಸರನ್ನೂ ಕೂಡ ಬರೆದಿಟ್ಟು ಹೋಗದೆ ಲಕ್ಷಾಂತರ ಜನ ಸ್ವಾತಂತ್ರ್ಯೋತ್ಸವದ ಈ ಒಂದು ವೇದಿಕೆಗೆ ಬಲಿದಾನ ಅರ್ಪಿಸಿದ ಪರಿಣಾಮ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ. ಸ್ವಾತಂತ್ರ್ಯ ಸಿಕ್ತು. ಸ್ವಾತಂತ್ರ್ಯದ ಉಳಿವಿಗೆ ನಾವೇನು ಮಾಡಬೇಕು? ನಾವಿವತ್ತು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಆದರೆ ಸ್ವತಂತ್ರ ಭಾರತದಲ್ಲಿ ಭಾರತ ಬಲಿಷ್ಠ ಆಗಬೇಕು ಅಂದರೆ ನಮಗೆ ಹೋರಾಟಗಳೇ ಇಲ್ವಾ? ನಮಗೆ ಹೋರಾಟಗಳಿದ್ದಾವೆ. ಭಾರತ ಬಡತನದ ವಿರುದ್ಧ ಹೋರಾಟ ಮಾಡಬೇಕಾಗಿದೆ. ಭಾರತದಲ್ಲಿರುವಂಥ ಬಡವರು ಬಲಶಾಲಿಗಳಾಗುವಂತೆ ನೋಡಿಕೊಳ್ಳಬೇಕಾದ ಜವಾಬ್ದಾರಿ ನಮ್ಮ ಮೇಲಿದೆ. ಬಡತನ ಮುಕ್ತ ಭಾರತ ಅಂದರೆ ಬಡವರನ್ನೇ ಹೊರ ಹಾಕೋದಲ್ಲ, ಬಡವರಿಗೆ ಬಲ ಕೊಡೋದು. ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ತಂದಿರುವ ಒಂದೊಂದು ಯೋಜನೆಗಳು ಕೂಡ ಬಡವರಿಗೆ ಬಲ ಕೊಡೋ ಯೋಜನೆಗಳು. ಜನ್ಧನ್ ಖಾತೆ ಯಾರಿಗೋಗಿ ತಂದಿದ್ದು? ಬಡವರಿಗೆ ಬಲ ಕೊಡಬೇಕು ಅಂತಲೇ ಜನ್ಧನ್ ಖಾತೆ ಅಂತಂದಿದ್ದು. ಮೊದಲ ಬಾರಿಗೆ 44 ಕೋಟಿಗೂ ಹೆಚ್ಚು ಜನ ಬ್ಯಾಂಕಿನ ಮೆಟ್ಟು ಹತ್ತಿದ್ರು. ಅವ್ರನ್ನ ಆರ್ಥಿಕ ವ್ಯವಸ್ಥೆಯ ಜೊತೆಗೆ ಮುಖ್ಯ ದಾರಿಗೆ ತರುವಂಥ ಕೆಲಸ ನಡೀತು. ಉಜ್ವಲ ಯೋಜನೆ, ಯಾವ ತಾಯಂದಿರು ಹಸಿ ಸೌದೆಯಲ್ಲಿ ಅಡುಗೆ ಮಾಡ್ತಾ ಇದ್ರು ಅವ್ರ ಕಷ್ಟವನ್ನು ತಪ್ಪಿಸಬೇಕು ಅಂತ ತಂದ ಯೋಜನೆ. ಆಯುಷ್ಮಾನ್ ಭಾರತ್ ಯೋಜನೆ, ನಿಮ್ಮ ನೆರವಿಗೆ ಭಾರತ ಸರ್ಕಾರ ಇದೆ ಅನ್ನುವಂಥ ವಿಶ್ವಾಸ ತುಂಬುವಂಥ ಯೋಜನೆ. ಸ್ಟಾರ್ಟಪ್ ಯೋಜನೆ, ಸ್ಟ್ಯಾಂಡಪ್ ಯೋಜನೆ, ಈ ಬಡತನದ ವಿರುದ್ಧ ಭಾರತ ಹೋರಾಟ ಮಾಡೋದರ ಪೂರಕವಾಗಿ ತಂದಂಥ ಯೋಜನೆಗಳು ಅನ್ನೋದನ್ನು ನಾವು ಮರಿಬಾರ್ದು. ಅಜ್ಞಾನದ ವಿರುದ್ಧ ಭಾರತ ಹೋರಾಟ ಮಾಡಬೇಕಾಗಿದೆ. ಭ್ರಷ್ಟಾಚಾರದ ವಿರುದ್ಧ ಭಾರತ ಹೋರಾಟ ಮಾಡಬೇಕಾಗಿದೆ. ಇತ್ತೀಚೆಗೆ ನಮ್ಮ ಮುಖ್ಯಮಂತ್ರಿಗಳು ಹೇಳಿದರು, ಯಾವನು 10 ರೂಪಾಯಿ ಲಂಚ ಕೊಡಬಾರ್ದು ಅಂಥೇಳಿ. ಇಬ್ಬರು ಹಿರಿಯ ನಾಯಕರು ಫೋನ್ನಲ್ಲಿ ಮಾತಾಡ್ಕೊಂಡ್ರು, ಮಂತ್ರಿಗಿರಿ ಅನ್ನೋದು ಹೆಂಗೆ ಸಿಕ್ತು ಅಂತ. 10 ರೂಪಾಯಿಗೆಲ್ಲ ಯಾರೂ ಬಗ್ಗಲ್ಲ. 10 ಕೋಟಿ ಇದ್ದರೆ, 100 ಕೋಟಿ ಇದ್ದರೆ ಮಂತ್ರಿ ಸ್ಥಾನ ಗಿಟ್ಟಿಸ್ಕೊಳ್ಬೋದು ಅಂತ ಒಬ್ಬರು ಹಿರಿಯ ಕಾಂಗ್ರೆಸ್ಸು ಮುಖಂಡರುಗಳು ತಮ್ಮ ಫೋನ್ನಲ್ಲಿ ಹೇಗಿದೆ ಅನ್ನೋದನ್ನು ಹೇಳಿದರು. ಈ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಬೇಕಾಗಿದೆ. ನಾವಿವತ್ತು ಹೆಮ್ಮೆಯಿಂದ ಹೇಳ್ಬೋದು, ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಕಳೆದ 12 ವರ್ಷಗಳಲ್ಲಿ ಒಂದೇ ಒಂದು ಭ್ರಷ್ಟಾಚಾರದ ಆರೋಪಕ್ಕೆ ತುತ್ತಾಗಿಲ್ಲ. ಇದಕ್ಕಿಂತ ಹೆಮ್ಮೆಯ ಸಂಗತಿ ಇನ್ನೊಂದು ಯಾವುದಿದೆ? ಭಯೋತ್ಪಾದನೆ ವಿರುದ್ಧ ಹೋರಾಟ ಮಾಡಬೇಕಾಗಿದೆ. ಭಯೋತ್ಪಾದಕರು ಭಾಳ ಮುದುರ್ಕೊಂಡಿದ್ದಾರೆ, ಇದು ಸತ್ಯ. ಬಿಲ ಸೇರಿದ್ದಾರೆ, ಇದು ಸತ್ಯ. ನಾಶವಾಗಿದ್ದಾರಾ? ನಾಶವಾಗಿಲ್ಲ. ದೇಹ ದುರ್ಬಲ ಆದಾಗ ರೋಗ ಹೊರಗೆ ಕಾಣಿಸ್ಕೊಳ್ಳುತ್ತೆ.
ದೇಶ ಮತ್ತು ದೇಶದ ವ್ಯವಸ್ಥೆ ದುರ್ಬಲ ಆದಾಗ ಈ ಭಯೋತ್ಪಾದಕರು ಬಾಲ ಬಿಚ್ತಾರೆ. ಬಾಲ ಬಿಚ್ಚಕ್ಕೆ ಆಗಾಗ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಅವರು ಬಾಲ ಬಿಚ್ಚಕ್ಕೆ ಪ್ರಯತ್ನ ಮಾಡಿದಾಗೆಲ್ಲ ಬಾಲ ಕಟ್ ಮಾಡೋ ಪ್ರಯತ್ನ ನಡೀತಾನೆ ಇದೆ. ಬರೀ ಬಾಲ ಕಟ್ ಮಾಡೋದ್ರಿಂದ ಭಯೋತ್ಪಾದಕರು ಬಾಲ ಬಿಚ್ಚೋದು ನಿಲ್ಲಿಸ್ತಾರ ಅಂದರೆ, ಬರೀ ಬಾಲ ಕಟ್ ಮಾಡೋದ್ರಿಂದ ಭಯೋತ್ಪಾದಕರು ಬಾಲ ಬಿಚ್ಚೋದನ್ನು ನಿಲ್ಸೋಕ್ಕಾಗಲ್ಲ. ಮತ್ತೆ ಬಾಲ ಬಿಚ್ತಾ ಇದ್ದಾಗ ಆಗ ನಾವು ಯಾವುದನ್ನು ಕಟ್ ಮಾಡಬೇಕಾಗತ್ತೆ? ತಲೆಯನ್ನೇ ಕಟ್ ಮಾಡಬೇಕಾಗತ್ತೆ. ನಾನು ತಲೆಯನ್ನೇ ಕಟ್ ಮಾಡಬೇಕಾಗತ್ತೆ ಅಂದ ತಕ್ಷಣ ಅರುಣ್ ಶಾಮ್ ಅವ್ರಿಗೆ ಮತ್ತೊಂದು ಕೇಸ್ ಬಂದರೂ ಆಶ್ಚರ್ಯ ಇಲ್ಲ. ನಾನು ಹೇಳಿದ್ದು ಯಾರ ತಲೆಯನ್ನು? ಭಯೋತ್ಪಾದಕರ ತಲೆಯನ್ನು. ಭಯೋತ್ಪಾದಕರ ತಲೆಯನ್ನು ಕಟ್ ಮಾಡುವಂತ ಸಿ ಟಿ ರವಿ ಹೇಳ್ದ ಅಂದ ತಕ್ಷಣ ನನಗೇ ಹೇಳ್ದ ಅಂತ ಯಾರಾದರೂ ಅಂದ್ಕೊಂಡ್ರೆ ನಾವು ನಿಮ್ಮನ್ನು ಭಾರತೀಯರು ಅಂತ ಹೆಂಗೆ ಒಪ್ಕೊಳ್ಳೋದು ಹೇಳಿ? ಹೆಂಗೆ ಒಪ್ಕೊಳ್ಳೋದು ನಾವು? ನಾನು ಭಯೋತ್ಪಾದಕರ ಬಗ್ಗೆ ಹೇಳಿದ್ದೇನೆ. ಈ ಭಯೋತ್ಪಾದನೆ ವಿರುದ್ಧನೂ ಹೋರಾಟ ಮಾಡಬೇಕಾಗಿದೆ. ನಮ್ಮ ದೇಶದ ಸೈನಿಕರಿಗೆ ದೇಶದ ಗಡಿಯನ್ನು ಸಂರಕ್ಷಣೆ ಮಾಡೋ ಸಾಮರ್ಥ್ಯ ಇದೆ. ಅದನ್ನು 48 ಯುದ್ಧದಲ್ಲಿ, 62 ಯುದ್ಧದಲ್ಲಿ, 65 ಯುದ್ಧದಲ್ಲಿ, 71 ಯುದ್ಧದಲ್ಲಿ, 98ರ ಕಾರ್ಗಿಲ್ ಆಕ್ರಮಣ ಸಂದರ್ಭದಲ್ಲಿ, ಈ ಎಲ್ಲ ಸಂದರ್ಭಗಳಲ್ಲಿ ತಮ್ಮ ಸಾಮರ್ಥ್ಯದ ಪರಾಕಾಷ್ಠೆಯನ್ನು ನಮ್ಮ ಸೈನ್ಯ ತೋರಿಸಿದೆ. ಆ ಸೈನ್ಯ ಆ ರೀತಿ ಸಾಮರ್ಥ್ಯದ ಪರಾಕಾಷ್ಠೆಯನ್ನು ತೋರಿಸೋದಕ್ಕೆ ಸಾಧ್ಯ ಆಗಿದ್ದು ಕೇವಲ ದೇಶಭಕ್ತಿ ಮಾತ್ರ. ದೇಶಭಕ್ತಿ ಇಲ್ಲದೆ ಇದ್ರೆ ಈ ಪ್ರಶ್ನೆನ ಯಾಕೆ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅಂದರೆ, ಸಾಚಾರ್ ವರದಿ ಬಹಳ ಜನ ಮರೆತು ಬಿಟ್ಟಿದ್ದೀವಿ. ಆ ಸಾಚಾರ್ ಸಮಿತಿಯನ್ನು ನೇಮಕ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ. ಆ ಸಾಚಾರ್ ವರದಿ ಯಾವ್ಯಾವ ಜಾತಿಯವರು ಸೈನ್ಯದಲ್ಲಿದ್ದಾರೆ ಅಂತ ಪಟ್ಟಿ ಕೊಟ್ಟಿತ್ತು. ಸೈನ್ಯಕ್ಕೆ ಸೇರೋದಕ್ಕೆ ಜಾತಿ ಕಾಲಮ್ನ ಭರ್ತಿ ಮಾಡೋ ಅವಶ್ಯಕತೆ ಇಲ್ಲ. ದೇಶಭಕ್ತಿ ಇದ್ರೆ ಸಾಕು ಅವನು ಹೋಗಿ ಸೈನ್ಯಕ್ಕೆ ಸೇರ್ಬೋದು. ದೇಶಭಕ್ತಿಯ ಜಾಗದಲ್ಲಿ ಈ ಜಾತಿಯವರು ಎಷ್ಟು, ಈ ಜಾತಿಯವರು ಎಷ್ಟು ಅಂತ ಸೈನ್ಯದಲ್ಲೂ ಜಾತಿಯನ್ನು ಹುಡುಕಿ ಸೈನ್ಯ ಒಡೆಯುವಂಥ ಸಂಚು ಮಾಡಿದ್ರೆ ಪರಿಸ್ಥಿತಿ ಏನಾಗಬಹುದು ಯೋಚನೆ ಮಾಡಿ. ಸೈನ್ಯದಲ್ಲೂ ಜಾತಿಯ ಲೆಕ್ಕ ಹಾಕುವಂಥ ಮನಸ್ಥಿತಿ ಬಹಳ ಅಪಾಯಕಾರಿ. ನಾನು ಸತ್ಯವನ್ನು ಹೇಳಲೇಬೇಕು. ಕಾಂಗ್ರೆಸ್ ಆಡಳಿತದ ಅವಧಿಯಲ್ಲಿ ಸೈನ್ಯದಲ್ಲೂ ಜಾತಿಯ ಲೆಕ್ಕ ಹಾಕುವಂಥ ಕೆಲಸ ನಡೆದಿತ್ತು. ಇನ್ನು ಒಂದೇ ಮಾತ್ರ ಹೇಳಬೇಕೋ ಬೇಡವೋ? ಎರಡು ದಿನದ ಹಿಂದೆ ಕಲ್ಕತ್ತಾ ಹೈಕೋರ್ಟ್ ಒಂದು ತೀರ್ಪು ಕೊಟ್ಟಿದೆ. ಹೇಳಿದ್ರೇನು ಆಕಾಶ ಕಳಚಿಬಿಡುತ್ತಾ ಅಂತ ಹೇಳಿದೆ. ಒಂದೇ ಮಾತ್ರ ಹೇಳೋದಕ್ಕೇನೆ ಹಿಂದೆ ಮುಂದೆ ನೋಡುವವರು ಅವರ ದೇಶಭಕ್ತಿ ಪ್ರಶ್ನಾತೀತ ಅಂತ ಹೇಗೆ ಭಾವಿಸೋದು ನಾವು? ಒಂದೇ ಮಾತ್ರ ಹೇಳ್ತಾನೆ ನೇಣಕಂಬಕ್ಕೆ ಕೊರಳೊಡ್ಡಿದಂಥ ವಿರೋಚಿತ ಇತಿಹಾಸ ದೇಶದ್ದಿರಬೇಕಾದ್ರೆ ಸ್ವತಂತ್ರ ಭಾರತದಲ್ಲಿ ಒಂದೇ ಮಾತ್ರ ಹೇಳಲ್ಲ ಅಂತ ಅನ್ನುವಂಥ ಮನಸ್ಥಿತಿ ದೇಶವನ್ನು ವಿಭಜಿಸಿದ ಮನಸ್ಥಿತಿಗಿಂತ ಭಿನ್ನ ಆಗಲಿಕ್ಕೆ ಹೇಗೆ ಸಾಧ್ಯ? ಅಂದರೆ ಭಾರತ ವಿಭಜನೆಯ ನಂತರವೂ ಭಾರತವನ್ನು ವಿಭಜಿಸುವಂಥ ಮನಸ್ಥಿತಿ ಜೀವಂತವಾಗಿದೆ. ಈ ಭಾರತವನ್ನು ವಿಭಜಿಸುವ ಮನಸ್ಥಿತಿ ಜೀವಂತವಾಗಿರೋದು ಮಾತ್ರ ಅಲ್ಲ, ಭಾರತವನ್ನು ವಿಭಜಿಸುವಂಥ ಸಂಚನ್ನು ಮತ್ತೆ ಮತ್ತೆ ರೂಪಿಸ್ತಾನೆ ಇದೆ. ಯಾವ್ಯಾವ ರೀತಿಯಲ್ಲಿ ಆ ರೀತಿಯ ಸಂಚನ್ನು ರೂಪಿಸ್ತಾ ಇದ್ದಾರೆ? ಪ್ರಾದೇಶಿಕತೆಯ ಹೆಸರಿನಲ್ಲಿ ಪ್ರಾದೇಶಿಕತೆಯನ್ನು ರಾಷ್ಟ್ರೀಯತೆಯ ವಿರುದ್ಧ ಎತ್ತುಕಟ್ಟುವುದು ಒಂದು ಸಂಚೆ. ಹಾಗೆ ಸಂಚು ಮಾಡೋರು ನಮ್ಮ ನಾಡಗೀತೆಯ ಆಶಯವನ್ನೇ ಅರ್ಥ ಮಾಡಿಕೊಂಡಿಲ್ಲ. ನಮ್ಮ ನಾಡಗೀತೆಯ ಆಶಯದ ಸಾಲುಗಳೇನು ಹೇಳ್ತವೆ? ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ.
ತಾಯಿ ಭಾರತಿ, ಆಕೆ ಮಗಳು ತಾಯಿ ಭುವನೇಶ್ವರಿ. ಈ ತಾಯಿ ಭುವನೇಶ್ವರಿಯನ್ನೇ ಭಾರತೀಯ ವಿರುದ್ಧ ಎತ್ಕೊಟ್ಟೋದು ಕೂಡ ಒಂದು ವಿಭಜಕ ಮನಸ್ಥಿತಿಯ ಜೀವಂತ ಉದಾಹರಣೆ ಇದು. ಈ ಸವಾಲನ್ನು ಕೂಡ ಎದುರಿಸಬೇಕಾಗಿದೆ. ನಾವು ಪ್ರಾದೇಶಿಕ ಅಸ್ಮಿತೆಯನ್ನು ಗೌರವಿಸ್ತೇವೆ, ಉಳಿಸ್ಕೊಳ್ತೇವೆ. ಆದರೆ ಈ ಪ್ರಾದೇಶಿಕ ಅಸ್ಮಿತೆ ತಾಯಿ ಭಾರತೀಯ ವಿರುದ್ಧ ಕೆಲಸ ಮಾಡೋದಕ್ಕೆ ಅವಕಾಶ ಕೊಡಬಾರ್ದು. ಈ ವಿಭಜಕ ಮನಸ್ಥಿತಿಯ ವಿರುದ್ಧ ನಾವು ಹೋರಾಟ ಮಾಡಬೇಕಾಗಿದೆ. ಯಾವ ದೇಶದಲ್ಲಿ ರಾಷ್ಟ್ರಗೀತೆ ಹೇಳೋದು, ರಾಷ್ಟ್ರಗಾನವನ್ನು ಹಾಡೋದು ವಿವಾದಕ್ಕೊಳಗಾಗುತ್ತೋ ಆ ರಾಷ್ಟ್ರವನ್ನು ಒಡೆಯೋದಕ್ಕೆ ಪರಕೀಯರ ಅವಶ್ಯಕತೆನೇ ಇಲ್ಲ. ಅದಕ್ಕಾಗಿ ಸಂವಿಧಾನ, ರಾಷ್ಟ್ರಧ್ವಜ, ರಾಷ್ಟ್ರಗೀತೆ, ಅದರೊಳಗಡೆ ಜಾತೀಯ ಭೂತವನ್ನು, ಮತಗ್ರಂಥದ ಸಮರ್ಥನೆಯನ್ನು ಇವುಗಳಿಗೆ ಕೊಡ್ತಕ್ಕಂಥದ್ದು ನಿಮ್ಮ ರಾಷ್ಟ್ರಭಕ್ತಿಯ ಬಗ್ಗೆ ಇರುವ ಅನುಮಾನವನ್ನು ಬಲಗೊಳಿಸೋದಕ್ಕೆ ಕಾರಣ ಆಗತ್ತೆ. ನಾನಾದರೂ ಭಾವಿಸ್ತೇನೆ, ಸಂವಿಧಾನದ ವಿಷಯ ಬಂದಾಗ ನಮಗೆಲ್ಲ ಮತಗ್ರಂಥ ಬೇರೆ ಇರ್ಬೋದು, ಆದರೆ ರಾಷ್ಟ್ರಕ್ಕೆ ಒಂದೇ ಗ್ರಂಥ, ಅದು ನಮ್ಮ ಭಾರತದ ಸಂವಿಧಾನ. ನಮ್ಮೆಲ್ಲರಿಗೂ ಬೇರೆ ಬೇರೆ ಧ್ವಜ ಇರ್ಬೋದು, ರಾಷ್ಟ್ರಕ್ಕೆ ಒಂದೇ ಧ್ವಜ, ಅದು ತ್ರಿವರ್ಣ ಧ್ವಜ. ನಮ್ಮೆಲ್ಲರ ಪ್ರಾರ್ಥನೆಯ ಸಾಲುಗಳು ಬೇರೆ ಬೇರೆ ಇರ್ಬೋದು, ಆದರೆ ರಾಷ್ಟ್ರಗೀತೆಯ ಸಾಲು, ರಾಷ್ಟ್ರಗಾನದ ಸಾಲು ಅದು ಬೇರೆ ಬೇರೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಬೇರೆ ಬೇರೆ ಆದರೆ ಆ ದೇಶ ಉಳಿಲಿಕ್ಕೂ ಸಾಧ್ಯ ಇಲ್ಲ. ಬಾಹ್ಯವಾಗಿ ಹೊರಗಿಂದ ನಾವು ಗಡಿ ಆಕ್ರಮಣವನ್ನು, ಒಳನುಸುಳುವಿಕೆಯನ್ನು ಎದುರಿಸ್ತಾ ಇದ್ದೀವಿ. ಒಳಗಡೆ ಭ್ರಷ್ಟಾಚಾರ, ಮಾದಕ ವಸ್ತುಗಳು, ಮತೀಯ ಆಧಾರದಲ್ಲಿ, ಭಾಷೆಯ ಆಧಾರದಲ್ಲಿ, ಪ್ರಾದೇಶಿಕ ಆಧಾರದಲ್ಲಿ ನಮ್ಮಲ್ಲಿರುವ ವೈವಿಧ್ಯತೆಯನ್ನೇ ಒಡಕಿಗೆ ದಾರಿ ಮಾಡಿಕೊಂಡು ಎತ್ತುಕಟ್ಟುವಂಥ ಮನಸ್ಥಿತಿ, ಇದು ರಾಷ್ಟ್ರಹಿತಕ್ಕೆ ಅಪಾಯಕಾರಿಯಾಗತ್ತೆ. ಇದ್ರ ಬಗ್ಗೆ ನಾವು ಆಲೋಚಿಸಬೇಕಾದಂಥ, ಅದನ್ನು ಎದುರಿಸಬೇಕಾದಂಥ ಅವಶ್ಯಕತೆ ಇದೆ. ಇತ್ತೀಚೆಗೆ ಒಂದು ಕೇಸು ಹೈಕೋರ್ಟ್ ಮುಂದೆ ಬಂದಿತ್ತು. ಅವರು FIRನಲ್ಲಿ ಹಾಕಿದ್ದೇನು ಅಂದರೆ, ಭಾರತ್ ಮಾತಾ ಕಿ ಜೈ, ಒಂದೇ ಮಾತ್ರ ಎಂದು ಘೋಷಣೆ ಕೂಗುತ್ತಾ ಪ್ರಚೋದನಕಾರಿಯಾಗಿ ಘೋಷಣೆ ಕೂಗುತ್ತಿದ್ದರು. ಇವರು ಯಾರು ಬ್ರಿಟಿಷರು ನೇಮಿಸಿದ ಪೊಲೀಸರಲ್ಲ, ನಮ್ಮದೇ ಸರ್ಕಾರದ ಪೊಲೀಸರು. ಅವ್ರು ಏನು ಹೇಳಿದರು ಅಂದರೆ, ಭಾರತ್ ಮಾತಾ ಕಿ ಜೈ ಅನ್ನೋದು ಪ್ರಚೋದನೆ ಅಂತ ಅನ್ನೋ ಭಾವಿಸುವ ಮನಸ್ಥಿತಿ ಅವ್ರಿಗೆ ಹೇಗೆ ಬಂತು? ನ್ಯಾಯಾಲಯದಲ್ಲಿ ಕೋರ್ಟ್ ಮುಂದೆ ಕೇಳಿದ್ರು, ಭಾರತ್ ಮಾತಾ ಕಿ ಜೈ ಅನ್ನೋದು ಪ್ರಚೋದನಕಾರಿ ಹೆಂಗಾಗತ್ರಿ ಹೇಳ್ರಿ ಅಂತ ಕೇಳಿದ್ರು. ಅಂದರೆ ಕೆಲವರಿಗೆ ಭಾರತ್ ಮಾತಾ ಕಿ ಜೈ ಅನ್ನೋದು ಕೂಡ ಪ್ರಚೋದನಕಾರಿ ಅಂತ ಅನ್ನಿಸ್ಬಿಟ್ಟಿದೆ. ಅವರಿಗೆ ಒಂದು ಮಾತನ್ನು ಹೇಳಕ್ಕೆ ಬಯಸ್ತಾನೆ, ಭಾರತ್ ಮಾತಾ ಕಿ ಜೈ ಅನ್ನೋದು ಪ್ರೇರಣೆ ಕೊಡುವ ಸಂಗತಿ. ಪ್ರಚೋದನಕಾರಿ ಯಾರಿಗೆ ಅಂದರೆ ಪಾಕಿಸ್ತಾನದವರಿಗೆ ಪ್ರಚೋದನಕಾರಿ. ನಾವು ಭಾರತ್ ಮಾತಾ ಕಿ ಜೈ ಅಂತಿರ್ಬೇಕಾದ್ರೆ ಅವ್ರು ಇನ್ನೇನೋ ಕೂಗ್ತಿರ್ತಾರೆ, ಯಾಕೆಂದ್ರೆ ಅವ್ರಿಗೆ ಇದನ್ನು ಸಹಿಸೋಕ್ಕಾಗಲ್ಲ. ಆದರೆ ಭಾರತೀಯರಿಗೆ ಇದು ಪ್ರೇರಣೆ ಕೊಡುವ ಸಂಗತಿ, ರಾಷ್ಟ್ರಭಕ್ತಿಯ ಜಾಗರಣೆ ಮಾಡ್ತಕ್ಕಂಥ ಸಂಗತಿ, ಇದು ಪ್ರಚೋದನಕಾರಿ ಅಂತೇಳಿ ಭಾವಿಸುವಂಥ ಮನಸ್ಥಿತಿ ಇದೆಯಲ್ಲ, ಇದು ಬಹಳ ಅಪಾಯಕಾರಿಯಾಗಿರ್ತಕ್ಕಂಥ ಸಂಗತಿ. ಇದ್ರ ಬಗ್ಗೆ ನಾವು ಯೋಚಿಸಬೇಕಾದ ಅವಶ್ಯಕತೆ ಇದೆ. ಇನ್ನು ಸ್ವಾತಂತ್ರ್ಯೋತ್ಸವಕ್ಕೆ ಆಗಸ್ಟ್ 15 ಬಂದರೆ 80ರ ಸಂಭ್ರಮ. ಮನುಷ್ಯನಿಗೆ 80 ಅಂದರೆ ಕೋಲ್ ಹಿಡ್ಕೊಂಡು ಓಡಾಡೋ ವಯಸ್ಸು. ಕೋಲ್ ಹಿಡ್ಕೊಂಡು ಓಡಾಡೋ ವಯಸ್ಸು. ಆದರೆ ದೇಶಕ್ಕೆ 80 ಅಂದರೆ ಸಹಸ್ರಾರು ವರ್ಷಗಳ ಇತಿಹಾಸ ಇರುವಂಥ ದೇಶಕ್ಕೆ, 10,000 ವರ್ಷಗಳ ಇತಿಹಾಸ ಇರುವಂಥ ದೇಶಕ್ಕೆ, ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ ದೇಶಕ್ಕೆ ಇನ್ನು ನಾವು ಬಾಲ್ಯಾವಸ್ಥೆಯಲ್ಲಿ ಇದ್ದೀವಿ ಅಂತ ಭಾವಿಸುವಂಥ ವಯಸ್ಸು.
ಯೌವನಕ್ಕಿನ್ನೂ ಕಾಲಿಟ್ಟಿಲ್ಲ, ಬಾಲ್ಯಾವಸ್ಥೆಯಲ್ಲಿದೆ ದೇಶ. ಇಂಥ ಸಂದರ್ಭದಲ್ಲಿ ಭಾರತಕ್ಕೆ ಅಪಾಯಕಾರಿಯಾಗಿರುವಂಥ ಎಲ್ಲ ಸಂಗತಿಯನ್ನು ನಿಗ್ರಹಿಸುವುದು ರಾಷ್ಟ್ರಭಕ್ತ ಸರ್ಕಾರ ಮಾಡಬೇಕಾಗಿರೋ ಸಂಗತಿ. FCRA ಬಹಳ ದೊಡ್ಡ ಅಲ್ಲೋಲ ಕಲ್ಲೋಲ ನಡೀತಾ ಇದೆ. ಸರ್ಕಾರ ಇಷ್ಟೇ ಕೇಳಿದ್ದು, ಲೆಕ್ಕ ಕೊಡ್ರಪ್ಪ ಅಂತ. ಇನ್ನೇನು ಬೇರೆ ಏನು ಹೇಳಿಲ್ಲ ಅವರು. ನೀವು ಯಾವ ಉದ್ದೇಶಕ್ಕೆ ತರ್ತೀರಿ? ಆಸ್ಪತ್ರೆಗೆ ತರ್ತೀರಾ? ಆಸ್ಪತ್ರೆಗೆ ಖರ್ಚು ಮಾಡಿ. ಶಾಲೆಗೆ ತರ್ತೀರಾ? ಶಾಲೆಗೆ ಖರ್ಚು ಮಾಡಿ. ವೃದ್ಧಾಶ್ರಮ ನಡೆಸ್ತೀರಾ? ವೃದ್ಧಾಶ್ರಮಕ್ಕೆ ಖರ್ಚು ಮಾಡಿ. ವೃದ್ಧಾಶ್ರಮದ ಹೆಸರು ಹೇಳಿ ಅದನ್ನು ಅರಾಜಕತೆ ಹುಟ್ಟಾಕೋದಕ್ಕೆ ಬಳಕೆ ಮಾಡಿಕೊಂಡ್ರೆ ಬಿಡಬೇಕಾ? ಶಾಲಾ ಶಿಕ್ಷಣದ ನೆಪದಲ್ಲಿ ನಕ್ಸಲರನ್ನು ತಯಾರು ಮಾಡೋದಕ್ಕೆ ಅವಕಾಶ ಕೊಡಬೇಕಾ? ಆಸ್ಪತ್ರೆಯ ನೆಪದಲ್ಲಿ ಇನ್ನೇನೋ ಮಾಡಲಿಕ್ಕೆ ಅವಕಾಶ ಕೊಡಬೇಕಾ? ಸರ್ಕಾರ ಕೇಳಿದ್ದಿಷ್ಟೇ, ದುಡ್ಡು ತರಿಸ್ಕೊಳ್ಳಿ, ಲೆಕ್ಕ ಕೊಡಿ. ಯಾವುದಕ್ಕೆ ಖರ್ಚು ಮಾಡ್ತೀರಿ ಲೆಕ್ಕ ಕೊಡಿ ಅಂಥೇಳಿ. ಈ ಲೆಕ್ಕ ಕೇಳಿದ್ದಕ್ಕೇನೆ ಕೆಲವರು ದಿಗಿಲು ಬಿದ್ದಿದ್ದಾರೆ ಅಂತಂದರೆ ಎಲ್ಲೋ FCRA ನೆಪದಲ್ಲಿ ಲೆಕ್ಕ ತಪ್ಪುವ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಅರ್ಥ ಆಗುತ್ತೆ. ಸರ್ಕಾರ ಅಕೌಂಟಬಿಲಿಟಿಯನ್ನು ಫಿಕ್ಸ್ ಮಾಡ್ತಾ ಇದೆ. ಇದನ್ನೂ ವಿರೋಧಿಸ್ತಾರೆ ಅಂತ ಹೇಳಿದ್ರೆ ನಮ್ಮ ದೇಶದ ಸ್ವಾತಂತ್ರ್ಯವನ್ನು ಉಳಿಸ್ಕೊಳ್ಳೋದು ಹೇಗೆ? ಈ ಸ್ವಾತಂತ್ರ್ಯವನ್ನು ಉಳಿಸ್ಕೊಳ್ಳೋದಕ್ಕೆ ತೆರಬೇಕಾಗಿರೋದು ಒಂದೇನೆ, ನಿರಂತರ ಜಾಗರೂಕತೆ. ಒಬ್ಬ ಕವಿ ಒಂದು ಕಡೆ ಹೇಳ್ತಾನೆ, ಮೈ ಮರೆವಿನ ಕ್ಷಣ ಘೋರ ಭೀಕರ ರಾಷ್ಟ್ರ ವಿನಾಶಕ್ಕೆ ದಾರಿ. ಮೈ ಮರೆವಿನ ಕ್ಷಣ ಘೋರ ಭೀಕರ ರಾಷ್ಟ್ರ ವಿನಾಶಕ್ಕೆ ದಾರಿ. ನಾವು ಮೈ ಮರೆತರೆ ಅದು ರಾಷ್ಟ್ರ ವಿನಾಶಕ್ಕೆ ದಾರಿಯಾಗತ್ತೆ. ಹಾಗಾಗಬಾರ್ದು ಅಂತಿದ್ರೆ ಅದಕ್ಕಿರೋದು ಒಂದೇ ಪರಿಹಾರ, ನಿರಂತರ ಜಾಗರೂಕತೆ. ನಾವು ಜಾತಿ ಹೆಸರಿನಲ್ಲಿ ಜಾಗೃತ ಆಗ್ತೀವಿ. ದೇವರ ಹೆಸರಿನಲ್ಲೂ ಜಾಗೃತರಾಗ್ತೀವಿ. ಆದರೆ ಇಲ್ಲಿ ದೇಶಭಕ್ತಿಯ ಜಾಗರಣೆ ಆಗಬೇಕು, ದೇಶಭಕ್ತಿಯ ಹೆಸರಿನಲ್ಲಿ ಜಾಗೃತರಾಗಬೇಕು. ಅದಕ್ಕಾಗಿ ಈ ತಿರಂಗ ಯಾತ್ರೆ. ಈ ತಿರಂಗ ಯಾತ್ರೆ ದೇಶಭಕ್ತಿಯ ಜಾಗರಣೆ ಆಗಬೇಕು ಅಂಥೇಳಿ ತಿರಂಗ ಯಾತ್ರೆ. ಒಂದಿನ ಧ್ವಜ ಹಿಡಿದು ಭಾರತ್ ಮಾತಾ ಕಿ ಜೈ ಒಂದೇ ಮಾತ್ರ ಮಂತ್ ಕೂಗಿ ಮನೆಗೆ ಹೋಗ್ಬಿಟ್ರೆ ಸಾಕ? ಒಂದಿನಕ್ಕಾಗಿ ಅಲ್ಲ. ಇವತ್ತು ಬ್ಯಾಟ್ರಿ ಚಾರ್ಜ್ ಆದರೆ 365 ದಿನವೂ ಇರಬೇಕು ಅದು ಚಾರ್ಜು. ಅಂದರೆ ದೇಶಭಕ್ತಿಯ ಮೌಲ್ಯಗಳಿಗೆ ಪೂರಕವಾಗಿ ನಾವು ಬದುಕಬೇಕು. ದೇಶಕ್ಕೆ ಅಪಾಯಕಾರಿಯಾಗಿರುವಂಥ ಎಲ್ಲ ಸಂಗತಿಗಳ ವಿರುದ್ಧ ನಾವು ನಿಲ್ಲಬೇಕು. ಯಾವುದಾದರೆ ದೇಶದ ಹಿತಕ್ಕೆ ಅಪಾಯಕಾರಿಯಾಗಿರೋ ಸಂಗತಿ? ನಾನು ಮುಂಚೆನೇ ಹೇಳಿದೆ, ಭ್ರಷ್ಟಾಚಾರ ದೇಶಕ್ಕೆ ಅಪಾಯಕಾರಿಯಾಗಿರೋ ಸಂಗತಿ. ಜಾತೀಯತೆ ದೇಶಕ್ಕೆ ಅಪಾಯಕಾರಿಯಾಗಿರೋ ಸಂಗತಿ. ಒಬ್ಬರು ಸಚಿವರು ಅಪ್ಪನ ಹೆಸರಿನಲ್ಲಿ ಅಧಿಕಾರ ಗಿಟ್ಟಿಸ್ಕೊಂಡವ್ರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ನಾನು ಅವ್ರಿಗೆ ಹೇಳಕ್ಕೆ ಬಯಸ್ತೇನೆ, ಹಿಂದುತ್ವ ಜಾತೀಯತೆಯನ್ನು ಹುಟ್ಟಾಕಲಿಲ್ಲ, ಜಾತಿವಾದ ಜಾತೀಯತೆಯನ್ನು ಹುಟ್ಟಾಕ್ತು. ನಾಶವಾಗಬೇಕಾಗಿರೋದು ಜಾತಿವಾದ. ತಯಾರಿದೆಯಾ ಸರ್ಕಾರ? ಜಾತಿವಾದವನ್ನು ನಾಶ ಮಾಡೋದಕ್ಕೆ ಸರ್ಕಾರ ತಯಾರಿದೆಯಾ? ಜಾತಿವಾದ ನಾಶವಾದರೆ ಕೆಲವು ಪಕ್ಷಗಳೇ ನಾಶವಾಗ್ಬಿಡ್ತವೆ. ಭಾರತದ ಭೂಪಟದಲ್ಲಿ ಜಾತಿವಾದ ನಾಶವಾದರೆ ಕೆಲವು ಪಕ್ಷಗಳ ಅಸ್ತಿತ್ವವೇ ನಾಶವಾಗಿಬಿಡುತ್ತೆ. ಕೆಲವು ಪಕ್ಷಗಳ ಅಸ್ತಿತ್ವ ಉಳಿದಿರೋದೇ ಜಾತಿವಾದದ ಕಾರಣಕ್ಕೆ. ಕೆಲವರ ರಾಜಕೀಯ ಅಭಿವೃದ್ಧಿ ಸಾಧನೆ ಆಗಿರೋದೇ ಜಾತಿವಾದದ ಕಾರಣಕ್ಕೆ. ಇವರೆಲ್ಲರೂ ಜಾತಿವಾದಕ್ಕೆ ನೀರು ಗೊಬ್ಬರ ಹಾಕ್ತಾ ಇದ್ದಾರೆ. ಅವ್ರಿಗೆ ಭಯ ಏನು ಅಂದರೆ, ಹಿಂದುತ್ವ ಈ ಜಾತಿವಾದವನ್ನು ನಾಶ ಮಾಡಿದ್ರೆ ನಾವು ಬಂಡವಾಳ ಕಳ್ಕೊಂಡ್ಬಿಡ್ತೀವಲ್ಲಪ್ಪ,
ಆ ಬಂಡವಾಳ ಕಳ್ಕೊಂಡ್ರೆ ರಾಜಕೀಯವಾಗಿ ಬದುಕೋದು ಹೇಗೆ? ಆ ರಾಜಕೀಯವಾಗಿ ನಾಶವಾಗ್ತೀಯನ್ನೋ ಭಯದಿಂದ ಜಾತಿವಾದವಕ್ಕೆ ನೀರು ಗೊಬ್ಬರ ಹಾಕಿ ಹಿಂದುತ್ವ ನಾಶವಾಗಬೇಕು ಅಂತ ಬಯಸ್ತಾರೆ. ಅವ್ರಿಗೆ ಒಂದು ಮಾತನ್ನು ಹೇಳ್ತೇನೆ, ಹಿಂದುತ್ವ ನಾಶವಾದರೆ ಉಳಿಯೋದು ಯಾವುದು? ಹಿಂದುತ್ವ ನಾಶವಾದ ಕಾರಣಕ್ಕೇನೆ ಗಾಂಧಾರ ಅಫ್ಘಾನಿಸ್ತಾನ ಆಯಿತು. ಹಿಂದುತ್ವ ನಾಶವಾದ ಕಾರಣಕ್ಕೇನೆ ಪಾಕಿಸ್ತಾನ ಹುಟ್ಟಿತು. ಹಿಂದುತ್ವ ನಾಶವಾದ ಕಾರಣಕ್ಕೇನೆ ಬಾಂಗ್ಲಾದೇಶ ನಿರ್ಮಾಣ ಆಯಿತು. ಹಿಂದುತ್ವ ನಾಶವಾದ ದುರ್ಬಲ ಆದ ಕಾರಣಕ್ಕೇನೆ ಕಾಶ್ಮೀರದಲ್ಲಿ ಭಯೋತ್ಪಾದಕರು 3 ದಶಕಗಳ ಕಾಲ ಲಾಲ್ ಚೌಕದಲ್ಲಿ ತಿರಂಗ ಧ್ವಜ ಹಾರಿಸೋದಕ್ಕೂ ಸವಾಲು ಹಾಕ್ತಿದ್ರು. ಅಂದರೆ ಕೆಲವರು ಬಯಸ್ತಾರೆ ತಮ್ಮ ತಾತ್ಕಾಲಿಕ ರಾಜಕೀಯ ಲಾಭಕ್ಕಾಗಿ ರಾಷ್ಟ್ರಹಿತವನ್ನು ದುರ್ಬಲಗೊಳಿಸುವಂಥ ಸಂಚು ಮಾಡ್ತಾರೆ. ಹಾಗಿದ್ರೆ ಇದನ್ನು ತಡೆಯೋದಕ್ಕೇನು ದಾರಿ? ನೋಡಿ, ಈಗ 80 ವರ್ಷ, ಇನ್ನು 20 ವರ್ಷ ಆದರೆ 2047ಕ್ಕೆ ದೇಶಕ್ಕೆ ಸ್ವತಂತ್ರ ಬಂದು 100 ವರ್ಷ ಆಗತ್ತೆ. ನಮ್ಮ ದೇಶದ ಪ್ರಧಾನಮಂತ್ರಿ ಈಗ ಕರೆ ಕೊಟ್ಟಿರೋದು, ದೇಶಕ್ಕೆ ಸ್ವತಂತ್ರ ಬಂದು 100 ವರ್ಷ ಆಗೋ ಸಂದರ್ಭಕ್ಕೆ ಭಾರತ ವಿಕಸಿತ ಭಾರತ ಆಗಬೇಕು. ಅವರು ಸಿಂಪಲ್ಲಾಗಿ ಹೇಳಿದರು, ದೇಶದ 140 ಕೋಟಿ ಜನ ತಮ್ಮ ಬದುಕಿನಲ್ಲಿ ಒಂದು ಹೆಜ್ಜೆ ಮುಂದೆ ಬಂದರೆ ಭಾರತ 140 ಕೋಟಿ ಹೆಜ್ಜೆ ಮುಂದೆ ಹೋಗುತ್ತೆ. ಒಂದು ಹೆಜ್ಜೆ ಮುಂದೆ ಬರೋದು ಅಂದರೆ ಮನೆ ಹೊಸಲಿನಿಂದ ಒಂದು ಹೆಜ್ಜೆ ಮುಂದೆ ಬರೋದಲ್ಲ, ಬದುಕಿನಲ್ಲಿ ಒಂದು ಹೆಜ್ಜೆ ಮುಂದೆ ಬರಬೇಕು. ಬರಬೇಕಾದ್ರೆ ನಮ್ಮ ಊರಿನಲ್ಲಿರುವಂಥ ದುರ್ಬಲ ವರ್ಗದವರನ್ನ ಕೈ ಹಿಡಿದು ನಮ್ಮ ಜೊತೆಗೆ ಕರ್ಕೊಂಡು ಬರಬೇಕು. ನಮ್ಮೂರಿನಲ್ಲಿ ಯಾರು ಅನಕ್ಷರಸ್ಥರು ಇಲ್ದಂಗೆ ನೋಡ್ಕೊಳ್ಬೇಕು. ನಮ್ಮೂರಿನಲ್ಲಿ ಯಾರು ಹಸಿವಿನಿಂದ ನರಳೋದಕ್ಕೆ ಅವಕಾಶ ಕೊಡೋದಿಲ್ಲ ಅನ್ನೋ ಸಂಕಲ್ಪ ಮಾಡಬೇಕು. ನಮ್ಮೂರಿನಲ್ಲಿ ಜಾತೀಯತೆಗೆ ಅಸ್ಪೃಶ್ಯತೆಗೆ ಜಾಗ ಇಲ್ಲ ಅಂತ ತೀರ್ಮಾನ ಮಾಡಬೇಕು. ಹೀಗೆ ಒಂದೊಂದು ಊರು ತೀರ್ಮಾನ ಮಾಡಿದ್ರೆ ಎರಡು 2047ಕ್ಕೆ ವಿಕಸಿತ ಭಾರತ ಆಗತ್ತೆ. ಎಲ್ಲಿವರೆಗೆ ಭಾರತ ಜಗತ್ತಿನ ವಿವಿಧ ದೇಶಗಳ ಮುಂದೆ ಭಿಕ್ಷಾಪಾತ್ರ ಏನು ಹಿಡ್ಕೊಂಡು ಹೋಗ್ತಾ ಇತ್ತೋ, ನಮಗೆ ಜಾಗತಿಕವಾಗಿ ಗೌರವ ಇರಲಿಲ್ಲ. ಜಾಗತಿಕ ಭೂಪಟದಲ್ಲಿ ಭಾರತೀಯರಿಗೆ, ಭಾರತೀಯತೆಗೆ ಬೆಲೆ ಇರಲಿಲ್ಲ. ಯಾವಾಗ ಭಾರತ ಜಾಗತಿಕ 4ನೇ ಆರ್ಥಿಕ ಶಕ್ತಿಯಾಗಿ ಬದಲಾಯಿತೋ, ಸೂರ್ಯ ಮುಳುಗದ ಸಾಮ್ರಾಜ್ಯವನ್ನು ಕಟ್ಟಿದ್ದೇವೆ ಅಂತ ಭಾವಿಸ್ತಾ ಇದ್ದಂಥ ಬ್ರಿಟಿಷರನ್ನ ಹಿಂದೆ ಹಾಕಿ ನಾವು 4ನೇ ಸ್ಥಾನಕ್ಕೆ ಹೋದವೋ, ಚಂದ್ರನ ಅಂಗಳಕ್ಕೆ ಕಾಲಿಟ್ಟಿದ್ದು ಅದು ಆಟೋದಲ್ಲಿ ಹೋಗೋದಕ್ಕಿಂತ ಕಡಿಮೆ ಖರ್ಚಿನಲ್ಲಿ ಯಾವಾಗ ಕಾಲಿಟ್ಟವೋ, ನಾನು ಮಾತ್ರ ತಂತ್ರಜ್ಞಾನದಲ್ಲೂ ಹಿರಿಯಣ್ಣ ಅಂತ ಅಮೇರಿಕ ಭಾವಿಸ್ತಾ ಇತ್ತಲ್ಲ, ಅದನ್ನು ಮೀರಿ ನಮ್ಮ ವಿಜ್ಞಾನಿಗಳು ತಮ್ಮ ಸಾಮರ್ಥ್ಯವನ್ನು ಪ್ರಕಟೀಕರಣಗೊಳಿಸಿದ್ರು. ಆಗ ಜಾಗತಿಕವಾಗಿರುವಂಥ ಸವಾಲುಗಳನ್ನು ನಾವು ಎದುರಿಸಬೇಕಾಗಿತ್ತು. ಆ ಜಾಗತಿಕ ಸವಾಲುಗಳನ್ನು ಎದುರಿಸ್ಕೊಂಡು ಭಾರತ ಸಶಕ್ತವಾಗಬೇಕು ಅಂತ ಹೇಳಿದ್ರೆ ಕೇವಲ ಒಬ್ಬ ಪ್ರಧಾನಮಂತ್ರಿ ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಪ್ರಧಾನಮಂತ್ರಿ ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಟ್ಟೋದಕ್ಕೆ ಒಂದು ಗಾದೆ ಮಾತಿದೆಯಲ್ಲ, ಕುಂಬಾರನಿಗೆ ವರ್ಷ, ದೊಣ್ಣೆಗೆ ನಿಮಿಷ. ಕಟ್ಟೋದಕ್ಕೆ 10 ವರ್ಷಗಳ ನಿರಂತರ ಪರಿಶ್ರಮ ಬೇಕು. ಹಾಳು ಮಾಡೋದಕ್ಕೆ ಒಂದು ಕ್ಷಣದ ಮೈಮರೆವು ಸಾಕು. ಒಂದು ಕ್ಷಣ ಮೈಮರೆತು ನಾವು ರಾಷ್ಟ್ರೀಯ ಹಿತವನ್ನು ಮರೆತು ಮತ ಹಾಕಿದ್ರು ಸಾಕು, ಇದೆಲ್ಲವೂ ನಾಶವಾಗುತ್ತೆ. ನಾವು ಎಚ್ಚರ ವಹಿಸಬೇಕಾಗಿದೆ. ನಮ್ಮ ಓಟ್ ಏನಿದ್ರೂ ದೇಶಕ್ಕಾಗಿ ನಮ್ಮ ಓಟು, ಜಾತಿಗಾಗಿ ಅಲ್ಲ, ವೈಯಕ್ತಿಕ ಲಾಭಕ್ಕಾಗಿ ಅಲ್ಲ. ದೇಶದ ಹಿತವನ್ನು
ರಕ್ಷಣೆ ಮಾಡುವ ವಿಷಯದಲ್ಲಿ ಯಾರು ರಾಜಿ ಮಾಡ್ಕೊಳ್ಳಲ್ವೋ ಅವರಿಗೆ ನಾವು ಓಟು ಅಂತ ತೀರ್ಮಾನ ಮಾಡಿದ್ರೆ ಮಾತ್ರ 2047ಕ್ಕೆ ತಾಯಿ ಭಾರತಿ ವಿಶ್ವಗುರು ಆಗ್ತಾಳೆ. ಇಲ್ಲೇ ಇಲ್ಲ, ದೇಶ ಏನಾದರೂ ಪರವಾಗಿಲ್ಲ, ನನ್ನ ಜಾತಿಯವನು ನಿಂತಿದ್ದಾನೆ ಅಂದರೆ ದೇಶವೇ ಉಳಿದೇ ಇದ್ದರೆ ನೀನು ಇಲ್ಲ, ನಿನ್ನ ಜಾತಿನೂ ಇಲ್ಲ. ಅಕಸ್ಮಾತು ದೇಶ ಹಾಳಾದರೂ ನನ್ನ ಜಾತಿ ಉಳಿಸ್ಕೊಳ್ತೀನಿ ಅಂತ ಯಾರಾದರೂ ಭಾವಿಸಿದರೆ ಸ್ವಲ್ಪ ಪಾಕಿಸ್ತಾನದಲ್ಲಿ ನಿಮ್ಮ ಜಾತಿಯವರು ಇದ್ದಾರಾ ಅಂತ ಹುಡುಕಿ, ಆಫ್ಘಾನಿಸ್ತಾನದಲ್ಲಿ ನಿಮ್ಮ ಪಂಥದವರು ಉಳಿದಿದ್ದಾರಾ ಅಂತ ಪರೀಕ್ಷೆ ಮಾಡಿ, ಬಾಂಗ್ಲಾದೇಶದಲ್ಲಿ ಯಾಕೆ ಹುಟ್ಟುಬುಟ್ಟೆಯಲ್ಲಿ ಓಡಬರಬೇಕಾದ ದುಸ್ಥಿತಿ ಬಂದಿದೆ ಅಂತ ಯೋಚನೆ ಮಾಡಿ. ಆ ದುಸ್ಥಿತಿ ಇಲ್ಲೂ ನಮ್ಮ ಮುಂದಿನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಬರಬಾರ್ದು ಅಂತ ಹೇಳಿದ್ರೆ ಅವರಿಗೆ ಕಲಿಸ್ಬೇಕಾಗಿರೋದು ಒಂದೇ ಪಾಠ, ಅದು ದೇಶಭಕ್ತಿಯ ಪಾಠ, ಭಾರತ್ ಮಾತಾ ಕಿ. ಈ ಪಾಠವನ್ನು ಹೇಳ್ಕೊಡ್ಬೇಕು. ಅವ್ರಿಗೆ ಹೇಳಬೇಕು, ನೀನು ಇಂಥವನು, ಆದರೆ ನಿನಗೆ ನಮ್ಮ ಜಾತಿಗಿಂತ ನಮ್ಮ ಸನಾತನ ಸಂಸ್ಕೃತಿ ದೊಡ್ಡದು, ಸನಾತನ ಸಂಸ್ಕೃತಿಗಿಂತ ನನ್ನ ದೇಶ ದೊಡ್ಡದು. ಇದನ್ನೇ ತಮ್ಮ ಲಕ್ಷ್ಮಣ ಅಣ್ಣನಿಗೆ ಹೇಳಿದಾಗ, ಇದು ಸ್ಮರಣಮಯಿ ಲಂಕೆ, ಇಲ್ಲೇ ಇದ್ಬಿಡೋಣ, ಭರತ ನಾವು ಬಿಟ್ಟು 14 ವರ್ಷ ಆಯಿತು, ಭರತನಿಗೆ ವ್ಯಾಮೋಹ ಬಂದಿರ್ಬೋದು, ಮತ್ತ್ಯಾಕಲ್ಲಿ ಗುದ್ದಾಡೋದು, ಇಲ್ಲೇ ಇದ್ಬಿಡೋಣ ಅಂತ ಹೇಳಿದಾಗ ಆಗ ಶ್ರೀರಾಮಚಂದ್ರ ಹೇಳಿದ್ದು, ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ಕಡೆಯದಾಗಿ ಇಷ್ಟೇ ಒಂದು ಮಾತು, ಇವತ್ತು ಭಾರತ ಜಾಗತಿಕವಾಗಿ ಕಡೆಗಣಿಸುವ ರಾಷ್ಟ್ರವಾಗಿ ಉಳಿದಿಲ್ಲ. ನಮ್ಮ ದೇಶದ ಪ್ರಧಾನಮಂತ್ರಿ ವಿದೇಶಕ್ಕೆ ಹೋದಾಗ ಬರೀ ಮೋದಿ ಮೋದಿ ಅಂತ ಮಾತ್ರ ಹೇಳಲ್ಲ, ಅದ್ರ ಜೊತೆಗೆ ಭಾರತ್ ಮಾತಾ ಕಿ ಜೈ ಅನ್ನೋ ಘೋಷಣೆನೂ ಕೇಳುತ್ತೆ. ನಮ್ಮ ದೇಶದ ಪ್ರಧಾನಮಂತ್ರಿಯ ಜೊತೆಗೆ ಸೆಲ್ಫಿ ತಗೊಳ್ತಾರೆ, ಆ ಸೆಲ್ಫಿ ತಗೊಳ್ಳೋದಕ್ಕೆ ಜಗತ್ತಿನ ನಾಯಕರು ಹಾತೊರಿತಾರೆ ಅಂತ ಹೇಳಿದ್ರೆ ಅದು ಭಾರತದ 140 ಕೋಟಿ ಜನರು ಹೆಮ್ಮೆ ಪಡೋ ಸಂಗತಿ. ಇದು ಹೇಗೆ ಸಾಧ್ಯ ಆಯಿತು ಅಂದರೆ, ನಾವು ದೇಶ ಮೊದಲು ಅನ್ನುವಂಥ ಚಿಂತನೆ ಮಾಡಿ ಮತ ಹಾಕಿದ್ರಿಂದ ಸಾಧ್ಯ ಆಯಿತು. ನಮ್ಮ ದೇಶ 2047ಕ್ಕೆ ವಿಶ್ವಗುರು ಆಗಬೇಕು ಅಂತಂದರೆ ನಮ್ಮ ವ್ಯವಸ್ಥೆ ಹಳಿ ತಪ್ಪದಂತೆ ನೋಡ್ಕೊಳ್ಬೇಕಾದ ಜವಾಬ್ದಾರಿ ನಮ್ಮ ಮೇಲಿದೆ. ವ್ಯವಸ್ಥೆ ಹಳಿ ತಪ್ಪದಂತೆ ನೋಡ್ಕೊಳ್ಳೋದಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮೆಲ್ಲರಿಗೂ ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾರ್ವತ್ರಿಕ ಮತದಾನದ ಹಕ್ಕನ್ನು ಕೊಡಬೇಕಾದ್ರೆ ಒಂದು ಮಾತು ಹೇಳಿದ್ರು, ನಾನು ಇದನ್ನು ಒಂದು ಬ್ರಹ್ಮಾಸ್ತ್ರವನ್ನು ಕೊಟ್ಟಿದ್ದೇನೆ, ಇದನ್ನು ಅರಿತು ಬಳಸಿದರೆ ಭಾರತದ ಭವಿಷ್ಯವನ್ನು ರೂಪಿಸುವ ಅಸ್ತ್ರವಾಗತ್ತೆ, ಬದುಕನ್ನು ಬದಲಾಯಿಸುವಂಥ ಅಸ್ತ್ರ ಆಗುತ್ತೆ, ಮರೆತು ಬಳಸಿದರೆ ಸರ್ವನಾಶಕ್ಕೆ ಕಾರಣ ಆಗುತ್ತೆ ಅಂತಕ್ಕಂಥ ಮಾತು ಹೇಳಿದರು. ಹಾಗೆ ಕೊಟ್ಟ ಅಸ್ತ್ರವೇ ನಮ್ಮೆಲ್ಲರಿಗೂ ಕೊಟ್ಟಂಥ ಸಾರ್ವತ್ರಿಕ ಮತದ ಹಕ್ಕು. ಆ ಮತದ ಹಕ್ಕು ಒಬ್ಬ ರಾಷ್ಟ್ರಭಕ್ತ ವ್ಯಕ್ತಿಯನ್ನು ಪ್ರಧಾನಮಂತ್ರಿ ಸ್ಥಾನದಲ್ಲಿ ಕೂರಿಸ್ತು. ರಾಷ್ಟ್ರದ ಜೊತೆಗೆ ರಾಜಿ ಮಾಡಿಕೊಳ್ಳದೆ ಇರತಕ್ಕಂಥ ಪಕ್ಷವನ್ನು ಅಧಿಕಾರಕ್ಕೆ ತಂತು. ಓಟಿಗಾಗಿ ರಾಷ್ಟ್ರದ ಹಿತದ ಜೊತೆಗೆ ರಾಜಿ ಮಾಡಿಕೊಳ್ಳುವಂಥ ರಾಜಕೀಯ ಪಕ್ಷ ಇದ್ದಿದ್ರೆ ಏನಾಗ್ತಿತ್ತು? ಭಯೋತ್ಪಾದಕರನ್ನು ಬ್ರದರ್ಸ್ ಅಂತ ಭಾವಿಸುವಂಥ ಮನಸ್ಥಿತಿ ಬಲವಾಗಿ ಬಿಟ್ಟರೆ ಏನಾದೀತು? ಈ ಎಚ್ಚರ ಇರಲಿ. ಅದಕ್ಕಾಗಿಯೇ ಕವಿ ಒಬ್ಬ ಹೇಳ್ತಾನೆ, ತಡವಿದೇಕೆ ತಾಯ ಕರೆಗೆ ಬಾಳೆ ಅವಳ ಕೊಡೆಗೆ, ಅಳಿಸಬೇಕು ಅವಳ ನೋವು ಧರಿಸಿ ವೀರ ತೊಡಿಗೆ. ಯಾವುದದು ವೀರ ತೊಡಿಗೆ? ಆ ವೀರ ತೊಡಿಗೆಯನ್ನು ಧರಿಸಿ ನಾವು ತಾಯಿ ಭಾರತಿಯನ್ನು ರಕ್ಷಣೆ ಮಾಡೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಈ ಒಂದು ತಿರಂಗ ಯಾತ್ರೆಯ ಮೂಲಕ ರಾಷ್ಟ್ರಭಕ್ತಿಯ ಜಾಗರಣಕ್ಕೆ ಸಾಕ್ಷಿಯಾದಂಥ ತಮ್ಮೆಲ್ಲರಿಗೂ ನಾನು ಅನಂತ ಧನ್ಯವಾದಗಳನ್ನು ಸಲ್ಲಿಸಿ ಎಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಒಂದು ಮಾತು ಹೇಳಬೇಕು, ಸಿ ಟಿ ರವಿ ಬರ್ತಾನೆ ಅಂತ ಅಂದಾಗ ಇಲ್ಲಿ ಪೊಲೀಸ್ ಇಲಾಖೆಯವರು ತಲೆ ಕೆಸ್ಕೊಂಡಿದ್ದಂತೆ, ಏನು ಮಾತಾಡ್ತಾರೆ ಬರ್ಕೊಡ್ರಿ, ಅದೇನು ಹೇಳ್ತಾರೆ ಕೇಳ್ರಿ, ಹೌದಾ ವಿಡಿಯೋ ತೆಗೀರಿ ಅಂತ ಹೇಳ್ತಾ ಇದ್ರಂತೆ. ಅವರಿಗೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ, ಏನು ಮಾತಾಡಿದ್ರು ಸತ್ಯನೇ ಮಾತಾಡ್ತಾನೆ ಸಿ ಟಿ ರವಿ. ಹೆದರ್ಕೊಂಡು ಮಾತಾಡುವ
ರಾಜಕೀಯ ಲಾಭ ನಷ್ಟದ ಲೆಕ್ಕಾಚಾರ ಹಾಕುವ ರಾಜಕಾರಣಿಗಳ ಸಾಲಿಗೆ ನಾನು ಸೇರಿಲ್ಲ. ಹಾಗಾಗಿ ಈಗ ಏನು ಮಾತಾಡಿದ್ದೀನೋ ಅದನ್ನು ಸಂಬಂಧಪಟ್ಟವರಿಗೆಲ್ಲರಿಗೂ ಚೆನ್ನಾಗಿ ಧ್ವನಿಮುದ್ರಣ ಮಾಡಿ ಕಳಿಸಿ. ಧನ್ಯವಾದ, ನಮಸ್ಕಾರ. ದೇಶಪ್ರೇಮದ ಈ ಮಹಾ ಅಭಿಯಾನದಲ್ಲಿ ಭಾರತಾಂಬೆಯ ಗೌರವ ಎತ್ತಿ ಹಿಡಿಯಲು ನಾವೆಲ್ಲರೂ ಒಟ್ಟಾಗಿ ಒಂದಾಗಿ ತಿರಂಗದೊಂದಿಗೆ ಸಾಗೋಣ ಎಂದು ಮಾರ್ಗದರ್ಶನ ಮಾಡಿರ್ತಕ್ಕಂಥ ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಾದ ಸಿ ಟಿ ರವಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಇದೀಗ ಈ ಮೈದಾನದ ಹೆಸರು ಎಲ್ಲ ದೇಶಭಕ್ತ ಬಂಧುಗಳು ರಾಷ್ಟ್ರಗೀತೆಯನ್ನು ಆಡಿ ಇಲ್ಲಿಂದ ತೆರಳಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇದೀಗ ಒಂದು ನಿಮಿಷ, ಇದೀಗ ನಮ್ಮ ಈ ಮೈದಾನಕ್ಕೆ ಹೆಸರು NS ಕಿಲ್ಲೆ ಅಂತೇಳಿ ನಾರಾಯಣ್ ಶೆಟ್ಟಿ ಕಿಲ್ಲೆ ಅವರು ನಮ್ಮ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಸಿ ಟಿ ರವಿ ಅವರಿಗೆ ಕಿಲ್ಲೆ ಪ್ರತಿಷ್ಠಾನದಿಂದ ಪುಸ್ತಕವನ್ನು ನೀಡಿ ಗೌರವಿಸಬೇಕು ಅಂತೇಳಿ ಅವರು ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಅವರಿಗೆ ಅವಕಾಶವನ್ನು ಕೂಡ ನೀಡ್ತಾ ಇದ್ದೇವೆ. ಅದೇ ರೀತಿ ಲಂಚ ಭ್ರಷ್ಟಾಚಾರ ನಿರ್ಮೂಲನವೇ ದೊಡ್ಡ ಜನಸೇವೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ಮುನ್ನಡೆಯುತ್ತಿರುವ ಸುದ್ದಿ ಬಿಡುಗಡೆಯ ಪತ್ರಕರ್ತರಾಗಿರ್ತಕ್ಕಂಥ ಲೋಕೇಶ್ ರವರು ಸುದ್ದಿ ಬಿಡುಗಡೆ ವತಿಯಿಂದ ಒಂದು ಫಲಕವನ್ನು ನೀಡಿ ಅವರನ್ನು ಗೌರವಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಂಡಿದ್ದಾರೆ. ಅವರು ಕೂಡ ವೇದಿಕೆಗೆ ಬಂದು ಫಲಕವನ್ನು ನೀಡಿ ಗೌರವಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ರಾಷ್ಟ್ರದ ಏಕತೆ, ಅಖಂಡತೆ ಮತ್ತು ಗೌರವವನ್ನು ಪ್ರತಿಬಿಂಬಿಸುವ ರಾಷ್ಟ್ರಗೀತೆಯನ್ನು ಈಗ ಹಾಡಲಾಗುವುದು. ತಾವೆಲ್ಲರೂ ಎದ್ದು ನಿಂತು ಗೌರವದೊಂದಿಗೆ ಸಾಮೂಹಿಕವಾಗಿ ರಾಷ್ಟ್ರಗೀತೆಯನ್ನು ಹಾಡುವ. ಜನಗಣಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ, ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ಕಲ ವಂಗ, ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಛಲ ಜಲಜಿತ ರಂಗ, ತವ ಶುಭ ನಾಮೆ ಜಾಗೆ ತವ ಶುಭ ಆಶಿಷ ಮಾಗೆ, गाहे तव जय गाथा, जनगण मंगलदायक जय हे भारत भाग्य विधाता, जय हे जय हे जय हे जय जय हे. ತಿರಂಗ ಯಾತ್ರೆಯ ಈ ಸಭಾ ಕಾರ್ಯಕ್ರಮಕ್ಕೆ ಧನ್ಯವಾದವನ್ನು ನಮ್ಮ ನಗರ ಮಂಡಲದ ಅಧ್ಯಕ್ಷರಾಗಿರುವಂಥ ಶಿವಕುಮಾರ್ ರವರು ಸಲ್ಲಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನಮ್ಮ ನೆಚ್ಚಿನ ಪ್ರಧಾನಿಯವರಾದ ಶ್ರೀ ನರೇಂದ್ರ ಮೋದಿಜಿಯವರ ಕಲ್ಪನೆಯ ಈ ಬೃಹತ್ ತಿರಂಗ ಯಾತ್ರೆಯನ್ನು ಯಶಸ್ವಿಗೊಳಿಸಲು ಇಲ್ಲಿ ನಮಗೆ ಮುಖ್ಯ ಅತಿಥಿಗಳಾಗಿ ಬಂದ ಶ್ರೀ ನಮ್ಮ ಮಾಜಿ ಸಚಿವರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಸಿ ಟಿ ರವಿ ಅವರಿಗೆ ನಮ್ಮ ಮಂಡಲದ ಪರವಾಗಿ ಧನ್ಯವಾದಗಳು. ಅದೇ ರೀತಿ ನಮ್ಮ ಜಿಲ್ಲೆಯ ಕ್ರಿಯಾಶೀಲ ಜಿಲ್ಲಾಧ್ಯಕ್ಷರಾದ ಶ್ರೀ ಸತೀಶ್ ಕುಂಪಲ ಅವರಿಗೂ ಧನ್ಯವಾದಗಳು. ಹಾಗೂ ನಮ್ಮ ಜೊತೆ ಈ ತಿರಂಗ ಯಾತ್ರೆಗೆ ಸಹಕಾರ ನೀಡಿದ ಎಲ್ಲ ಶಾಸಕರು, ಮಾಜಿ ಶಾಸಕರು, ನಮ್ಮ ಇಲ್ಲಿಯ ತಿರಂಗ ಯಾತ್ರೆಯ ಸಂಚಾಲಕರಾದ ರೂಪಾಲಿ ನಾಯಕ್ ಅವರು, ನಮ್ಮ ಮಂಡಲದ ಪದಾಧಿಕಾರಿಗಳು, ಯುವ ಮೋರ್ಚಾ, ಮಹಿಳಾ ಮೋರ್ಚಾ, OBC ಮೋರ್ಚಾ ಹಾಗೂ ಎಲ್ಲ ಮೋರ್ಚಾದ ಸದಸ್ಯರು, ಅದೇ ರೀತಿ ನಮ್ಮ ನಗರಸಭೆಯ ಸದಸ್ಯರು, ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಮತ್ತು ಮಾಧ್ಯಮ ಮಿತ್ರರು ಹಾಗೂ ನಮ್ಮ ವಿದ್ಯಾರ್ಥಿಗಳು, ನಮ್ಮ VVSನ ಅಧ್ಯಕ್ಷರಾದ ಕೃಷ್ಣ ಶೆಟ್ಟರು ಹಾಗೂ ಎಲ್ಲ ಹಿರಿಯರಿಗೂ, ನಮ್ಮ ಕಾರ್ಯಕರ್ತರಿಗೆ ನ್ಯಾಯ ಒದಗಿಸಿದ
ಒದಗಿಸುತ್ತಿರುವ ನಮ್ಮ ಹೈಕೋರ್ಟ್ ನ್ಯಾಯಾಧೀಶರಾದ ಹೈಕೋರ್ಟ್ ವಕೀಲರಾದ ಅರುಣ್ ಶ್ಯಾಮ್ ಅವರಿಗೂ, ಪೊಲೀಸ್ ಇಲಾಖೆಯವರಿಗೂ, ಮಾಧ್ಯಮ ಮಿತ್ರರಿಗೂ, ಎಲ್ಲರಿಗೂ, ಸರ್ವರಿಗೂ, ರಾಷ್ಟ್ರಭಕ್ತ ಎಲ್ಲ ಬಾಂಧವರಿಗೂ ಧನ್ಯವಾದಗಳು. ನಮ್ಮ ಇಲ್ಲಿಯ MLC ಅವರಾದ ಕಿಶೋರ್ ಕುಮಾರ್ ಅವರಿಗೂ, ಶಶಿಕುಮಾರ್ ಬಾಲ್ಯೋಟ್ ಅವರಿಗೂ, ಸುಭಾಷ್ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ, ನಮ್ಮ ಪತ್ರಿಕಾ ಮಾಧ್ಯಮದವರಿಗೂ, ಪೊಲೀಸ್ ಇಲಾಖೆಯವರಿಗೂ, ಮತ್ತು ಇಲ್ಲಿ ನಮಗೆ ಭೋಜನದ ವ್ಯವಸ್ಥೆ ಮಾಡಿದ ನಮ್ಮ ವಿನಯ ಅಣ್ಣನವರಿಗೂ, ಗೋಪಾಲಕೃಷ್ಣ ಹೇರಳೆಯವರು, ಎಲ್ಲ ಹಿರಿಯರಿಗೆ, ಎಲ್ಲರಿಗೂ ಯಾರ ಹೆಸರು ಪರೋಕ್ಷವಾಗಿ ನನಗೆ ಸಹಕರಿಸಿದೆ ಎಲ್ಲರಿಗೂ, ಹಾಗೂ ನನ್ನ ಜೊತೆಯಲ್ಲಿ ನನ್ನ ಗ್ರಾಮಾಂತರ ಮಂಡಲದ ಅಧ್ಯಕ್ಷರಾದ ದಯಾನಂದ್ ಉಜುರ್ಮಾರ್ ಅವರಿಗೂ, ಯುವ ಮೋರ್ಚಾದ ಎಲ್ಲ ಪದಾಧಿಕಾರಿಗಳಿಗೂ, ಅಧ್ಯಕ್ಷರಿಗೂ, ಅವರು ನಿನ್ನೆಯಿಂದ ತುಂಬ ಓಡಾಡಿ ಕೆಲಸ ಮಾಡಿದ್ದಾರೆ. ಕಾರ್ಯಕ್ರಮ ನಿರ್ವಹಿಸಿದ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದ ಯುವರಾಜ್ ಹಾಗೂ ಉಪಾಧ್ಯಕ್ಷರಾದ ಹರಿಪ್ರಸಾದ್ ಯಾದವ್ ಮತ್ತು ಶಶಿಧರ್ ನಾಯಕ್, ರಾಜೇಶ್ ಬನ್ನೂರ್ ಅವರು ನಮ್ಮ ಮಾಧ್ಯಮ ವಕ್ತಾರರು, ಎಲ್ಲರಿಗೂ, ಯಾರು ಇನ್ನು ಹೆಸರು ಹೇಳಲಿಲ್ಲ, ಇದು ಹಾಗೆ ರಾಧಾಕೃಷ್ಣ ಬೋರ್ಕರ್ ಅವರು ಒಳ್ಳೆ ಭೋಜನ ವ್ಯವಸ್ಥೆಯನ್ನು ಮಾಡಿದ್ದಾರೆ, ಅವರಿಗೂ, ಸುಳ್ಯದ ನಮ್ಮ ಮಂಡಲದ ಅಧ್ಯಕ್ಷರಾದ ವೆಂಕಟ ಒಳ್ಳಲಂಬೆ ಅವರಿಗೂ ಧನ್ಯವಾದಗಳು. ಸೌಂಡು, ಲೈಟ್ಸ್ ಮತ್ತು ನಮಗೆ ಇಲ್ಲಿ ಇದು ಇಲ್ಲಿ LED ಅಳವಡಿಸಿ ಲೈಟಿಂಗ್ ವ್ಯವಸ್ಥೆ ಮತ್ತು ಎಲ್ಲ ವ್ಯವಸ್ಥೆಯನ್ನು ಮಾಡಿದ ಎಲ್ಲರಿಗೂ ಧನ್ಯವಾದಗಳು. ನೇರ ಪ್ರಸಾರ, ನಮ್ಮ ಈ ತಿರಂಗ ಯಾತ್ರೆ ನೇರ ಪ್ರಸಾರ ಮಾಡಿದ ಎಲ್ಲ ಸುದ್ದಿ ಮಾಧ್ಯಮದ ಮಿತ್ರರಿಗೂ ಮತ್ತು ಎಲ್ಲ ಮಾಧ್ಯಮದವರಿಗೂ ಅಭ್ಯಾಸ ಮಾಡೋದು. ಎಲ್ಲ ಇಲ್ಲಿ ಬಂದ ಎಲ್ಲ ರಾಷ್ಟ್ರಭಕ್ತರು ತಿಂಡಿ ಮುಗಿಸಿ ಹೋಗಬೇಕಾಗಿ ವಿನಂತಿ. ಸಂತೋಷ್ ಕೈಕಾರ ಅವರಿಗೂ ಓಕೆ. ಇದು ಜನಗಣಮನ ಪಂಡಿ तेरी धूल से बढ़ के